माधवा कुंज विहारी जय गोपी जन वल्लभा गिरिहरधारी जय गोपी जन वल्लभा गिरिवरधारी जयो राधा माधवा कुंज विहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ರೇಖಾ ಮಾತಾಜಿ, ನಾನ್ ನಿಮ್ಗೆ ಇವತ್ತು ಕೋ ಹೋಸ್ಟ್ ಮಾಡಿಲ್ಲ, ಯಾಕಂದ್ರೆ ನಂದು ಒಂದ್ ಸ್ವಲ್ಪ ನೆಟ್ವರ್ಕ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಆಯ್ತು ಮಾತಾಜಿ. ಸಡನ್ ಆಗಿ ಡಿಸ್ಕನೆಕ್ಟ್ ಆಗ್ಬಿಟ್ರೆ ಅಂತ. ಆಯ್ತು ಮಾತಾಜಿ, ಮಾಡಿ ನೋ ಪ್ರಾಬ್ಲಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾಗವತಂ ರಸಮಾಲಯಂ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ನಾನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಹರೇ ಇದ್ದೀನಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾವು ಮೊದಲನೇ ಸ್ಕಂದವನ್ನ ನಾವು ತಿಳ್ಕೊತಾ ಇದೀವಲ್ವಾ, ಸೃಷ್ಟಿ. ಮೊದಲನೇ ಸ್ಕಂದದ ಹೆಸರು ಸೃಷ್ಟಿ. ಸೊ ನಾವ್ ಇವಾಗ ಇಲ್ಲಿ ತನಕ 4 ಅಧ್ಯಾಯಗಳನ್ನ ನಾವು ತಿಳ್ಕೊಂಡಿದೀವಿ. ಮೊದಲನೇ ಅಧ್ಯಾಯ ಋಷಿಗಳ ಪ್ರಶ್ನೆ ಆಗಿತ್ತು. ಅದರಲ್ಲಿ 6 ಪ್ರಶ್ನೆಗಳನ್ನ ಕೇಳ್ತಾರೆ ಋಷಿಗಳು. ಅದಾದ್ಮೇಲೆ 2ನೇ ಅಧ್ಯಾಯ ದೈವತ್ವ ಮತ್ತೆ ದೈವಿ ಸೇವೆ. ಮತ್ತೆ 3ನೇ ಅಧ್ಯಾಯ ಸಕಲ ಅವತಾರಗಳಿಗೆ ಮೂಲ ಕೃಷ್ಣ, ಆದಿಮೂಲ ಅವರು ಕೃಷ್ಣ ಅಂತ ನಾವು ತಿಳ್ಕೊಂಡ್ವಿ. ಈ 2 ಅಧ್ಯಾಯಗಳಲ್ಲಿ ಆ 6 ಪ್ರಶ್ನೆಗಳು ಏನ್ ಕೇಳಿರ್ತಾರೆ ಋಷಿಗಳು, ಅದಕ್ಕೆ ಉತ್ತರವನ್ನ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ 4ನೇ ಅಧ್ಯಾಯದಲ್ಲಿ ನಾರದರ ಆಗಮನದ ಆವಿರ್ಭಾವ, ನಾರದರ ಆಗಮನ. ಸೊ ಅದ್ರಲ್ಲಿ ಮತ್ತೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ ಶೌನಕಾದಿ ಋಷಿಗಳು ಸೂಕ್ತ ಮುನಿಗಳಿಗೆ. ಸೊ ಆಗ ಅವರು ಈ ಭಾಗವತದ ಇತಿಹಾಸವನ್ನ ಅವರು ಹೇಳ್ತಾ ಇದ್ದಾರೆ. ಸೊ ವೇದವ್ಯಾಸರಿಗೆ ಯಾವ ಕಾರಣಕ್ಕೋಸ್ಕರ ಈ ಭಾಗವತಂ ಶ್ರೀಮದ್ ಭಾಗವತಮನ್ನ ರಚಿಸಲಾಯಿತು ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಈಗ ಇಲ್ಲಿ ನಾರದರು ವೇದವ್ಯಾಸರಿಗೆ ಈಗ ಅದ್ರ ಬಗ್ಗೆ ಶೌನಕಾದಿ ಋಷಿಗಳಿಗೆ ಸೂತ ಮುನಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಇವಾಗ ವೇದವ್ಯಾಸರು ತುಂಬಾ ಖಿನ್ನ ಮನಸ್ಕರಾಗಿರ್ತಾರೆ. ಆ ಖಿನ್ನತೆಗೆ ಕಾರಣ ಏನು ಅಂತ ಹೇಳ್ಬಿಟ್ಟು ಈಗ ವೇದವ್ಯಾಸರಿಗೆ ನಾರದರು ತಿಳಿಸಿಕೊಡ್ತಾ ಇದ್ದಾರೆ. ಯಾಕಂದ್ರೆ ವೇದವ್ಯಾಸರೇ ಕೇಳ್ತಾ ಇದ್ದಾರೆ ನಾರದರಿಗೆ, ನಾನು ಏನು ಜ್ಞಾನವನ್ನ ಅಂದ್ರೆ ಪರಿಪೂರ್ಣವಾದ ಜ್ಞಾನವನ್ನ ನಾನು ಪಡ್ಕೊಂಡಿದೀನಿ, ಆತ್ಮ ಸಾಕ್ಷಾತ್ಕಾರವನ್ನು ನಾನು ಪಡ್ಕೊಂಡಿದೀನಿ, ಮತ್ತೆ ಏನೆಲ್ಲ ನಾನು ಯಜ್ಞ ದಾನ ತಪವನ್ನ ಮಾಡ್ಬೇಕು ಅದನ್ನೆಲ್ಲ ನಾನು ನೇಮ ನಿಷ್ಠೆಯಿಂದ ನಾನು ಮಾಡಿದೀನಿ. ಆದ್ರೂ ಸಹ ನನ್ನಲ್ಲಿ ಏನೋ ಒಂದು ನ್ಯೂನ್ಯತೆ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ಸರಿಯಾಗಿ ಕಾರಣ ಹುಡುಕ್ಲಿಕ್ಕೆ ಸಾಧ್ಯ ಆಗಿರೋದು ನಿಮಗೆ ಮಾತ್ರನೇ ಅಂತ ಹೇಳ್ಬಿಟ್ಟು ನಾರದರ ಗುಣಲಕ್ಷಣಗಳನ್ನ ಹೇಳ್ತಾರೆ ಅಲ್ವಾ. ಸೊ ನಾರದರ ಗುಣಲಕ್ಷಣಗಳು ಏನಂತ ನಾವು ತಿಳ್ಕೊಂಡ್ವಿ ನಿನ್ನೆಯ ಅಧ್ಯಾಯದಲ್ಲಿ. ವೇದವ್ಯಾಸರು ಏನ್ ಹೇಳ್ತಾರೆ ನಾರದರ ಬಗ್ಗೆ? ಅವರು ಸ್ವಯಂಭುವಾದ ಬ್ರಹ್ಮನಿಂದ ಅವರು ಜನ್ಮವನ್ನ ಪಡೆದಿರೋದು. ಅಂದ್ರೆ ಅವರ ತಂದೆ ಸ್ವಯಂಭೂ, ಅಂದ್ರೆ ಲೌಕಿಕ ತಂದೆ ತಾಯಿಗಳ ನೆರವಿಲ್ದಲೆ ಅವರು ಹುಟ್ಟಿದ್ದಾರೆ. ಅಂತವ್ರಿಗೆ ಮಗನಾಗಿದ್ದೀರಾ ನೀವು. ಮತ್ತೆ ಪರಿಪೂರ್ಣವಾದ ಜ್ಞಾನವನ್ನ ನೀವು ಪಡೆದಿದ್ದೀರಾ. ಮತ್ತೆ ನಿಮ್ಗೆ ಯಾವುದೇ ಒಂದು ರಹಸ್ಯ, ಎಲ್ಲ ರಹಸ್ಯನೂ ತಿಳಿದಿದೆ. ಇದು ಗೊತ್ತಿಲ್ಲ ಅಂತಾನೆ ಇಲ್ಲ. ಅಂದ್ರೆ ಎಲ್ಲ ರಹಸ್ಯಗಳನ್ನ ನೀವು ತಿಳಿದಿದ್ದೀರಾ. ಯಾಕೆ ಅಂತಂದ್ರೆ ನೀವು ಯಾರಿಗೆ ನೀವು ಪೂಜೆಯನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ಭೌತಿಕ ಪ್ರಪಂಚದ ಸೃಷ್ಟಿಕರ್ತ ಮತ್ತೆ ಲಯಕರ್ತನಾಗಿರೋರು, ಮತ್ತೆ ಆಧ್ಯಾತ್ಮಿಕ ಜಗತ್ತನ್ನ ಪಾಲಿಸ್ತಾ ಇರುವಂತಹ ಮತ್ತೆ ತ್ರಿಗುಣಾತೀತನಾದ ಭಗವಂತನನ್ನ ನೀವು ಪೂಜಿಸ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮ್ಗೆ ಎಲ್ಲ ರಹಸ್ಯಗಳು ಗೊತ್ತು. ಮತ್ತೆ ನಿಮ್ಗೆ ಎಲ್ಲಾ ಜೀವಿಗಳ ಹೊಳಗು ಹೊರಗು ಏನಾಗ್ತಿದೆ ಎಲ್ಲವೂ ಗೊತ್ತು. ಯಾಕೆ ಅಂತಂದ್ರೆ ನೀವು ಸೂರ್ಯನಂತೆ ನೀವು 3 ಲೋಕಗಳನ್ನ ನೀವು ಹಾಯಬಲ್ಲಿರಿ. ಮತ್ತೆ ಗಾಳಿಯಂತೆ ನೀವು ಎಲ್ಲರ ಒಳಗನ್ನೂ ಸಹ ನೀವು ಏನು ಹಾಯಬಲ್ಲಿರಿ. ಅದಕ್ಕೋಸ್ಕರ ನಿಮ್ಗೆ ಎಲ್ಲವೂ ಸಹ ಗೊತ್ತಿದೆ. ರಹಸ್ಯ ಅನ್ನೋದೇ ಇಲ್ಲ. ಇವಾಗ ಹೇಗೆ ಪರಮಾತ್ಮ ಸರ್ವವ್ಯಾಪಿನೋ ಅದೇ ತರನೇ ನೀವು ಸಹ ಸರ್ವವ್ಯಾಪಿ. ನಿಮಗಷ್ಟೇನೆ ನನ್ನ ಈ ನ್ಯೂನ್ಯತೆ ಏನಿದೆ ಅಂತ ಹೇಳ್ಬಿಟ್ಟು ಹೇಳಿಕೆ ಸಾಧ್ಯ ಅಂತ ಹೇಳ್ಬಿಟ್ಟು ವೇದವ್ಯಾಸರು ಹೇಳ್ತಾರೆ ಅಲ್ವಾ. ಅದಾದ್ಮೇಲೆ ಇವಾಗ ವೇದವ್ಯಾಸರು ಹೇಳ್ತಾರೆ. ಅವಾಗ ನಾರದರು ಇವಾಗ ಅವರ ಖಿನ್ನತೆಗೆ ಏನ್ ಕಾರಣ ಅಂತ ಹೇಳ್ಬಿಟ್ಟು ಇವಾಗ ಶೋಧಿಸಿದ್ದಾರೆ. ಇವಾಗ ಅವರು ಹೇಳ್ತಾ ಇದಾರೆ ಏನ್ ಕಾರಣ ಅಂತ ಹೇಳ್ಬಿಟ್ಟು. ನಾವ್ ಅದನ್ನ ನಿನ್ನೆಯ ಅಧ್ಯಾಯದಲ್ಲಿ ನಾವ್ ಅದನ್ನ ಶುರು ಮಾಡಿದ್ವಿ ನಾವು. ಸೊ ಇವಾಗ 10ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. 11ನೇ ಶ್ಲೋಕ. ಸೊ 8ನೇ ಶ್ಲೋಕದಲ್ಲಿ ಇವಾಗ ನಾರದರು ಏನ್ ಹೇಳಿದ್ರು ನಮ್ಗೆ, ವೇದವ್ಯಾಸರಿಗೆ ಯಾಕೆ ಇಷ್ಟು ಖಿನ್ನತೆ ಇದೆ ಅಂತಂದ್ರೆ, ನೀವು ಪರಮ ಪುರುಷನ ಮಹೋನ್ನತವೂ ನಿರ್ಮಲವೂ ಆದ ಮಹಿಮೆಯನ್ನು ಸಾರುವ ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ. ಅಂದ್ರೆ ವೇದಗಳಲ್ಲಿ ಅಥವಾ ಪುರಾಣಗಳಲ್ಲಿ ಭಗವಂತನ ಬಗ್ಗೆ ಅವ್ರು ಹೇಳಿಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಅದನ್ನ ಸಾರ್ಬೇಕು. ಪದೇ ಪದೇ ಆ ಭಗವಂತನ ಮಹಿಮೆಯನ್ನ ವರ್ಣಿಸ್ಬೇಕು. ಸೊ ಅಂತಹ ಸಾರುವ ಕೆಲಸವನ್ನ ನೀವು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ.
ಮತ್ತೆ ಭಗವಂತನ ದಿವ್ಯೇಂದ್ರಿಯಗಳನ್ನ ತೃಷ್ಟಿಗೊಳಿಸದ ದಾರ್ಶನಿಕ ಸಿದ್ಧಾಂತವು ಅಂತಹ ಬೆಲೆಯುಳ್ಳದ್ದೇನೂ ಅಲ್ಲ. ಇವಾಗ ಭಗವಂತನನ್ನ ನಾವು ತೃಪ್ತಿ ಪಡಿಸಿಲ್ಲ ಅಂತಂದ್ರೆ ಖಂಡಿತ ನಾವು ಭಗವಂತನ ವಿಭಿನ್ನ ಅಂಶ ಆಗಿರೋರು ನಾವು ತೃಪ್ತಿ ಪಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಈಗ ಈ 9ನೇ ಶ್ಲೋಕದಲ್ಲಿ ಸರಿಯಾದ ಕಾರಣವನ್ನ ಹೇಳ್ತಾ ಇದ್ದಾರೆ. ಅವರು ಶೋಧಿಸಿ ಯಾಕೆ ನೀನು ಖಿನ್ನ ಮನಸ್ಕನಾಗಿದ್ಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮಹರ್ಷಿಗಳೇ, ಧರ್ಮಾಚರಣೆಗಳಿಂದ ಆರಂಭಗೊಳ್ಳುವ ಎಲ್ಲ 4 ತತ್ವಗಳನ್ನ ನೀವು ಬಹಳ ವಿಸ್ತಾರವಾಗಿ ವಿವರಿಸಿದ್ದೀರಿ. ಆದರೂ ಪರಮ ಪುರುಷನಾದ ವಾಸುದೇವನ ಮಹಿಮೆಗಳನ್ನ ನೀವು ವರ್ಣಿಸಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅನುಕೀರ್ತಿತ ಮತ್ತೆ ಅನುವರ್ಣಿತ, ಸೊ ಇವೆರಡು ತುಂಬಾ ಮುಖ್ಯವಾದದ್ದು. ಸೊ ಇವಾಗ ಅವರು ಈ ಅನುಕೀರ್ತಿತಾಹ ಮತ್ತೆ ಅನುವರ್ಣಿತ ಇದನ್ನ ಅವರು ಭಗವಂತನಿಗೆ ಮಾಡ್ಬೇಕಾಗಿತ್ತು. ಆದ್ರೆ ಅವ್ರೇನ್ ಮಾಡಿದ್ದಾರೆ, 4 ತತ್ವಗಳನ್ನ ಅವರು ವಿಸ್ತಾರವಾಗಿ ವಿವರಿಸಿದ್ದಾರೆ ಅಲ್ವಾ. ಈ 4 ತತ್ವದಲ್ಲಿ ನಮ್ಗೇನಿದೆ, ನಾವ್ ಇಂದ್ರಿಯ ಭೋಗವನ್ನ ಇನ್ನ ಹೆಚ್ಚು ಹೇಗೆ ಮಾಡೋದು, ಈ 14 ಲೋಕಗಳಲ್ಲಿ ನಾವು ಇದ್ಕೊಂಡು ಅನ್ನೋದ್ರ ಬಗ್ಗೆನೇ ಅಲ್ಲಿ ವರ್ಣನೆಯನ್ನ ಮಾಡಿದೆ. ಆದ್ರೆ ಪರಮ ಪುರುಷನ ಬಗ್ಗೆ ಅಷ್ಟೊಂದು ವರ್ಣನೆಯನ್ನ ಮಾಡ್ಲಿಲ್ಲ. ಅದಕ್ಕೋಸ್ಕರ ನೀವು ಭಗವಂತನ ಬಗ್ಗೆ ಅನುಕೀರ್ತಿತಾಹ ಅನುವರ್ಣಿತಾಹ ಅದನ್ನ ಮಾಡಿದ್ರೆ ಅಷ್ಟೇನೆ ನಿಮ್ಗೆ ಏನು ಸಂತೃಪ್ತಿ ಆಗತ್ತೆ, ಈ ಖಿನ್ನತೆ ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದಾರೆ. ಮತ್ತೆ ನಾವು ಭಗವಂತನ ಬಗ್ಗೆ ನಾವು ಯಾವುದೇ ಒಂದು ಮಾತುಗಳನ್ನ ಹೇಳಿಲ್ಲ ಅಂತಂದ್ರೆ ಅದನ್ನ ಕಾಕ ಕ್ಷೇತ್ರ ಅಂತ ಹೇಳ್ಬಿಟ್ಟು ಈ 10ನೇ ಶ್ಲೋಕದಲ್ಲಿ ಹೇಳಿದ್ರಲ್ವಾ, ಇದು ತುಂಬಾ ಮುಖ್ಯವಾದ ಶ್ಲೋಕ ಅಂತ ಹೇಳ್ಬಿಟ್ಟು ನಮ್ಗೆ ಇದನ್ನ ಬಾಹ್ಯಾಟ್ ಮಾಡ್ಕೊಳ್ಲಿಕ್ಕೆ ಹೇಳ್ತಾರೆ ಭಕ್ತಿ ವೈಭವಕ್ಕೆ ನೀವು ಬಂದ್ರೆ. ಸೊ ಈ ಶ್ಲೋಕ ನೀವು ಸಹ ಮನ್ಸಲ್ಲಿ ಹೇಳ್ಕೊಳ್ಳಿ. ಒಮ್ಮೆ ಹೇಳ್ಕೊಂಡ್ಬಿಟ್ಟು ನಾವು 11ನೇ ಶ್ಲೋಕಕ್ಕೆ ಹೋಗೋಣಂತೆ. ನ ಯದ್ವಚಿತ್ರ ಪದಂ ಹರೇರ್ಯಶೋ ಜಗತ್ ಪವಿತ್ರಂ ಪ್ರಗೃಣೀತ ಕರಿಹಿಚಿತ್ ತದ್ವಾಯಸಂ ತೀರ್ಥಮುಶಂತಿ ಮಾನಸ ನ ಯತ್ರ ಹಂಸಾ ನಿರಮಂತ್ಯು ಶಿಕ್ಷಯಾಹ. ಸೊ ಇಲ್ಲಿ 2 ತರಹದ ಸಾಹಿತ್ಯ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಈ ಭೌತಿಕ ಪ್ರಪಂಚದ ಸಾಹಿತ್ಯ, ಮತ್ತೆ ಇನ್ನೊಂದು ನಮ್ಮ ಧರ್ಮ ಗ್ರಂಥಗಳಲ್ಲಿರುವ ಸಾಹಿತ್ಯ. ಈ ಭೌತಿಕ ಪ್ರಪಂಚದ ಸಾಹಿತ್ಯವನ್ನ ಕಾಕ ಕ್ಷೇತ್ರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇಲ್ಲಿ ನೋಡಿ ತದ್ವಾಯಸಂ, ಓಕೆ, ಇಲ್ಲಿ ಸೊ ಜಸ್ಟ್ ಸುಮ್ನೆ ತಮಾಷೆಗೆ ಹೇಳ್ತಾರೆ. ಇಲ್ಲಿ ವಾಯಸಂ ಅಂತಂದ್ರೆ ಅದನ್ನ ಕಾಗೆಗೆ ವಾಯಸಂ ಅಂತ ಹೇಳ್ತಾರೆ. ಸೊ ಇದು ಪಾಯಸಂ ಅಲ್ಲ, ಇದು ವಾಯಸಂ, ಇದು ಕಾಗೆಗಳ ಕ್ಷೇತ್ರ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳ್ತಾರೆ. ಅದೇ ಇವಾಗ ಹಂಸಹ, ಸೊ ಹಂಸ ಅದೆಲ್ಲಿ ವಾಸ ಮಾಡುತ್ತೆ, ಅದು ನಿರ್ಮಲವಾದ ಸುಂದರವಾದ ಸರೋವರಗಳಲ್ಲಿ ವಾಸ ಮಾಡುತ್ತೆ ಅಲ್ವಾ. ಸೊ ಅಂತಹ ಹಂಸದ ಗುಣ ಇರೋಂಥವ್ರು ಈ ಕಾಕ ಕ್ಷೇತ್ರಗಳೇನಿದೆ ಅಂದ್ರೆ ಅಂತಹ ಸಾಹಿತ್ಯದ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಅಂತಹ ಸಾಹಿತ್ಯದ ಬಗ್ಗೆ ಅವ್ರಿಗೆ ಆಸಕ್ತಿನೂ ಇರೋದಿಲ್ಲ, ಅದನ್ನ ಓದಿದ್ರೆ ಅವ್ರಿಗೆ ಆನಂದನೂ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಗವಂತನು ಮಾತ್ರವೇ ಸಮಸ್ತ ವಿಶ್ವದ ವಾತಾವರಣವನ್ನ ಪವಿತ್ರಗೊಳಿಸಲು ಸಮರ್ಥನಾದವನು. ಅವನ ಮಹಿಮೆಗಳನ್ನು ವರ್ಣಿಸದ ಮಾತುಗಳನ್ನ ಸಾಧು ಪುರುಷರು ಕಾಗೆಗಳ ಕ್ಷೇತ್ರವೆಂದು ಪರಿಗಣಿಸುತ್ತಾರೆ. ಆದರೆ ಹಂಸರೆನಿಸಿಕೊಂಡ ಸಿದ್ಧ ಪುರುಷರು ದಿವ್ಯ ಧಾಮದಲ್ಲಿ ವಾಸಿಸುವವರು. ಅವರಿಗೆ ಅಂತಹ ಕಾಕ ಕ್ಷೇತ್ರಗಳಲ್ಲಿ ಯಾವ ಸಂತೋಷವೂ ಸಿಗುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಆದ್ರೆ ಈಗ ಮುಂದಿನ ಶ್ಲೋಕ ಇನ್ನ ಮುಖ್ಯವಾದದ್ದು, ತುಂಬಾ ಚೆನ್ನಾಗಿರೋ ಶ್ಲೋಕ, ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣಂತೆ. ಸೊ ಇದನ್ನು ಸಹ ನಾವು ಬಾಹ್ಯಾಟ್ ಮಾಡ್ಕೋಬೇಕಾಗಿರುವಂತ ಶ್ಲೋಕ. ಇದನ್ನೆಲ್ಲರನ್ನೂ ಸಹ ನೀವು ಮನ್ಸಲ್ಲಿ ಹೇಳ್ಕೊಳ್ಳಿ. ನಾನು 2 ಸತಿ ಹೇಳ್ತೀನಿ. ತದ್ವಾಗ್ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ಯಪಿ ನಾಮಾನಿ ಅನಂತಸ್ಯ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ತದ್ವಾಗ್ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ಯಪಿ ನಾಮಾನಿ ಅನಂತಸ್ಯ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ನೋಡಿ ಇವಾಗ ಏನ್ ಹೇಳ್ತಾ ಇದಾರೆ, ಇವಾಗ ನಾವು ಏನ್ ತಿಳ್ಕೊಂಡ್ವಿ, ಅಕಸ್ಮಾತ್ ಇವಾಗ ಲೌಕಿಕ ಸಾಹಿತ್ಯ ತುಂಬಾ ಏನೋ ಆಕರ್ಷಕವಾಗಿ ಬರ್ದಿರ್ಬೋದು, ಆದ್ರೆ ಅದು ಕಾಕ ಕ್ಷೇತ್ರ ಅಷ್ಟೇ. ಇವಾಗ ಕಾಗೆಗಳಿಗೆ ಎಂತಹ ಜಾಗ ಇಷ್ಟ, ಎಲ್ಲಿ ಗಲೀಜಿರುತ್ತೆ, ಹೊಲಸಿರುತ್ತೆ ಅಂತ ಜಾಗ ಇಷ್ಟ ಅಲ್ವಾ. ಅದೇ ತರ ಈ ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅಂತ ಒಂದು ಮನಸ್ಥಿತಿ ಇರುವಂತಹ ಜನಗಳಿಗೆ ಇಂತಹ ಸಾಹಿತ್ಯವೇ ಇಷ್ಟ. ಅದು ಆಕರ್ಷಕವಾಗಿ ಇರ್ಬೋದು ಅನ್ಸ್ಬೋದು, ಅಥವಾ ಅದನ್ನ ತುಂಬಾ ಗ್ರಾಮ್ಯಾಟಿಕಲ್ ಆಗಿ ಸರಿಯಾಗಿ ಬರ್ದಿರ್ಬೋದು ಅಂತ ಅನ್ಸುತ್ತೆ. ಅದು ಕಾಕ ಕ್ಷೇತ್ರ ಅಂದ್ರೆ ಕಾಕ ಮನಸ್ಥಿತಿಯವ್ರಿಗೆ, ಅಂದ್ರೆ ಈ ರಜೋಗುಣದಲ್ಲಿರೋರಿಗೆ, ಇಂದ್ರಿಯ ಸುಖವನ್ನ ಅನುಭವಿಸೋರ್ಗೆ ಅಂತಹ ಸಾಹಿತ್ಯ ಇಷ್ಟ ಆಗುತ್ತೆ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ, ಅದಕ್ಕೆ ಪ್ರತಿಯಾಗಿ ಅನಂತ ಪ್ರಭುವಿನ ನಾಮ ಕೀರ್ತಿ ರೂಪಗಳು ಲೀಲೆಗಳು ಮೊದಲಾದ ದಿವ್ಯ ಮಹಿಮೆಗಳ ವರ್ಣನೆಗಳಿಂದ ತುಂಬಿರುವ ಬರೆಹ ಬೇರೆ ರೀತಿಯ ಸಾಹಿತ್ಯ. ತಪ್ಪು ದಾರಿ ಹಿಡಿದಿರುವ ಇಂದಿನ ನಾಗರಿಕತೆಯ ಅಪವಿತ್ರ ಜೀವನದಲ್ಲಿ ಕ್ರಾಂತಿಯನ್ನುಂಟು ಮಾಡುವ ಉದ್ದೇಶ ದಿವ್ಯ ಪದಗಳಿಂದ ಕೂಡಿರುವ ಈ ಸಾಹಿತ್ಯದ್ದಾಗಿದೆ. ಅಂತಹ ಸಾಹಿತ್ಯವು ದಿವ್ಯವಾದದ್ದು. ಒಂದು ವೇಳೆ ಅಂತಹ ಸಾಹಿತ್ಯ ಅಷ್ಟೊಂದು ಉತ್ತಮ ರೀತಿಯಲ್ಲಿ
ರಚಿತವಾಗಿರದಿದ್ದರೂ ಚಿಂತೆ ಇಲ್ಲ. ಪ್ರಾಮಾಣಿಕರು, ನಿರ್ಮಲ ಮನಸ್ಸಿನವರು ಆದ ಜನ ಅದನ್ನು ಕೇಳುತ್ತಾರೆ, ಹಾಡುತ್ತಾರೆ, ಒಪ್ಪಿ ಸ್ವೀಕರಿಸುತ್ತಾರೆ. ನಿಮಗ್ ಜ್ಞಾಪಕ ಇದ್ರೆ ನಿಮ್ಗೆ ಭಾಗವತಂ ಪುಸ್ತಕವನ್ನ ತೆಗೆದು ನೋಡಿದ್ರೆ ಶೀಲ ಪ್ರಭುಪಾದ ಅವರು ಇದಕ್ಕೆ ಅವ್ರು ಇಂಟ್ರೊಡಕ್ಷನ್ ಕೊಟ್ಟಿದಾರಲ್ಲ, ಕೊನೆಯ ಶ್ಲೋಕ ಇದನ್ನೇ ಬರ್ದಿರೋದವ್ರು. ತದ್ವಾಗ್ ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿ ಶ್ಲೋಕಂ ಅಬದ್ಧವತ್ಯಪಿ ನಾಮಾನಿ ಅಂತಸ್ಯ ಯಶೋಂಕಿತಾನಿಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ ಅಂತ. ಯಾಕಂದ್ರೆ ಪ್ರಭುಪಾದರು ಈಗ ಆ ಸಂಸ್ಕೃತದಲ್ಲಿರುವಂತಹ ಈ 18,000 ಶ್ಲೋಕಗಳನ್ನ ಅದನ್ನ ಇಂಗ್ಲಿಷ್ ಭಾಷೆಗೆ ಬರಿತಾ ಇದ್ದಾರೆ ಅಲ್ವಾ. ಅದಕ್ಕೆ ಅನುವಾದನೂ ಬರಿತಾ ಇದ್ದಾರೆ, ಭಾವಾರ್ಥವೂ ಬರಿತಾ ಇದ್ದಾರೆ. ಇಂಗ್ಲಿಷ್ ಭಾಷೆ ಅದು ಅವರ ಮಾತೃಭಾಷೆ ಇಲ್ಲ ಅಲ್ವಾ. ಅದಾದ್ಮೇಲೆ ಅವರು ಇದು ಎಷ್ಟೊಂದು ಭಾಷೆಗಳಿಗೂ ಸಹ ಅದು ಅನುವಾದ ಆಗಿದೆ. ಅದಕ್ಕೇನೆ ಇಲ್ಲಿ ಪ್ರಭುಪಾದರು ಅದನ್ನ ಬರಿತಾ ಇದ್ದಾರೆ. ಹೌದು, ಇವಾಗ ನಾನು ಬರಿತಾ ಇರ್ಬೇಕಾದ್ರೆ ನನ್ನ ಗ್ರಾಮರ್ ಸರಿ ಇಲ್ದಲೇ ಇರ್ಬೋದು, ಅದನ್ನ ಹೇಗೆ ವರ್ಣನೆ ಮಾಡ್ಬೇಕು ಅದನ್ನ ನಾನು ಆಕರ್ಷಕವಾಗಿ ವರ್ಣನೆ ಮಾಡ್ಲಿಕ್ಕೆ ನನಗೆ ಸಾಧ್ಯ ಇಲ್ದಲೇ ಇರ್ಬೋದು. ಆದ್ರೆ ಇದು ಭಗವಂತನ ಗುಣಗಾನವನ್ನ ಮಾಡ್ತಾ ಇದೆ ಈ ಭಾಗವತಂ. ಅದಕ್ಕೋಸ್ಕರ ಇದು ಅಂತಹ ಭಗವಂತನ ಕುರಿತಾಗಿರುವ ಸಾಹಿತ್ಯ ಇರೋದ್ರಿಂದ ಇದನ್ನ ಪ್ರಾಮಾಣಿಕರು, ನಿರ್ಮಲ ಮನಸ್ಸಿನವರು ಆದ ಜನ ಇದನ್ನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಅದೇ ಶ್ಲೋಕವನ್ನ ಹೇಳಿ ಅವರು ಎಂಡ್ ಮಾಡ್ತಾರೆ. ನೀವು ಬೇಕಾದ್ರೆ ಅದನ್ನ ಭಾಗವತಂ ತೆಗೆದು ನೀವು ನೋಡಿ. ಸೊ ಅದರಲ್ಲಿ ಪ್ರಭುಪಾದರು ಈ ಶ್ಲೋಕವನ್ನ ಹೇಳಿ ಅವರು ಆ ಇಂಟ್ರಡಕ್ಷನ್ ಅನ್ನ ಅವರು ಎಂಡ್ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಗೆ ಪ್ರಭುಪಾದರು ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಅವರ ಮನಸ್ಥಿತಿನ ನೋಡೋಣಂತೆ. ಈ ಭಾವಾರ್ಥದಲ್ಲಿ ಪ್ರಭುಪಾದ ಅವರ ಮನಸ್ಥಿತಿ ಅರ್ಥ ಆಗುತ್ತೆ. ಆಗಿರೋ ಸಮಯದಲ್ಲಿ ಎಂತಹ ವಾತಾವರಣ ಇತ್ತು, ಅದಕ್ಕೆ ಅನುಗುಣವಾಗಿ ಇಲ್ಲಿ ಪ್ರಭುಪಾದರು ಈ ಭಾವಾರ್ಥವನ್ನ ಬರ್ದಿದ್ದಾರೆ. ಸೊ ಇದು ದೊಡ್ಡದಾದ ಭಾವಾರ್ಥ. ಇದನ್ನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡಂತೆ. ಇಲ್ಲಿ ತುಂಬಾ ಮುಖ್ಯವಾದ ವಿಷಯಗಳು, ಅನೇಕ ವಿಷಯಗಳಿದೆ, ಇದನ್ನು ಸಹ ನಾವು ತಿಳ್ಕೊಂಡಂತೆ. ಕೆಟ್ಟದರಲ್ಲಿಯೂ ಉತ್ತಮವಾದದನ್ನ ಆಯ್ಕೆ ಮಾಡಿಕೊಳ್ಳುವುದು ಶ್ರೇಷ್ಠ ಚಿಂತಕರ ಲಕ್ಷಣ ಅಲ್ವಾ. ಕೆಟ್ಟದಿದ್ರು ಸಹ ಅದ್ರಲ್ಲಿ ಒಳ್ಳೆದನ್ನ ನೋಡ್ಬೇಕು. ನಾವು ಅದನ್ನ ರೂಢಿಸ್ಕೊಂಡ್ ಬರ್ಬೇಕು. ನಮ್ಗೆ ಇವಾಗ ಏನಂತಂದ್ರೆ ಅರ್ಧ ಗ್ಲಾಸ್ ಏನು ಹಾಲನ್ನೇನಾದ್ರೂ ಕೊಟ್ರೆ ಇವಾಗ ನಮ್ಮ ಮನಸ್ಥಿತಿ ಯಾವ ತರ ಇರುತ್ತೆ, ಅಯ್ಯೋ ಇದು ಫುಲ್ ಇಲ್ಲ, ಅರ್ಧ ಮಾತ್ರನೇ ಇದೆ ಅಂತ ಅಲ್ವಾ. ನಮ್ಗೆ ಅದನ್ನ ಹೇಳ್ಕೊಡ್ತಾರೆ ಅಲ್ವಾ. ನೀವು ಆತರ ಮನಸ್ಥಿತಿನ ಬೆಳೆಸ್ಕೋಬೇಕು. ನಿಮ್ಗೆ ಇವಾಗ ಅರ್ಧ ಗ್ಲಾಸ್ ಹಾಲನ್ನ ಕೊಟ್ರೆ ಅರ್ಧ ಗ್ಲಾಸ್ ಹಾಲಿದೆ ಅನ್ನೋ ತರದ್ ಆತರ ನೀವು ಚಿಂತೆ ಮಾಡ್ಬೇಕು. ಇನ್ನು ಅರ್ಧ ಗ್ಲಾಸ್ ಖಾಲಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸು ಆ ಕಡೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಅದೇ ತರನೇ ಇಲ್ಲಿ ನಾವು ಕೆಟ್ಟದ್ರಲ್ಲೂ ಸಹ ಉತ್ತಮವಾದದ್ದನ್ನೇ ನಾವು ಆಯ್ದುಕೊಳ್ಬೇಕು. ಅದು ಶ್ರೇಷ್ಠ ಚಿಂತಕರ ಲಕ್ಷಣ ಅಂತ ಹೇಳ್ತಿದ್ದಾರೆ. ಬುದ್ಧಿವಂತರು ನೋಡಿ ಇಲ್ಲಿ 4 ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದು ಎಲ್ಲರಿಗೂ ಸಹ ಅನ್ವಯಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಯಾವ್ದ್ಯಾವ್ದು ಅಂತ ಹೇಳ್ಬಿಟ್ಟು ನೋಡೋಣಂತೆ. ಒಂದೇನು ಅಂತಂದ್ರೆ ಇದನ್ನ ಬೇಕಾದ್ರೆ ಬರ್ಕೊಳ್ಳಿ ನೀವು. ಬುದ್ಧಿವಂತರು ವಿಷದಿಂದ ಅಮೃತವನ್ನ ಎತ್ತಿಕೊಳ್ಳಬೇಕು. ಸೊ ಇವಾಗ ಅಲ್ಲಿ ವಿಷ ಇದ್ರೂನು ಸಹ ಅದರಲ್ಲಿ ಅಮೃತ ಏನಾದ್ರೂ ಇದೆ ಅಂತಂದ್ರೆ ಬುದ್ಧಿವಂತರು ಆ ಅಮೃತವನ್ನ ಎತ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅಕಸ್ಮಾತ್ ಕಸದಲ್ಲಿ ಚಿನ್ನ ಇದೆ ಅಂತಂದ್ರೆ ಆ ಕಸದಲ್ಲಿ ಚಿನ್ನ ಇದ್ರೂನು ಸಹ ಚಿನ್ನವನ್ನ ನಾವು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅರ್ಹಳು ಯೋಗ್ಯಳು ಆದ ಹೆಣ್ಣು ಅಪ್ರಸಿದ್ಧ ಕುಲದಿಂದ ಬಂದವಳಾದರೂ ಅವಳನ್ನ ಪತ್ನಿಯಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಆ ಹೆಣ್ಣು ಯೋಗ್ಯಳಾಗಿದ್ರೆ ಅವಳು ಹುಟ್ಟಿರೋ ಕುಲ ಅದು ಅಪ್ರಸಿದ್ಧವಾದ ಕುಲ ಇದ್ರೂ ಸಹ ಅವಳನ್ನ ಪತ್ನಿಯಾಗಿ ಒಪ್ಕೋಬೇಕು. ಮತ್ತೆ ಅಸ್ಪೃಶ್ಯ ವರ್ಗದಿಂದ ಬಂದ ಉಪಾಧ್ಯಾಯನಿಂದಲೂ ಒಳ್ಳೆ ಇದನ್ನ ಕಲಿಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಎಲ್ಲಾ ಕಡೆಯೂ ಎಲ್ಲರಿಗೂ ಹೇಳಿರುವ ನೀತಿ ಬೋಧನೆ ಅಂತ ಹೇಳ್ಬಿಟ್ಟು ಇದು 4 ಹೇಳ್ತಿದ್ದಾರೆ. ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಇದನ್ನ, ಅಲ್ಲಿ ಕೆಟ್ಟದಿದ್ರು ಸಹ ನಾವು ಇಲ್ಲಿ ಒಳ್ಳೆದನ್ನ ತಗೊಂತಾ ಇದೀವಿ. ಅದೇ ತರನೇ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ನಾವು ಹೇಳೋ ರೀತಿ ತುಂಬಾ ಆಕರ್ಷಕವಾಗಿ ಇಲ್ದಲೇ ಇರಬಹುದು. ಆದ್ರೆ ಅಲ್ಲಿ ಯಾರ ಬಗ್ಗೆ ನಾವು ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದೀವಿ, ದೇವೋತ್ತಮ ಪರಮಪುರುಷನ ಬಗ್ಗೆ ವರ್ಣನೆ ಮಾಡ್ತಾ ಇದೀವಿ. ಅವರ ಹೆಸರು ಮಾತ್ರದಿಂದನೇ ಇಡೀ ವಿಶ್ವವು ಪವಿತ್ರವಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವಿಲ್ಲಿ ಏನನ್ನ ಆಯ್ಕೋಬೇಕು ಅಂತಂದ್ರೆ ವಿಷಯವನ್ನ ನಾವು ಆಯ್ಕೋಬೇಕು. ನಾವು ಆ ಸಾಹಿತ್ಯದ ಕಡೆ ಹೇಗೆ ಆ ಗ್ರಾಮರ್ ಹೇಗಿದೆ, ಅದನ್ನ ವರ್ಣಿಸ್ಬೇಕಾದ್ರೆ ಆ ವಾಕ್ಯವನ್ನ ಯಾವ ತರ ಅದನ್ನ ಬರ್ದಿದ್ದಾರೆ ಅದನ್ನೆಲ್ಲ ನಾವು ನೋಡೋ ಹಾಗಿಲ್ಲ. ಸೊ ನಾವಿಲ್ಲಿ ವಿಷಯವನ್ನ ಮಾತ್ರ ನಾವು ಗ್ರಹಿಸ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಇಲ್ಲಿ ನಮ್ಗೆ ಈ 4 ಪ್ರಭುಪಾದರು ಹೇಳ್ತಾ ಇದ್ದಾರೆ. ಯಾರಾದ್ರೂ ಉತ್ತಮ ಚಿಂತಕರು ಅಂತಂದ್ರೆ ಅವ್ರು ಕೆಟ್ಟದ್ರಲ್ಲೂ ಉತ್ತಮವಾದದನ್ನ ಅವರು ತಗೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಒಬ್ಬ ಸಂತನು ಸಾಮಾನ್ಯನಿಗಿಂತ ಬಲು ಮೇಲು ನೆಲೆಯಲ್ಲಿರುತ್ತಾನೆ. ಸದಾ ಭಗವಂತನ ಗುಣಗಾನದಲ್ಲಿ ಮುಳುಗಿರುತ್ತಾನೆ. ಏಕೆಂದರೆ ಭಗವಂತನ ಪವಿತ್ರ ನಾಮ ಮತ್ತು ಮಹಿಮೆಗಳ ಪ್ರಸಾರದಿಂದ ಲೋಕದ ಕಲುಷಿತ ವಾತಾವರಣ ಬದಲಾಗುತ್ತದೆ. ನಮ್ಗೆ ಯಾಕೆ ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಭಗವಂತನ ಪವಿತ್ರ ನಾಮ ನಾವ್ ಯಾಕೆ ಜಪ ಮಾಡ್ಬೇಕು ಅಂತಂದ್ರೆ ಈ ಲೋಕದಲ್ಲಿರುವ ಕಲುಷಿತ ವಾತಾವರಣ ಬದಲಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತದಂತಹ ದಿವ್ಯ ಸಾಹಿತ್ಯದ ಪ್ರಚಾರದಿಂದಾಗಿ ಜನರು ತಮ್ಮ ವ್ಯವಹಾರಗಳಲ್ಲಿ ನಿರ್ಮಲರಾಗುತ್ತಾರೆ ಅಂತ ಹೇಳ್ತಿದ್ದಾರೆ. ಇವಾಗ ನಾವು ರಾಮರಾಜ್ಯವನ್ನ ನಾವು ನೋಡಿದ್ವಿ ಅಲ್ವಾ. ಸೊ ಇವಾಗ ರಾಮರಾಜ್ಯದಲ್ಲಿ ಸೊ ಎಲ್ಲಾ ಕಡೆನೂ ಸಹ ಎಲ್ಲಾ ರೀತಿಯೂ ಅದು ಸಂಪದ್ಭರಿತವಾಗಿತ್ತು ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಸಾವು ನೋವು ಈ 4 ತಾಪತ್ರಯಗಳು ಏನಿದೆ, ನಮ್ದು ಜನ್ಮ ಮೃತ್ಯು ಜರಾವ್ಯಾಧಿ, ಅದನ್ನು ಸಹ ಶ್ರೀರಾಮನ ಚಂದ್ರನ ಕಾಲದಲ್ಲಿ ಇರ್ಲಿಲ್ವಂತೆ.
ಸೊ ಅಂದ್ರೆ ಅಷ್ಟು ನಿರ್ಮಲವಾಗಿತ್ತು ಅಲ್ಲಿ ವಾತಾವರಣ, ಅಲ್ಲಿ ಕಲುಷಿತವಾದ ವಾತಾವರಣ ಇರ್ಲಿಲ್ಲ ಅಂತ ಹೇಳ್ತಾರೆ. ಅದೇ ತರನೇ ಇಲ್ಲಿ ಭಗವಂತನ ದಿವ್ಯ ನಾಮಗಳನ್ನ ನಾವು ಹೇಳ್ಕೊತಾ ಇದ್ರೆ ಸೊ ನಮ್ಮ ವ್ಯವಹಾರನೂ ಸಹ ನಿರ್ಮಲವಾಗಿರುತ್ತದೆ, ಮತ್ತೆ ಇಲ್ಲಿ ಲೋಕದ ವಾತಾವರಣನೂ ಸಹ ಕಲುಷಿತವಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತದ ಈ ನಿರ್ದಿಷ್ಟ ಶ್ಲೋಕದ ಬಗ್ಗೆ ವ್ಯಾಖ್ಯಾನ ಬರೆಯುತ್ತಿರುವ ಹೊತ್ತಿನಲ್ಲಿಯೇ ನಾವು ಒಂದು ಸಮಸ್ಯೆಯನ್ನ ಎದುರಿಸುತ್ತಿದ್ದೇವೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಈಗ ಇಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಾ ಇರ್ಬೇಕಾದ್ರೆ ಏನಾಗ್ತಾ ಇತ್ತು ಅಂತಂದ್ರೆ ಅಲ್ಲಿ ಚೀನಾ ಮತ್ತೆ ಭಾರತದ ನಡುವೆ ಇಲ್ಲಿ ಯುದ್ಧ ಆಗ್ತಾ ಇದೆ. ಸೊ ಇಲ್ಲಿ ಚೀನಾ ಮತ್ತೆ ಭಾರತದ ಯುದ್ಧ ಏನಕ್ಕೆ ಆಗ್ತಿದೆ ಅಂತಂದ್ರೆ ಅಲ್ಲಿ ಒಂದು ತುಂಡು ಭೂಮಿಗೋಸ್ಕರ ಆಗ್ತಾ ಇದೆ. ಹೋಗ್ಲಿ ಆ ತುಂಡು ಭೂಮಿ ಏನಾದ್ರೂ ಸಂಪದ್ಭರಿತವಾಗಿದ್ಯಾ? ಅದು ಸಹ ಸಂಪದ್ಭರಿತವಾಗಿಲ್ಲ. ಅಂತಹ ಒಂದು ಭೂಮಿಗೋಸ್ಕರ ಇಲ್ಲಿ ಚೀನಾ ಭಾರತದ ಮೇಲೆ ಸಮರವನ್ನ ನಡೆಸ್ತಾ ಇದೆ. ಇದು ಯಾಕೆ ಇಲ್ಲಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ವಾಸ್ತವವಾಗಿ ನಮಗೆ ರಾಜಕೀಯ ಕ್ಷೇತ್ರದಲ್ಲಿ ಪರಸ್ಪರ ಸಂಬಂಧವೇನೂ ಇರಲಿಲ್ಲ. ಆದರೂ ಚೀನಾ ಮತ್ತು ಭಾರತಗಳು ಹಲವು ಶತಮಾನಗಳಿಂದ ಪರಸ್ಪರ ಯಾವ ಕೆಟ್ಟ ಭಾವನೆಯೂ ಇಲ್ಲದೆ ಶಾಂತವಾಗಿ ಬಾಳಿ ಬಂದವು. ಅಂದ್ರೆ ಹಲವಾರು ಶತಮಾನಗಳಂತಾನೆ ಹೇಳ್ತಾರೆ. ಅಲ್ಲಿ ಯಾವುದೇ ಒಂದು ನಮ್ ಮಧ್ಯೆ ಏನು ಮನಸ್ತಾಪ ಇರ್ಲಿಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ ಆ ಸಮಯದಲ್ಲಿ ಎಲ್ಲ ದೇಶಗಳು ಭಗವತ್ ಪ್ರಜ್ಞೆಯ ವಾತಾವರಣದಲ್ಲಿ ಬಾಳುತ್ತಿದ್ದವು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಸ್ವಾರ್ಥ ಇರ್ಲಿಲ್ಲ ಅಲ್ವಾ. ಈಗ ನಮ್ಗೆ ಎಷ್ಟು ಕೊಳ್ಳಬಾಕ ಪದ್ಧತಿ ಬಂದಿದೆ ಅಂತಂದ್ರೆ ಏನೇ ನೋಡಿದ್ರು ಸಹ ನಾನು ಅದನ್ನ ಅನುಭವಿಸ್ಬೇಕು, ನಮ್ಮ ಮನೆಯವ್ರು ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅಂತಹ ಒಂದು ಸ್ವಾರ್ಥತೆ, ಅಂತಹ ಒಂದು ಮನಸ್ಥಿತಿ ಬಂದಿದೆ. ಆದ್ರೆ ಹಲವು ಶತಮಾನಗಳ ಹಿಂದೆ ಇಂತಹ ಒಂದು ವಾತಾವರಣ ಇರ್ಲಿಲ್ಲ ಅಲ್ವಾ. ಎರಡು ದೇಶಗಳಲ್ಲೂ ಶಾಂತಿಯಾದ ವಾತಾವರಣ ಇತ್ತು. ಅದಕ್ಕೆ ಕಾರಣ ಏನು ಅಂತಂದ್ರೆ ಭಗವತ್ ಪ್ರಜ್ಞೆ ಇತ್ತು ಅಂತ ಹೇಳ್ತಿದ್ದಾರೆ. ಮತ್ತೆ ಪ್ರತಿಯೊಂದು ದೇಶದ ಜನರು ಸಹ ದೈವ ಭೀತಿ, ಶುದ್ಧ ಭಾವ, ಸರಳ ಹೃದಯಗಳಿಂದ ಕೂಡಿದ್ದರು. ರಾಜಕಾರಣಕ್ಕೆ ಸಂಬಂಧಿಸಿದ ವ್ಯಾವಹಾರಿಕ ಚಾತುರ್ಯದ ಪ್ರಶ್ನೆಯೇ ಆಗ ಇರಲಿಲ್ಲ. ಹಾಗೆ ನೋಡಿದರೆ ಚೀನಾ ಮತ್ತು ಭಾರತ ನಡುವೆ ಇರುವ ವಾಸಯೋಗ್ಯವಲ್ಲದ ಭೂಮಿಯ ಬಗ್ಗೆ ವ್ಯಾಜ್ಯಕ್ಕೆ ಕಾರಣವಿಲ್ಲ ಅಂತ ಹೇಳ್ತಿದ್ದಾರೆ. ಯುದ್ಧ ಮಾಡಬೇಕಾದ ಕಾರಣವಂತೂ ಖಂಡಿತವಾಗಿಯೂ ಇಲ್ಲ. ಆದರೆ ನಾವು ಆಗಲೇ ಚರ್ಚಿಸಿರುವಂತೆ ಕಲಿಯು ಕಲಹದ ಯುಗವಾದುದರಿಂದ ಕ್ಷುಲ್ಲಕ ಕಾರಣಕ್ಕಾಗಿ ಕಾದಾಟ ಮಾಡುವ ಅವಕಾಶ ಸದಾ ಇರುತ್ತದೆ ಅಲ್ವಾ. ಕಲಿಯುಗ ಅಂತಂದ್ರೆ ಕಲಹ ಪ್ರಿಯರು ಅಲ್ವಾ. ಅಲ್ಲಿ ಒಂದು ಕ್ಷುಲ್ಲಕ ಒಂದು ಕಾರಣ ಸಿಕ್ಕಿದ್ರೆ ಸಾಕು, ನಾವು ಏನೋ ಒಂದು ಜಗಳ ತೆಗೆದು ಬಿಡ್ತೀವಿ ಅಲ್ವಾ. ಅದನ್ನ ಕೊನೆಗೆ ಆಮೇಲೆ ಅದರಿಂದ ಒಂದು ದೊಡ್ಡ ಯುದ್ಧವೇ ಆಗ್ಬಿಡುತ್ತೆ. ಆಮೇಲೆ ಅದಕ್ಕೆ ಮೂಲ ಕಾರಣ ಏನು ಅಂತ ಹುಡುಕಿದ್ರೆ ಅಲ್ಲಿ ಯಾವುದೋ ಒಂದು ಕ್ಷುಲ್ಲಕ ಕಾರಣ ಇರುತ್ತೆ ಅಲ್ವಾ. ಅದೇ ತರನೇ ಇಲ್ಲಿ ಭಾರತ ಮತ್ತೆ ಚೀನಾದ ಮಧ್ಯ ಇಲ್ಲಿ ಯುದ್ಧ ಆಗ್ತಾ ಇದೆ. ಯಾಕೆ ಅಂತಂದ್ರೆ ವಾಸಕ್ಕೆ ಯೋಗ್ಯವಿಲ್ಲದ ಭೂಮಿಯ ಕುರಿತಾಗಿ ಅಲ್ಲಿ ಜಗಳ ನಡೀತಾ ಇದೆ, ವ್ಯಾಜ್ಯ ನಡೀತಾ ಇದೆ. ಆದ್ರೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನೋಡ್ಲಿಕ್ಕೆ ನಮ್ಗೆ ಹಂಗ ಅನ್ನಿಸ್ತಾ ಇದೆ ಯಾವುದೋ ಒಂದು ವಾಸ ಯೋಗ್ಯವಲ್ಲದ ಭೂಮಿ ಬಗ್ಗೆ ಜಗಳ ಆಡ್ತಿದ್ದಾರೆ ಅಂತ. ಆದ್ರೆ ಈ ಯುಗದ ಒಟ್ಟು ಕಲುಷಿತ ವಾತಾವರಣದಿಂದಾಗಿ ಸೃಷ್ಟಿಯಾದದ್ದು ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಕಲಹ ಏನಕ್ಕೆ ಸೃಷ್ಟಿಯಾಗಿರೋದು, ನಿಜವಾದ ಕಾರಣ ಏನು ಅಂತಂದ್ರೆ ಕಲುಷಿತ ವಾತಾವರಣದಿಂದಾಗಿ ಸೃಷ್ಟಿಯಾಗಿದ್ದು. ಯಾಕಂದ್ರೆ ಯಾರಿಗೂ ಭಗವತ್ ಪ್ರಜ್ಞೆನೇ ಇಲ್ಲ, ಎಲ್ಲರೂ ಸ್ವಾರ್ಥಪರರಾಗಿದ್ದಾರೆ. ಅದು ಕಾರಣ ಅಂತ ಹೇಳ್ತಾರೆ. ನೋಡ್ಲಿಕ್ಕೆ ವಾಸ ಯೋಗ್ಯವಲ್ಲದ ಭೂಮಿ ನನಗ್ ಬೇಕು ನಿನಗ್ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಜಗಳ ನಡೀತಾ ಇರೋ ತರ ಕಾಣಿಸ್ತಾ ಇದೆ. ಅದ್ರ ನಿಜವಾದ ಕಾರಣ ಏನು ಅಂತಂದ್ರೆ ಕಲುಷಿತ ವಾತಾವರಣ, ಭಗವತ್ ಪ್ರಜ್ಞೆ ಇಲ್ಲ. ಭಗವಂತನ ನಾಮ ಮಹಿಮೆಗಳ ಗುಣಗಾನವನ್ನ ತಡೆಯಲು ಒಂದು ವರ್ಗದ ಜನರಿಂದ ವ್ಯವಸ್ಥಿತವಾದ ಅಪಪ್ರಚಾರ ನಡೆದಿದೆ. ಆದ್ದರಿಂದ ಶ್ರೀಮದ್ ಭಾಗವತದ ಸಂದೇಶವನ್ನ ಪ್ರಪಂಚದಾದ್ಯಂತ ಪ್ರಚಾರ ಮಾಡಬೇಕಾದ ದೊಡ್ಡ ಅಗತ್ಯ ಈಗ ಉಂಟಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇಲ್ಲಿ ಎಂತಹ ಒಂದು ಜನರಿದ್ದಾರೆ ಅಂತಂತಂದ್ರೆ ಭಗವಂತನ ಬಗ್ಗೆ ಏನಾದ್ರು ಪ್ರಚಾರ ಮಾಡೋಣ ಅಂತಂದ್ರೆ ಅದನ್ನ ತಡೀತಾರೆ, ಅಂತಹ ಒಂದು ಸ್ಥಿತಿ ಇದೆ. ಅದಕ್ಕೋಸ್ಕರ ಇಲ್ಲಿ ಪ್ರಭುಪಾದ್ರು ಏನ್ ಹೇಳ್ತಿದ್ದಾರೆ, ನಾವಿವಾಗ ಇಲ್ಲಿ ಶಾಂತಿ ಏನಾದ್ರು ಸ್ಥಾಪನೆ ಆಗ್ಬೇಕು ಈ ಪ್ರಪಂಚದಲ್ಲಿ ಅಂತಂದ್ರೆ ಶ್ರೀಮದ್ ಭಾಗವತದ ಸಂದೇಶವನ್ನ ನಾವು ಬರೇ ಭರತ ಭೂಮಿಯಲ್ಲ, ಪ್ರಪಂಚದಾದ್ಯಂತ ನಾವು ಅದನ್ನ ಪ್ರಚಾರ ಮಾಡ್ಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಇಂದು ಜಗತ್ತಿಗೆ ಅತ್ಯಗತ್ಯವಾಗಿರುವ ಶಾಂತಿಯ ಸ್ಥಾಪನೆಗೆ ಮತ್ತು ಕಲ್ಯಾಣ ಸಾಧನೆಗೆ ಲೋಕದಲ್ಲೆಲ್ಲ ಶ್ರೀಮದ್ ಭಾಗವತದ ಅಲೌಕಿಕ ಸಂದೇಶವನ್ನ ಪ್ರಸಾರ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ. ಇವಾಗ ನಾವು ಸಂತೋಷವಾಗಿರ್ಬೇಕಂದ್ರೆ ನಾನು ಒಬ್ಳೇ ಸಂತೋಷವಾಗಿದ್ರೆ ಸಾಲದು ಅಲ್ವಾ, ಮನೆಯವರೆಲ್ಲ ಸಂತೋಷವಾಗಿರ್ಬೇಕು. ಅದೇ ತರನೇ ಪಕ್ಕದ ಮನೆಯವರು ಸಂತೋಷವಾಗಿರ್ಬೇಕು, ಇಡೀ ಊರು ಸಂತೋಷವಾಗಿರ್ಬೇಕು, ಇಡೀ ಸಮಾಜ ಸಂತೋಷವಾಗಿರ್ಬೇಕು. ಅವಾಗಷ್ಟೇ ಅಲ್ಲಿ ಪರಿಪೂರ್ಣವಾದ ಶಾಂತಿ ಬರ್ಲಿಕ್ಕೆ ಸಾಧ್ಯ ಅಲ್ವಾ. ಅದು ಆಗ್ಬೇಕು ಅಂತಂದ್ರೆ ನಾವು ಶ್ರೀಮದ್ ಭಾಗವತದ ಪ್ರಚಾರವನ್ನ ಇಡೀ ಪ್ರಪಂಚದಲ್ಲೆಲ್ಲ, ವಿಶ್ವದಲ್ಲೆಲ್ಲ ನಾವು ಪ್ರಚಾರ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇಲ್ಲಿ ತುಂಬಾ ಮುಖ್ಯವಾಗಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇದನ್ನ ಯಾರ್ ಮಾಡ್ಬೇಕು ಅಂತಂದ್ರೆ ಭಾರತೀಯರು ಮಾಡ್ಬೇಕು ಅಲ್ವಾ. ಭಾರತ ಭೂಮಿಲೆ ಹೈಲ ಮನುಷ್ಯ ಜನ್ಮ ಯಾರ ಜನ್ಮ ಸಾರ್ಥಕ ಕರಿ ಕರೋ ಪರ ಉಪಕಾರ ಅಂತ ಹೇಳಿದ್ದಾರೆ ಚೈತನ್ಯ ಮಹಾಪ್ರಭುಗಳು ಅಲ್ವಾ. ನಾವು ಭಾರತದಲ್ಲಿ ನಾವು ಜನ್ಮವನ್ನ ಪಡೆದಿದೀವಿ ಅಂತಂದ್ರೆ ನಮ್ಮ ಮೇಲೆ ಎಂತಹ ಜವಾಬ್ದಾರಿ ಇದೆ ಅಂತಂತಂದ್ರೆ ನಾವು ಈ
ಭಗವಂತನ ಬಗ್ಗೆ ನಾವು ತಿಳ್ಕೊಬೇಕು, ಈ ಭಾಗವತಂ ಬಗ್ಗೆ ನಾವು ತಿಳ್ಕೊಬೇಕು. ಈ ಭಗವತ್ ಜ್ಞಾನವನ್ನ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಇಡೀ ಪ್ರಪಂಚದಲ್ಲೆಲ್ಲ ನಾವು ಪ್ರಸಾರ ಮಾಡ್ಬೇಕಾಗತ್ತೆ. ಇದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನಾವ್ ಈ ಕರ್ತವ್ಯವನ್ನ ಸರಿಯಾಗಿ ಮಾಡ್ತಾ ಇಲ್ಲ. ನಾವು ಇದನ್ನ ಸರಿಯಾಗಿ ಮಾಡ್ತಾ ಇಲ್ದಲಿರೋದ್ರಿಂದನೇ ಇಲ್ಲಿ ವಿಶ್ವದಲ್ಲಿ ಅಶಾಂತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ನಮ್ಮ ಮೇಲೆನೆ ಇಲ್ಲಿ ಪ್ರಭುಪಾದರು ಏನು ಆರೋಪವನ್ನ ಹೊರಿಸ್ತಾ ಇದಾರೆ. ಯಾಕಂದ್ರೆ ನಾವು ನಮ್ಮ ಕರ್ತವ್ಯವನ್ನ ನಾವು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಚೈತನ್ಯ ಮಹಾಪ್ರಭುಗಳ ಕರೆನೂ ಅದೇ ಆಗಿದೆ. ನಾವು ಪ್ರತಿಯೊಬ್ರು ಸಹ ಈ ಭಗವತ್ ಜ್ಞಾನವನ್ನ ಪ್ರಚಾರ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತದ ಅಲೌಕಿಕ ಸಂದೇಶವನ್ನ ಪ್ರಸಾರ ಮಾಡಬೇಕು. ಇದು ಜವಾಬ್ದಾರಿಯುತನಾದ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಭಾರತವು ಈ ಜವಾಬ್ದಾರಿಯನ್ನ ನಿರ್ಲಕ್ಷಿಸಿ ತನ್ನ ಕರ್ತವ್ಯದಲ್ಲಿ ವಿಫಲವಾಗಿದೆ. ಆದ್ದರಿಂದಾಗಿಯೇ ಲೋಕದಲ್ಲಿ ಇಷ್ಟೊಂದು ಕಲಹ ಕ್ಷೋಭೆಗಳು ಕಾಣಿಸಿಕೊಂಡಿವೆ ಅಂತ ಹೇಳಿದ್ರೆ, ನೋಡಿ, ನಮ್ಮಿಂದನೇ ಭಾರತೀಯರು ಸರಿಯಾಗಿ ತಮ್ಮ ಕರ್ತವ್ಯವನ್ನ ಮಾಡ್ದಲೇ ಇರೋದ್ರಿಂದನೇ ಇಲ್ಲಿ ಇಡೀ ಜಗತ್ತಲ್ಲಿ ಇಷ್ಟೊಂದು ಕಲಹ ಕ್ಷೋಭೆಗಳು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತದ ದಿವ್ಯ ಸಂದೇಶವು ಪ್ರಪಂಚದ ಕೆಲವರು ಮುಂದಾಳುಗಳಿಂದ ಸ್ವೀಕೃತವಾದರೆ ಖಂಡಿತವಾಗಿಯೂ ಅವರ ಹೃದಯ ಪರಿವರ್ತನೆಯಾಗುವುದೆಂಬ ಭರವಸೆ ನಮಗಿದೆ ಅಂತ ಹೇಳ್ತಾರೆ ಅಲ್ವಾ. ಈಗ ನಾವು ಭಗವದ್ಗೀತೆಯಲ್ಲಿ ನಾವು ನೋಡಿದ್ವಲ್ಲ, ಯದ್ಯದ್ ಆಚರತಿ ಶ್ರೇಷ್ಠ ತತ್ತ ದೇವೇತರೋ ಜನಃ. ಯಾರು ಆ ಶ್ರೇಷ್ಠವಾದ ಸ್ಥಾನದಲ್ಲಿ ಇರ್ತಾರೋ ಅಂತವ್ರನ್ನ ಸಾಮಾನ್ಯ ಜನರು ಅನುಸರಿಸ್ತಾರೆ. ಅದೇ ತರನೇ ಇಲ್ಲಿ ಯಾವ ದೇಶ ತುಂಬಾ ಮುಂದುವರೆದಿದೆಯೋ ಆ ದೇಶ ಏನ್ ಮಾಡಿದ್ರೆ ಅದನ್ನ ಎಲ್ಲರೂ ಅನುಸರಿಸ್ತಾರೆ ಅಲ್ವಾ. ಇವಾಗ ನಮ್ಗೆ ಟಿವಿಯಲ್ಲೂ ಸಹ ಅಡ್ವರ್ಟೈಸ್ಮೆಂಟ್ ಏನ್ ತೋರಿಸ್ತಾರೆ, ಯಾರಾದ್ರೂ ತುಂಬಾ ಕ್ರಿಕೆಟ್ ತಾರೇನೋ ಅಥವಾ ಪ್ರಸಿದ್ಧವಾದ ಸಿನಿಮಾ ತಾರೆ ಯಾವ್ದಾದ್ರು ಒಂದು ವಸ್ತುವನ್ನ ಉಪಯೋಗಿಸೋ ತರ ತೋರಿಸ್ತಾರೆ. ಅವಾಗ ನಾವೇನಂತೀವಿ, ಓ, ಅವ್ರು ಉಪಯೋಗಿಸ್ತಾ ಇದ್ರೆ ನಾನು ಉಪಯೋಗಿಸೋಣಂತೆ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನೇ ನಾವು ಅನುಸರಿಸ್ತೀವಿ ಅಲ್ವಾ. ಅದಕ್ಕೆ ಇಲ್ಲಿ ಪ್ರಭುಪಾದರು ಈ ಯಾರು ಏನು ಈ ಪ್ರಪಂಚದಲ್ಲಿ ಮುಂದಾಳುಗಳಿದ್ದಾರೆ ಅವ್ರೇನಾದ್ರೂ ಈ ಭಾಗವತಮನ್ನ ಸ್ವೀಕರಿಸಿದ್ರೆ ಖಂಡಿತ ಎಲ್ಲ ಜನಸಾಮಾನ್ಯರೆಲ್ಲರನ್ನೂ ಸಹ ಅವರನ್ನ ಅನುಸರಿಸ್ತಾರೆ. ಇಂತಹ ಭರವಸೆ ನನಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಅವರು ಅಮೆರಿಕನಾದ್ರು ಈ ಹರೇ ಕೃಷ್ಣ ಅಂದ್ರೆ ಅಥವಾ ಕೃಷ್ಣ ಪ್ರಜ್ಞೆನ ಅವರು ಸ್ವೀಕರಿಸಿದ್ರೆ ಎಲ್ಲ ಇಡೀ ಪ್ರಪಂಚವೇ ಅವರನ್ನ ಅನುಸರಿಸುತ್ತೆ ಅಂತ ಹೇಳ್ಬಿಟ್ಟು ಪ್ರಭುಪಾದರ ಮನಸ್ಥಿತಿ ಆಗಿತ್ತು ಅಲ್ವಾ. ಅದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೂ ಗೊತ್ತಿತ್ತು. ಅದಕ್ಕೋಸ್ಕರನೇ ಅವರು ಆ ಆದೇಶವನ್ನ ಅವರು ಕೊಡ್ತಾರೆ. ಸೊ ಇದು ಪ್ರಭುಪಾದರು ನೋಡಿ, ಅವ್ರಿಗೆ ಭರವಸೆ ಇದೆ. ಹೌದು, ಇದನ್ನ ಅಮೆರಿಕ ಸ್ವೀಕಾರ ಮಾಡಿದ್ರೆ ಎಲ್ಲರ ಹೃದಯ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಆಗ ಸ್ವಾಭಾವಿಕವಾಗಿಯೇ ಜನಸಾಮಾನ್ಯರು ಅವರನ್ನು ಅನುಸರಿಸುತ್ತಾರೆ. ಜನಸಾಮಾನ್ಯರು ಸದ್ಯದ ರಾಜಕಾರಣಿಗಳ ಮತ್ತು ಜನನಾಯಕರ ಕೈಯ ಸಾಧನೆಗಳು. ನಾಯಕರ ಹೃದಯ ಬದಲಾವಣೆಯಾದರೆ ಜಗತ್ತಿನ ವಾತಾವರಣದಲ್ಲಿ ಖಂಡಿತವಾಗಿ ತೀವ್ರ ಪರಿವರ್ತನೆಯಾಗುವುದು. ಜಗತ್ತಿನ ವಾತಾವರಣವನ್ನ ಆಧ್ಯಾತ್ಮಿಕವಾಗಿ ಪುನರುಜ್ಜೀವಿಸಲು ಮತ್ತು ಜನಸಾಮಾನ್ಯರಲ್ಲಿರುವ ದೈವಿ ಪ್ರಜ್ಞೆಯನ್ನ ಪುನರುದ್ದೀಪಿಸಲು ಈ ದಿವ್ಯ ಸಂದೇಶವನ್ನ ಎಲ್ಲ ಕಡೆಗೆ ತಲುಪಿಸಬೇಕಾಗಿದೆ ಅಂತ ಹೇಳ್ತಾರೆ ಅಲ್ವಾ. ಇದು ನಮ್ಮಲ್ಲೇ ಎಲ್ಲರಲ್ಲೂ ಇದೆ ಅಲ್ವಾ. ಅಮೆರಿಕನರಲ್ಲಿ ಯಾವುದೇ ಒಂದು ದೈವ ಪ್ರಜ್ಞೆ ಇಲ್ಲ ಅಂತಲ್ಲ, ಅದೆಲ್ಲರಲ್ಲೂ ಸುಪ್ತವಾಗಿದೆ. ಅದನ್ನ ನಾವು ಜಾಗೃತಗೊಳಿಸ್ಬೇಕು ಅಷ್ಟೇ ಅಲ್ವಾ. ಅದು ಬೆಂಕಿ ಮುಚ್ಚಿದ ಕೆಂಡ ತರ ಇದೆ. ನಾವು ಅದನ್ನ ಸ್ವಲ್ಪ ನಾವು ಗಾಳಿ ಹಾಕಿದ್ರೆ ಸಾಕು, ಅದು ದುತ್ ಅಂತ ಹೇಳ್ಬಿಟ್ಟು ಹೊತ್ಕೊಂಡು ಹುರಿಯುತ್ತೆ. ಆ ಕೆಲಸ ನಾವು ಮಾಡ್ಬೇಕು ಅಷ್ಟೇನೆ. ಈ ಭಾಗವತಂ ವನ್ನ ನಾವು ಪ್ರಚಾರ ಮಾಡ್ಬೇಕು. ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇಂತಹ ಸಂದೇಶವಿರುವ ಶ್ರೇಷ್ಠ ಸಾಹಿತ್ಯವನ್ನ ಪ್ರತಿಪಾದಿಸಲು ನಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದೇವೆ. ನೋಡಿ, ಪ್ರಭುಪಾದರು ಇವಾಗ ಏನ್ ಮಾಡ್ತಾ ಇದ್ದಾರೆ, ಅವರು ಅಮೆರಿಕಾಗ ಹೋಗಿ ಇಂತಹ ಶ್ರೇಷ್ಠ ಸಾಹಿತ್ಯವನ್ನ ಪ್ರಾಮಾಣಿಕವಾಗಿ ಎಲ್ಲರಿಗೂ ತಲುಪಿಸ್ಲಿಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಈ ಪ್ರಯತ್ನಕ್ಕೆ ಅನೇಕ ಅಡೆತಡೆಗಳಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಅಡೆತಡೆ ಯಾವುದು ಅಂತಂದ್ರೆ ಭಾಷೆ ಅಲ್ವಾ. ನಾವಿವಾಗ ಈ ಪ್ರಪಂಚದಲ್ಲೆಲ್ಲ ಈ ಭಾಗವತಮನ್ನ ನಾವು ಪ್ರಚಾರ ಮಾಡ್ಬೇಕಂತಂದ್ರೆ ಎಲ್ಲರಿಗೂ ಒಂದೇ ಭಾಷೆ ಅಂತ ಇಲ್ಲ ಅಲ್ವಾ. ಆ ಪ್ರಾಂತ್ಯದಲ್ಲಿ ಒಂದೊಂದು ಭಾಷೆಯಲ್ಲಿ ಮಾತಾಡ್ತಾ, ಇಲ್ಲಿ ಭಾರತ ಭೂಮಿಯಲ್ಲಿ ನಾವು ನೋಡ್ತಾ ಇದೀವಿ ಹಲವಾರು ಭಾಷೆಗಳಲ್ಲಿ ಮಾತಾಡುವಂತ ಜನಗಳಿದ್ದಾರೆ. ಅದೇ ನಾವು ಇಡೀ ಪ್ರಪಂಚವನ್ನ ನೋಡ್ಕೊಂಡ್ರೆ ಎಷ್ಟು ಭಾಷೆಗಳಿದೆ ಅಲ್ವಾ. ಅಂದ್ರೆ ಇವಾಗ ಪ್ರತಿಯೊಬ್ಬರಿಗೂ ಸಹ ಈ ಜ್ಞಾನ ತಲುಪಬೇಕು, ಈ ಸಂಸ್ಕೃತದಲ್ಲಿರುವ ಈ ಜ್ಞಾನ ತಲುಪಬೇಕಂತಂದ್ರೆ ಅಲ್ಲಿ ಭಾಷೆ ಅನ್ನೋದು ಅಡೆತಡೆಯನ್ನ ಒಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೂ ಸಹ ಪ್ರಭುಪಾದರು ನೋಡಿ ತುಂಬಾ ಚೆನ್ನಾಗಿ ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಒಂದು ಸಾಮ್ಯತೆಯನ್ನ ಕೊಟ್ಟು ಅದೇನಂತ ನೋಡೋಣಂತೆ. ಅದನ್ನು ತಕ್ಕ ರೀತಿಯಲ್ಲಿ ನಿರೂಪಿಸಲು ನಾವು ಪ್ರಾಮಾಣಿಕವಾಗಿ ಯತ್ನಿಸಿದರೂ ಅದರಲ್ಲಿ ಅನೇಕ ಸಾಹಿತ್ಯಿಕ ದೋಷಗಳು ಉಳಿಯಬಹುದು. ನಾವು ವಿದೇಶಿ ಭಾಷೆಯಲ್ಲಿ ನಾವು ಈ ಭಾಗವತಮನ್ನ ನಾವು ಅವರಿಗೆ ತಲುಪಿಸ್ಲಿಕ್ಕೆ ಹೋದಾಗ ಅಲ್ಲಿ ತುಂಬಾ ಸಾಹಿತ್ಯ ದೋಷಗಳು ಕಾಣಿಸ್ಕೋಬಹುದು. ದೋಷಗಳು ಎಷ್ಟೇ ಇದ್ದರೂ ವಿಷಯದ ಗಾಂಭೀರ್ಯವನ್ನ ಪರಿಗಣಿಸಿ ಇದು ಭಗವಂತನ ಮಹಿಮೆಯನ್ನು ಸಾರುವ ಪ್ರಾಮಾಣಿಕ ಪ್ರಯತ್ನವೆನ್ನುವುದನ್ನ ಗಮನಿಸಿ ಜನನಾಯಕರು ಇದನ್ನ ಸ್ವೀಕರಿಸುವರೆಂಬ ಭರವಸೆ ನಮಗಿದೆ. ನೋಡಿ, ಇಲ್ಲಿ ಉದಾಹರಣೆನ ಕೊಡ್ತಿದ್ದಾರೆ. ಯಾವ ತರ ಅಂತಂದ್ರೆ, ಇವಾಗ ಅಕಸ್ಮಾತ್ ಮನೆಗೆ ಏನಾದ್ರು ಬೆಂಕಿ ಬಿದ್ರೆ ಪಕ್ಕದ ಮನೆಯವ್ರೇನಾದ್ರು ಅವರು ವಿದೇಶಿಯರಿದ್ರೆ ನಾವಿವಾಗ ಅವರ ಸಹಾಯವನ್ನ ನಾವು ತಗೋಬೇಕಾಗತ್ತೆ ಅಂತ ಸಂದರ್ಭದಲ್ಲಿ. ಅವಾಗ ನಾವೇನ್ ಮಾಡ್ತೀವಿ, ಅವ್ರಿಗೆ ಹೋಗಿ ನಾವು ನಮ್ಮ ಭಾಷೆಯಲ್ಲೇ ಹೇಳ್ತೀವಿ, ಬನ್ನಿ ಮನೆಗೆ ಬೆಂಕಿ ಬಿದ್ದಿದೆ, ನಿಮ್ಮ ಸಹಾಯ ಬೇಕು, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಭಾಷೆಯಲ್ಲೇ ಹೇಳ್ತೀವಿ. ಆಗ ವಿದೇಶಿಯರಿಗೆ ಅರ್ಥ ಆಗತ್ತೆ. ಅವರು ಬೇರೆ ಭಾಷೆಯಲ್ಲಿ
ಅಂದ್ರೆ ನಮ್ಮ ಭಾಷೆ ಅರ್ಥ ಆಗಿಲ್ಲ ಅಂತಂದ್ರೂ ಸಹ ಅವ್ರಿಗೆ ಅಲ್ಲಿ ಏನೋ ಒಂದು ಅನಾಹುತ ಆಗಿದೆ, ನಾವು ಬೇಗ ಬಂದು ಅವ್ರಿಗೆ ಸಹಾಯ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರು ಓಡಿ ಬರ್ತಾರೆ ಅಲ್ವಾ. ಅದೇ ತರನೇ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ತಮ್ಮ ಭಾಷೆಯ ಮಾತಲ್ಲದಿದ್ದರೂ ಅದನ್ನ ತಕ್ಷಣ ಗ್ರಹಿಸುತ್ತಾರೆ. ಈ ಕಲುಷಿತ ಪ್ರಪಂಚದಾದ್ಯಂತ ಶ್ರೀಮದ್ ಭಾಗವತದ ದಿವ್ಯ ಸಂದೇಶದ ಪ್ರಸಾರ ಮಾಡಲು ಇಂತಹ ಸಹಕಾರ ಮನೋಭಾವ ಅತ್ಯಗತ್ಯ. ಹಾಗೆ ನೋಡಿದರೆ ಇದು ಆಧ್ಯಾತ್ಮಿಕ ಮೌಲ್ಯಗಳ ಒಂದು ವಿಷಯ ವಿಜ್ಞಾನ. ನಮಗೆ ಮುಖ್ಯವಾದುದು ವಿಷಯವೇ ಹೊರತು ಭಾಷೆಯಲ್ಲ ಅಂತ ಹೇಳ್ತಿದ್ದಾರೆ ಅಲ್ವಾ. ನಾವಿವಾಗ ಇಲ್ಲಿ ಭಾಗವತಮಲ್ಲಿ ಏನ್ ವಿಷಯ ಇದೆ ಅನ್ನೋದೇ ತುಂಬಾ ಮುಖ್ಯನೇ ಹೊರತು ಅದರ ಭಾಷೆನೇ ಆಗ್ಲಿ, ಅದರಲ್ಲಿರುವ ವ್ಯಾಕರಣನೇ ಆಗ್ಲಿ ಅಥವಾ ಸಾಹಿತ್ಯವೇ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ, ಈ ಶ್ರೇಷ್ಠ ಸಾಹಿತ್ಯದ ವಿಷಯವನ್ನು ಜನ ಅರಿತುಕೊಂಡರೆ ಆಗ ನಮ್ಮ ಪ್ರಯತ್ನಕ್ಕೆ ಯಶಸ್ಸು ದೊರೆತಂತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನೋಡಿ ಎಷ್ಟು ಭರವಸೆಯನ್ನ ಇಟ್ಕೊಂಡಿದ್ದಾರೆ. ನಾನು ಇದನ್ನ ಜನನಾಯಕರಿಗೆ ಮುಟ್ಟಿಸ್ಬೇಕು, ಜನನಾಯಕರಿಗೆ ಮುಟ್ಟಿಸಿದ್ರೆ ಅದನ್ನ ಸಾಮಾನ್ಯ ಜನರು ಅದನ್ನ ಅನುಸರಿಸ್ತಾರೆ. ಹೌದು, ಇದರಲ್ಲಿ ನಾವು ಬೇರೆ ಭಾಷೆಯಲ್ಲಿ ಇದನ್ನ ವಿವರಿಸ್ಲಿಕ್ಕೆ ಹೋದಾಗ ದೋಷಗಳಿರ್ಬೋದು, ಆದ್ರೂ ಸಹ ಇದರಲ್ಲಿ ಉತ್ತಮವಾದ ವಿಚಾರ ಇದೆ, ವಿಷಯ ಇದೆ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಅವರ ಮನಸ್ಥಿತಿಯನ್ನ ಹೇಳ್ತಾ ಇದ್ದಾರೆ. ಪ್ರಪಂಚದಾದ್ಯಂತ ಜನರು ಲೌಕಿಕ ಚಟುವಟಿಕೆಗಳಲ್ಲೇ ತುಂಬಾ ಭಗ್ನರಾದಾಗ ವ್ಯಕ್ತಿಯಾಗಲಿ ಅಥವಾ ರಾಷ್ಟ್ರವಾಗಲಿ ಕೇವಲ ಅಲ್ಪ ಪ್ರಚೋದನೆಯಿಂದಲೇ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಅಥವಾ ರಾಷ್ಟ್ರದ ಮೇಲೆ ದಾಳಿ ಮಾಡಬಹುದು. ಇದರಲ್ಲಿ ಆಶ್ಚರ್ಯವೇನಿಲ್ಲ. ಇದು ಕಲಿಯುಗದ ನಿಯಮ. ಎಲ್ಲ ಬಗೆಯ ಭ್ರಷ್ಟಾಚಾರಗಳಿಂದ ಲೋಕದ ವಾತಾವರಣ ಆಗಲೇ ಕಲುಷಿತವಾಗಿದೆ, ಇದು ಎಲ್ಲರಿಗೂ ಗೊತ್ತು. ಐಹಿಕ ವಿಚಾರಗಳಿಂದ ಕೂಡಿದ ಇಂದ್ರಿಯಗಳನ್ನು ತಣಿಸುವ ಸಲ್ಲದ ಸಾಹಿತ್ಯ ಬೇಕಾದಷ್ಟಿದೆ. ಹಲವು ದೇಶಗಳಲ್ಲಿ ಅಶ್ಲೀಲ ಸಾಹಿತ್ಯವನ್ನ ಪತ್ತೆ ಹಚ್ಚಿ ನಿಯಂತ್ರಿಸಲು ಅನೇಕ ಸಮಿತಿಗಳು ರಚಿತವಾಗಿದೆ. ಈಗ ಇಲ್ಲಿ ಕಲಿಯುಗದಲ್ಲಿರುವಂತಹ ಜನಗಳಿಗೆ ಎಂತಹ ಸಾಹಿತ್ಯ ಇಷ್ಟ, ಅವ್ರು ಎಂತಹ ಸಾಹಿತ್ಯದ ಮೊರೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ತುಂಬಾ ಅಶ್ಲೀಲ ಸಾಹಿತ್ಯ ಇದೆ. ಇವಾಗ ಅಶ್ಲೀಲ ಸಾಹಿತ್ಯ ಪರವಾಗಿಲ್ಲ ಅಂತಂದ್ರೆ ಯಾಕೆ ಇಲ್ಲಿ ನಮ್ಮ ಸರ್ಕಾರ ಒಂದು ಏನು ಇಂತಹ ಒಂದು ಸಾಹಿತ್ಯವನ್ನ ಪತ್ತೆ ಹಚ್ಚಲಿಕ್ಕೆ ಯಾಕೆ ಅನೇಕ ಸಮಿತಿಗಳನ್ನ ರಚನೆ ಮಾಡ್ಬೇಕಾಗಿತ್ತು ಅಂದ್ರೆ ಅವ್ರಿಗೂ ಗೊತ್ತು ಇದು ಇಂತಹ ಸಾಹಿತ್ಯವನ್ನ ಜನರು ಓದಿದ್ರೆ ಇಲ್ಲಿ ಸಮಾಜದಲ್ಲಿ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೂ ಗೊತ್ತು. ಅದಕ್ಕೋಸ್ಕರ ಅವರು ಪತ್ತೆ ಹಚ್ಚಿ ಅಂತಹ ಕಲುಷಿತವಾದಂತಹ ಸಾಹಿತ್ಯವನ್ನ ಅವರು ತಡಿತಾ ಇದ್ದಾರೆ ಅಲ್ವಾ. ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ. ಅಂದ್ರೆ ಅವ್ರಿಗೂ ಸಹ ಗೊತ್ತಿದೆ, ಸರ್ಕಾರಕ್ಕೂ ಸಹ ಗೊತ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸರ್ಕಾರವಾಗ್ಲಿ ಅಥವಾ ಜವಾಬ್ದಾರಿಯುತ ನಾಯಕರಾಗಲಿ ಅಂತಹ ಸಾಹಿತ್ಯವನ್ನ ಬಯಸುವುದಿಲ್ಲ. ಆದರೆ ಇಂದ್ರಿಯ ತೃಪ್ತಿಗಾಗಿ ಜನ ಅದನ್ನ ಬಯಸುವುದರಿಂದ ಅದು ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ. ಓದುವ ಪ್ರವೃತ್ತಿಯೇನೋ ಜನಸಾಮಾನ್ಯರಲ್ಲಿ ಸ್ವಾಭಾವಿಕವಾದತೆ. ಈಗ ನೋಡಿ, ಓದೋ ಪ್ರವೃತ್ತಿ ನಮ್ಮಲ್ಲಿದೆ. ನಾವಿವಾಗ ಕಲಿಯುಗದ ಜನಗಳೇ ಇರಬಹುದು, ಆದ್ರೆ ಓದೋ ಪ್ರವೃತ್ತಿ ನಮ್ಮಲ್ಲಿ ಸ್ವಾಭಾವಿಕವಾಗಿದೆ ಅಲ್ವಾ. ಇವಾಗ ನಾವು ಭಗವದ್ಗೀತೆ ತಿಳ್ಕೊಂಡಿರೋ ತರನೇ ಇವಾಗ ನಮ್ಮಲ್ಲಿ ಯಾವ್ದೋ ಒಂದು ಸ್ವಾಭಾವಿಕ ಗುಣ ಇದ್ರೆ ಅದನ್ನ ನಾವು ಮಾಡ್ತೀವಿ ಅಲ್ವಾ. ಸೊ ಇವಾಗ ನಾವು ಅಶ್ಲೀಲ ಸಾಹಿತ್ಯವನ್ನ ನಮ್ಗೆ ಅಲ್ಲಿ ಯಾವ ಸಾಹಿತ್ಯ ಸಿಗುತ್ತೆ ಅದನ್ನ ಓದ್ಬೇಕು ಅಂತ ಅನ್ಸುತ್ತೆ. ನಾವ್ ಇವಾಗ ಅದನ್ನ ಓದ್ಕೂಡ್ದು ಅಂತಂದ್ರೆ ನಾವು ಓದ್ದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದು ಸ್ವಾಭಾವಿಕವಾಗಿರೋದು, ನಮ್ಗೆ ಓದ್ಬೇಕು ಅನ್ನೋ ಒಂದು ಮನಸ್ಥಿತಿ. ಅದಕ್ಕೋಸ್ಕರ ನಾವು ಉತ್ತಮ ಸಾಹಿತ್ಯ ಕೊಟ್ರೆ ಏನಾಗುತ್ತೆ, ಆ ಕೆಳಮಟ್ಟದ ಸಾಹಿತ್ಯವನ್ನ ಅವ್ರು ಓದೋದಿಲ್ಲ ಅಲ್ವಾ. ಪರಂ ದೃಷ್ಟ್ವಾ ನಿವರ್ತತೆ ನಾವು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ. ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಓದೋ ಪ್ರವೃತ್ತಿ ಎಲ್ಲರಲ್ಲೂ ಇದೆ, ಆದ್ರೆ ನಾವಿವಾಗ ಅವ್ರಿಗೆ ಎಂತಹ ಒಂದು ಸಾಹಿತ್ಯವನ್ನ ಒದಗಿಸಿ ಕೊಡ್ಬೇಕು, ನಾವು ಎಲ್ಲರಿಗೂ ಅದು ಸಿಗೋ ತರ ನಾವು ಮಾಡ್ಬೇಕು, ಉತ್ತಮವಾದ ಸಾಹಿತ್ಯವನ್ನ ಕೊಡ್ಬೇಕು. ಉತ್ತಮವಾದ ಸಾಹಿತ್ಯ ಎಲ್ಲಿದೆ, ಅದಿರೋದೇ ಶ್ರೀಮದ್ ಭಾಗವತಮಲ್ಲಿ. ನಾವು ನೋಡಿದ್ವಿ, ಈಗ ವೇದವ್ಯಾಸರು ಅನೇಕ ಪುರಾಣಗಳನ್ನ ಬರ್ದಿದ್ದಾರೆ, ವೇದಗಳನ್ನ ಬರ್ದಿದ್ದಾರೆ. ಆದ್ರೆ ಅವ್ರಿಗೇನೆ ಸಂತೋಷವನ್ನ ಕೊಡ್ತಾ ಇಲ್ಲ, ತೃಪ್ತಿಯನ್ನ ಕೊಡ್ತಾ ಇಲ್ಲ ವೇದಗಳು. ಅದಕ್ಕೋಸ್ಕರ ಆ ವೇದಗಳ ಸಾರವಾದ ಈ ಶ್ರೀಮದ್ ಭಾಗವತವನ್ನ ನಾವು ಅದು ಉತ್ತಮ ಸಾಹಿತ್ಯವನ್ನ ಎಲ್ಲರಿಗೂ ನಾವು ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹೌದು, ನಮ್ಗಿಂತ ಸಾಹಿತ್ಯ ಓದ್ಬೇಕಂದ್ರೆ ಮೊದ್ಲಲ್ಲಿ ಇಷ್ಟ ಆಗೋದಿಲ್ಲ. ನಮ್ಗೆ ಇವಾಗ ಶ್ರೀಮದ್ ಭಾಗವತವನ್ನ ಕುತ್ಕೊಂಡು ಓದ್ಬೇಕಾದ್ರೆ ನಮ್ಗೆ ನಿದ್ದೆ ಬರುತ್ತೆ, ಕೇಳಿಸ್ಕೋಬೇಕಾದ್ರೂ ನಿದ್ದೆ ಬರುತ್ತೆ. ಯಾಕೆ ಅಂತಂದ್ರೆ ಕಾಮಾಲೆ ರೋಗ ಇರೋ ಇಂಥವ್ರ ನಾಲಿಗೆಗೆ ಆ ಕಲ್ಲು ಸಕ್ಕರೆನೂ ಸಹ ಸಿಹಿ ಅನ್ಸೋದಿಲ್ಲ. ಯಾವಾಗ ಆ ಕಾಮಾಲೆ ರೋಗ ವಾಸಿ ಆಗ್ತಾ ಬರುತ್ತೋ ಆಗ ಆ ಕಲ್ಲು ಸಕ್ಕರೆ ಆ ಸಿಹಿ ಏನಿದೆ ಅದು ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವಂತದಂತಹ ಅಲೌಕಿಕ ಸಾಹಿತ್ಯವು ಜನರ ಮನಸ್ಸಿನ ಭ್ರಷ್ಟ ಕ್ರಿಯೆಗಳನ್ನ ತಗ್ಗಿಸುವುದಲ್ಲದೆ ಅವರ ಸಾಹಿತ್ಯ ವಾಚನದ ಬಯಕೆಗೆ ತಕ್ಕ ಆಹಾರವನ್ನ ಒದಗಿಸುತ್ತದೆ. ಮೊದಲಲ್ಲಿ ಜನಕ್ಕೆ ಅದು ಹಿಡಿಸದಿರಬಹುದು. ಕಾಮಾಲೆಯಿಂದ ಬಳಲುತ್ತಿರುವವನು ಕಲ್ಲು ಸಕ್ಕರೆ ತೆಗೆದುಕೊಳ್ಳಲು ಹಿಂಜರಿಯುತ್ತಾನೆ ನಿಜ. ಆದರೆ ಕಲ್ಲು ಸಕ್ಕರೆಯೇ ಕಾಮಾಲಿ ರೋಗಕ್ಕೆ ತಕ್ಕ ಪರಿಹಾರವೆಂದು ನಮಗೆ ಗೊತ್ತಿರಬೇಕು ಅಷ್ಟೇ. ಅದೇ ರೀತಿ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಗ್ರಂಥಗಳ ಓದನ್ನು ಜನಪ್ರಿಯಗೊಳಿಸಲು ವ್ಯವಸ್ಥಿತವಾದ ಪ್ರಚಾರ ನಡೆಯಲಿ. ಅದು ಕಾಮಾಲೆ ಕಾಯಿಲೆ ಅಂತಿರುವ ಇಂದ್ರಿಯ ತುಷ್ಟಿಗೆ ಕಲ್ಲು ಸಕ್ಕರೆಯಂತೆ ಪರಿಣಾಮಕಾರಿಯಾದದ್ದು. ಅಂತಹ ಸಾಹಿತ್ಯದ ಬಗ್ಗೆ ಜನರಲ್ಲಿ ಅಭಿರುಚಿ ಬೆಳೆದಾಗ ಸಮಾಜಕ್ಕೆ ವಿಷವನ್ನುಣಿಸುತ್ತಿರುವ ಇತರ ಸಾಹಿತ್ಯಗಳು ತಾವಾಗಿ ನಿಂತು ಹೋಗುತ್ತವೆ ಅಲ್ವಾ. ನಾವು ಅದನ್ನ ಬೇಡ ಅಂತಂದ್ರೆ ಆಗದೇ ಇಲ್ಲ. ಯಾಕಂದ್ರೆ ಜನಗಳಿಗೆ ಓದ್ಬೇಕು ಅನ್ನೋ ಒಂದು ತುಡಿತಾ ಇದೆ. ಅದಕ್ಕೆ ನಾವು ಅವ್ರಿಗೆ ಉತ್ತಮ ಸಾಹಿತ್ಯವನ್ನ ಕೊಟ್ರೆ ಏನಾಗುತ್ತೆ, ಇಂತಹ ಒಂದು
ಸಾಹಿತ್ಯಗಳು ತಾವಾಗಿ ಅದು ನಿಂತು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಶ್ರೀಮದ್ ಭಾಗವತದ ನಿರೂಪಣೆಯಲ್ಲಿ ಕೆಲವು ದೋಷಗಳಿದ್ದರೂ ಜನರೆಲ್ಲ ಅದನ್ನ ಸ್ವಾಗತಿಸುತ್ತಾರೆ ಎಂಬ ಭರವಸೆ ನಮಗೆ ಇದೆ. ಇಲ್ಲಿ ದಯಮಾಡಿ ಕಾಣಿಸಿಕೊಂಡ ನಾರದರು ಅದನ್ನ ಅನುಮೋದಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಆ ಶ್ಲೋಕದಲ್ಲಿ ಅದನ್ನೆಲ್ವ ನಾವು ನೋಡಿದ್ದು. ಅಕಸ್ಮಾತ್ ಈ ಭಗವಂತನ ಕುರಿತಾಗಿ ನಾಮ ರೂಪ ಗುಣ ಲೀಲೆಗಳನ್ನ ವರ್ಣಿಸಿರುವಂತಹ ಸಾಹಿತ್ಯದಲ್ಲಿ ಲೋಪದೋಷಗಳು ಇದ್ರೂ ಸಹ ಅದನ್ನ ಸಾಧು ಸಂತರು ಏನ್ ಮಾಡ್ತಾರೆ, ಶೃಣ್ವಂತಿ ಗಾಯಂತಿ ಇನ್ನೊಂದು ಏನ್ ಹೇಳಿದ್ರು, ಶೃಣ್ವಂತಿ ಗಾಯಂತಿ ಗೃಣಂತಿ ಅಂತ ಹೇಳಿದ್ರು. ಅಂದ್ರೆ ಅದನ್ನ ಒಪ್ಕೋತಾರೆ, ಅದನ್ನ ಕೇಳ್ತಾರೆ, ಹಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಮೂರನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾರದರು ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಇವಾಗ 12ನೇ ಶ್ಲೋಕ ನೋಡೋಣಂತೆ. ನೈಷ್ಕರ್ಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃ ಶಶ್ವತ ಭದ್ರಮೀಶ್ವರೇ ಚಾರ್ಪಿತಂ ಕರ್ಮ ಯದಪ್ಯ ಕಾರಣಂ. ಆತ್ಮ ಸಾಕ್ಷಾತ್ಕಾರದ ಜ್ಞಾನವು ಲೋಕಮೋಹಗಳಿಂದ ಮುಕ್ತವಾಗಿರುತ್ತದೆ. ಆದರೆ ಅದು ಅಚ್ಯುತನಾದ ಪ್ರಭುವೊಬ್ಬನ ಕಲ್ಪನೆಯಿಂದಲೂ ಮುಕ್ತವಾಗಿದ್ದರೆ ಶೋಭಿಸುವುದಿಲ್ಲ. ಕಾಮ್ಯ ಕರ್ಮಗಳು ಸಹಜವಾಗಿಯೇ ದುಃಖ ಕಾರಣವೂ ಅನಿತ್ಯವೂ ಆದಂತವು. ಅಚ್ಯುತ ಪ್ರಭುವಿನ ಭಕ್ತಿಪೂರ್ವಕವಾದ ಸೇವೆಯಲ್ಲಿ ಬಳಸದ ಪಕ್ಷಕ್ಕೆ ಕರ್ಮಗಳ ಪ್ರಯೋಜನವಾದರೂ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಎರಡರ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ನೋಡಿ, ಉನ್ನತವಾದದ್ದೇ ಆತ್ಮ ಸಾಕ್ಷಾತ್ಕಾರ ಅಂತಂದ್ರೆ ಅದು ತುಂಬಾ ಉನ್ನತವಾದ ಹಂತ ಅಲ್ವಾ. ಆದ್ರೆ ಆ ಹಂತದಲ್ಲಿ ಅಚ್ಯುತ ಪ್ರಭುವಿನ ಕಲ್ಪನೆ ಇಲ್ಲ ಅಂತಂದ್ರೆ ಅಂತಹ ಒಂದು ಸ್ಥಾನ, ಆ ಸ್ಥಿತಿ ಏನಿದೆ, ಆ ಹಂತನೂ ಸಹ ಏನು ಅದಕ್ಕೆ ಯಾವುದೇ ಒಂದು ಬೆಲೆ ಇಲ್ಲ, ಅದು ಶೋಭಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಆತ್ಮ ಸಾಕ್ಷಾತ್ಕಾರದ ಜ್ಞಾನನೂ ಸಹ ಶೋಭಿಸೋದಿಲ್ಲ. ಹೌದು, ಅದು ಅಲ್ಲಿ ಯಾವುದೇ ಒಂದು ಮೋಹ ಇಲ್ಲ, ಆದ್ರೂ ಸಹ ಭಗವಂತ ಅಲ್ಲಿಲ್ಲ, ಭಗವಂತನ ಕಲ್ಪನೆ ಅಲ್ಲಿಲ್ಲ ಅಂತಂದ್ರೆ ಅದನ್ನು ಸಹ ಶೋಭಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಇನ್ನೆರಡನೇದು ಏನು ಹೇಳ್ತಾ ಇದ್ರೆ, ಇಲ್ಲಿ ಕಾಮ್ಯ ಕರ್ಮಗಳ ಬಗ್ಗೆ ಹೇಳ್ತಿದ್ದಾರೆ. ನಮಗೆ ಗೊತ್ತಿರೋ ಹಾಗೇನೆ ಕಾಮ್ಯ ಕರ್ಮಗಳು ಅದು ಮೊದಲಿನಿಂದ ಕೊನೆ ತನಕನೂ ಅದು ದುಃಖವನ್ನೇ ಕೊಡುತ್ತೆ ಅಲ್ವಾ. ಅದಕ್ಕೇನೆ ಇಲ್ಲಿ ಅನುವಾದದಲ್ಲಿ ಏನ್ ಹೇಳ್ತಿದ್ದಾರೆ, ಇವೆರಡನ್ನೂ ಸಹ ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ಬಳಸ್ಲಿಲ್ಲ ಅಂತಂದ್ರೆ, ಆತ್ಮ ಸಾಕ್ಷಾತ್ಕಾರದ ಜ್ಞಾನ ಮತ್ತೆ ಕಾಮ್ಯ ಕರ್ಮಗಳು ಅಂದ್ರೆ ಜ್ಞಾನ ಮತ್ತೆ ಕರ್ಮ ಇವೆರಡನ್ನೂ ಸಹ ನಾವು ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ನಾವು ಬಳಸ್ಲಿಲ್ಲ ಅಂತಂದ್ರೆ ಅದರ ಪ್ರಯೋಜನ ಆದ್ರೂ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಭಾವಾರ್ಥ. ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಭಗವಂತನ ದಿವ್ಯ ಮಹಿಮೆಗಳನ್ನು ವರ್ಣಿಸದಿರುವ ಸಾಮಾನ್ಯ ಸಾಹಿತ್ಯವು ನಿಂದಾರ್ಹವೆಂದು ಮೇಲೆ ಹೇಳಲಾಯಿತು ಅಲ್ವಾ. ಇದಕ್ಕಿಂತ ಮುಂಚೆ ನಾವು ನೋಡಿದ್ವಿ, ಸಾಮಾನ್ಯ ಸಾಹಿತ್ಯ ಅದಕ್ಕೆ ಯಾವುದೇ ಒಂದು ಬೆಲೆ ಇಲ್ಲ, ಅದು ಕಾಕ ಕ್ಷೇತ್ರ ಅಂತ ನಾವು ತಿಳ್ಕೊಂಡ್ವಿ. ಅವು ಮಾತ್ರವೇ ಅಲ್ಲ, ನಿರಾಕಾರ ಬ್ರಹ್ಮನನ್ನು ಕುರಿತ ವೈದಿಕ ಸಾಹಿತ್ಯ ಮತ್ತು ಆ ಸಂಬಂಧವಾದ ಚಿಂತನೆಗಳು ಅವು ಭಕ್ತಿ ಸೇವೆಯಿಂದ ಮುಕ್ತವಾಗಿರೋದ್ರಿಂದ ನಿಂದಾರ್ಹವಾದದ್ದು ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಭಗವಂತನನ್ನ ನಾವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಂದ್ರೆ 3 ಹಂತ ಇದೆ, ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್. ಅದ್ರಲ್ಲಿ ಈ ಬ್ರಹ್ಮನ್ ಹಂತದಲ್ಲಿ ಆ ಭಗವಂತನ ಬಗ್ಗೆ ನಾವು ಕಲ್ಪನೆನೇ ಇಲ್ಲ ಅಂತಂದ್ರೆ ಅದನ್ನು ಸಹ ನಿಂದಾರ್ಹ, ಅದನ್ನು ಸಹ ಶೋಭಿಸೋದಿಲ್ಲ, ಅದನ್ನು ಸಹ ಅಂತಹ ಜ್ಞಾನ ಯಾರಿಗೂನು ಅಂತ ಹೇಳ್ತಿದ್ದಾರೆ. ನಿರಾಕಾರದ ಬ್ರಹ್ಮದ ಕಲ್ಪನೆಯನ್ನೇ ಹೀಗೆ ತಿರಸ್ಕರಿಸುವಾಗ ಭಕ್ತಿ ಸೇವೆಯನ್ನು ಪೂರೈಸಲು ಒದಗದ ಕಾಮ್ಯ ಕರ್ಮಗಳ ವಿಷಯ ಹೇಳುವುದೇನಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದಾರೆ ಅಲ್ವಾ. ಅಲ್ಲಿ ನಿರಾಕಾರ ಬ್ರಹ್ಮನೇ ಏನು ಉಪಯೋಗ ಇಲ್ಲ, ಅಲ್ಲಿ ಭಗವಂತನ ಕಲ್ಪನೆ ಇಲ್ಲ ಅಂದ್ಮೇಲೆ ಇನ್ನ ಕಾಮ್ಯ ಕರ್ಮದ ಮಾತನ್ನ ಹೇಳೋದೇನಿದೆ ಅಲ್ವಾ. ಅದು ನಮ್ಮ ಇಂದ್ರಿಯ ಸುಖವನ್ನ ಹೆಚ್ಚು ಮಾಡುತ್ತೆ. ಇಂದ್ರಿಯ ಸುಖ ಹೆಚ್ಚಾದಂಗೆಲ್ಲ ನಾವು ಇನ್ನ ಈ ಭೌತಿಕ ಬಂಧನದಲ್ಲಿ ನಾವು ಸಿಕ್ಕಾಕೋತೀವಿ, ಇಹ ಬಂಧನದಲ್ಲಿ ನಾವು ಸಿಕ್ಕಾಕೋತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ರೆ, ಕಾಲ್ಪನಿಕ ಜ್ಞಾನವಾಗಲಿ ಇಲ್ಲವೇ ಕಾಮ್ಯ ಕರ್ಮವಾಗಲಿ ಒಬ್ಬನನ್ನ ಸಿದ್ಧಿಯತ್ತ ಕೊಂಡೊಯ್ಯಲಾರದು ಅಲ್ವಾ. ಸೊ ಇಂತಹ ಜ್ಞಾನ, ಭಗವಂತ ಇಲ್ದಲಿರುವಂತಹ ಈ ಜ್ಞಾನ ಆಗ್ಲಿ ಅಥವಾ ಕಾಮ್ಯ ಕರ್ಮ ಆಗ್ಲಿ, ಇವೆರಡನ್ನೂ ಸಹ ಒಬ್ಬನನ್ನ ಆ ಪರಿಪೂರ್ಣತೆಯತ್ತ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ. ಎಲ್ಲಾ ಜನರು ಆಚರಿಸುವ ಕಾಮ್ಯ ಕರ್ಮಗಳು ಪ್ರಾರಂಭದಲ್ಲಾಗಲಿ ಕೊನೆಯಲ್ಲಾಗಲಿ ದುಃಖವನ್ನೇ ತರುವಂತದ್ದು ಅಲ್ವಾ. ನಮ್ಗೆ 5ನೇ ಅಧ್ಯಾಯದಲ್ಲಿ ನಮ್ಗೆ ಎಷ್ಟು 5 ಎಕ್ಸಾಂಪಲ್ ಅನ್ನ ಕೊಟ್ಟಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ ಅಲ್ವಾ. ಶುರುವಿಂದನೂ ಕೊನೆ ತನಕನೂ ಸಹ ಈ ಕಾಮ್ಯ ಕರ್ಮಗಳು ನಮ್ಗೆ ದುಃಖವನ್ನೇ ತಂದು ಕೊಡುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದು ಪ್ರಾಣಿಯ ಎಕ್ಸಾಂಪಲ್ ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ. ಸೊ ಆನೆ, ಮೀನು, ಮತ್ತೆ ಜಿಂಕೆ, ಬೆಳಕಿನ ಹುಳಗಳು, ಮೀನು, ಇದೆಲ್ಲದರ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದೊಂದು ಪ್ರಾಣಿಗೆ ಒಂದೊಂದೇ ಇಂದ್ರಿಯಗಳು ಬಲಶಾಲಿ ಇದ್ದಾಗ ಅದು ತನ್ನ ಪ್ರಾಣವನ್ನೇ ಕಳ್ಕೊತಾ ಇದೆ. ಆತರ ಇದ್ದಾಗ ಈ ಮನುಷ್ಯರಿಗೆ 5 ಇಂದ್ರಿಯಗಳು ಸಹ ಬಲಶಾಲಿಯಾಗಿದೆ. ಹಂಗಂದ್ರೆ ನಾವ್ ಇನ್ನೆಷ್ಟು ಕಷ್ಟಕ್ಕೆ ಒಳಗಾಗ್ಬೋದು ನಾವು ಈ ಕಾಮ್ಯ ಕರ್ಮಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ಅಂತ ನಮ್ಗೆ ಹೇಳಿದ್ರು ಅಲ್ವಾ. ಅಂತವಂತೂ ಆ ಶ್ಲೋಕ ಯಾರಿಗಾದ್ರೂ ಗೊತ್ತಿದ್ಯಾ? ಹರೇ ಕೃಷ್ಣ. 5ನೇ ಅಧ್ಯಾಯದ ಶ್ಲೋಕ ಅದು.
ಓಕೆ. ಸೊ ನಂಗೆ ಏನಾದ್ರು ಜ್ಞಾಪಕ ಬಂದ್ರೆ ಹೇಳ್ತೀನಿ. ಎಲ್ಲ ಜನರು ಆಚರಿಸುವ ಕಾಮ್ಯ ಕರ್ಮಗಳು ಪ್ರಾರಂಭದಲ್ಲಾಗಲಿ ಕೊನೆಯಲ್ಲಾಗಲಿ ದುಃಖವನ್ನೇ ತರುವಂತಹದ್ದು. ಪ್ರಭುವಿನ ಸೇವೆಗೆ ಒಳಪಡಿಸಿದಾಗ ಮಾತ್ರ ಅವು ಫಲಪ್ರದವಾಗುತ್ತದೆ. ಭಗವದ್ಗೀತೆಯಲ್ಲಿ ಕೂಡ ಕಾಮ್ಯ ಕರ್ಮಗಳ ಫಲವನ್ನು ಭಗವಂತನ ಸೇವೆಗೆ ಅರ್ಪಿಸಬೇಕೆಂದು, ಇಲ್ಲವಾದರೆ ಅದು ಲೋಕಬಂಧನಕ್ಕೆ ಕಾರಣವಾಗುವುದೆಂದು ದೃಢಪಡಿಸಲಾಗಿದೆ. ಕಾಮ್ಯ ಕರ್ಮದ ನಿಜವಾದ ಭೋಕ್ತೃ ಪರಮ ಪುರುಷನೇ. ಜೀವಿಗಳ ಇಂದ್ರಿಯ ಸಂತೃಪ್ತಿಗೆ ಅದನ್ನು ಬಳಸಿದಾಗ ಅದು ಕ್ಲೇಶಕ್ಕೆ ಮೂಲವಾಗುತ್ತದೆ ಅಲ್ವಾ. ಸೊ ಯಾವುದೇ ಒಂದು ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ನಾವು ಅದನ್ನ ಯಜ್ಞವನ್ನ ಮಾಡೋ ತರ ಮಾಡ್ಬೇಕಾಗುತ್ತೆ. ಅದು ವಿಷ್ಣುವಿನ ಸಂತೃಪ್ತಿಗೋಸ್ಕರ ಮಾಡಿದಾಗ ಅದು ಯಜ್ಞವಾಗಿ ಅದು ಪರಿಗಣಿಸುತ್ತೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. 3ನೇ ಅಧ್ಯಾಯದಲ್ಲಿ ಪ್ರತಿಯೊಂದನ್ನು ನಾವು ವಿಷ್ಣುವಿನ ಸಂತೃಪ್ತಿಗೋಸ್ಕರನೇ ನಾವು ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ, ಇಲ್ಲ ಅಂತಂದ್ರೆ ಅದು ನಮ್ಮ ಕರ್ಮ ಬಂಧನಕ್ಕೆ ಕಾರಣವಾಗತ್ತೆ. ಅದನ್ನೇ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಭಾವಾರ್ಥದಲ್ಲಿ. 13ನೇ ಶ್ಲೋಕ. ಅಥೋ ಮಹಾಭಾಗ ಭವಾನ ಮೋಘದೃಕ್ ಶುಚಿ ಶ್ರವಾಹ ಸತ್ಯರಥೋ ಧೃತವ್ರತಃ ಉರುಕ್ರಮಾಸ್ಯಾಖಿಲ ಬಂಧ ಮುಕ್ತಯೇ ಸಮಾಧಿನಾನುಸ್ಮರಸ್ತದ್ವಿಚೇಷ್ಟಿತಂ. ಹೇ ವೇದವ್ಯಾಸರೇ, ನಿಮ್ಮ ದರ್ಶನ ಪರಿಪೂರ್ಣವಾದದ್ದು, ನಿಮ್ಮ ಯಶಸ್ಸು ನಿಷ್ಕಳಂಕವಾದದ್ದು, ನೀವು ಸತ್ಯನಿರತರು ಮತ್ತು ದೃಢವ್ರತರು. ಆದ್ದರಿಂದ ಜನಸಾಮಾನ್ಯರನ್ನು ಎಲ್ಲ ಬಂಧನಗಳಿಂದ ಪಾರು ಮಾಡಲು ನೀವು ಧ್ಯಾನಸ್ಥಿತರಾಗಿ ಭಗವಂತನ ಲೀಲೆಗಳನ್ನು ಕುರಿತು ಚಿಂತಿಸಲು ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ವೇದವ್ಯಾಸರು ಹರೇ ಕೃಷ್ಣ ಮಾತಾಜಿ. ಯೋಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಅದ ಮಾತಾಜಿ. ಹೌದು ಆದ್ಯಂತವಂತ ಕೌಂತೆಯ ನತೇಶು ಹರೇ ಕೃಷ್ಣ. ಹೇಳಿ ಮಾತಾಜಿ ಇನ್ನೊಮ್ಮೆ ಅದು. ಯೋಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಅಲ್ವಾ, ಆದಿ ಅಂತ ಅದಕ್ಕೆ ನಮ್ಮ ಇಂದ್ರಿಯ ಸುಖಗಳಿಗೆ ಆದಿ ಮತ್ತೆ ಅಂತ ಇರುತ್ತೆ ಅಲ್ವಾ. ಅಂತ ಸುಖಗಳ ಬಗ್ಗೆ ಏನು ಈ ಜ್ಞಾನಿಗಳು ಅಂದ್ರೆ ನಿಜವಾದ ಭಕ್ತರು ಯಾರನ್ನು ಸಹ ಅದರಲ್ಲಿ ರುಚಿಯನ್ನ ಅವರು ಕಂಡ್ಕೊಳೋದೇ ಇಲ್ಲ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಹೌದು ಮಾತಾಜಿ, ಅದೇ ಕರೆಕ್ಟ್ ಶ್ಲೋಕ. ಧನ್ಯವಾದಗಳು ಮಾತಾಜಿ, ಹರೇ ಕೃಷ್ಣ. ಸೊ ಇವಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ, ಇವಾಗ ವೇದವ್ಯಾಸರು ಸಾಮಾನ್ಯರಲ್ಲ. ಅವ್ರಿಗೆ ಎಲ್ಲ ಇವಾಗ ಒಬ್ಬ ಅಂದ್ರೆ ಹಿತಚಿಂತಕ ಅಂದ್ರೆ ಈ ಲೋಕ ಕಲ್ಯಾಣ ಮಾಡ್ಬೇಕು ಅಂತಂದ್ರೆ ಅಂತವ್ರಿಗೆ ಯಾವೆಲ್ಲ ಗುಣಗಳಿರ್ಬೇಕೋ ಅವೆಲ್ಲ ಗುಣಗಳು ವೇದವ್ಯಾಸರಲ್ಲಿದೆ ನೋಡಿ. ಅವರ ದರ್ಶನ ಪರಿಪೂರ್ಣವಾದದ್ದು. ಅವರಿಗೆ ದೂರದೃಷ್ಟಿ ಇದೆ. ಮುಂದೆ ಎಂತಹ ಒಂದು ಏನು ಯುಗ ಬರ್ಬೋದು, ಅಂತ ಯುಗದಲ್ಲಿ ಎಂತಹ ಜನಗಳಿರ್ತಾರೆ, ಅವರ ಲೋಕ ಕಲ್ಯಾಣ ಆಗ್ಲಿಕ್ಕೆ ಏನ್ ಬೇಕಾಗಿದೆ ಅಂತಹ ಒಂದು ದರ್ಶನ ಅಂದ್ರೆ ದೂರದೃಷ್ಟಿ ಇದ್ದಾರೆ ಅವ್ರಿಗೆ. ಮತ್ತೆ ಅವರ ಯಶಸ್ಸು ನಿಷ್ಕಳಂಕವಾದದ್ದು. ಅವರು ವೇದಗಳನ್ನ ಬರೆದಿದ್ದಾರೆ. ವೇದಗಳು ಸಾಮಾನ್ಯ ಅಲ್ಲ. ನಾವು 15ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಅಲ್ವಾ. ಕೃಷ್ಣ ಏನ್ ಹೇಳ್ತಾರೆ, ಆ ವೇದಗಳ ಕರ್ತೃ ನಾನೇ, ಆ ವೇದಗಳನ್ನ ಓದಿದ್ಮೇಲೆ ಕೊನೆಯಲ್ಲಿ ತಿಳ್ಕೊಬೇಕಾಗಿರೋದು ನನ್ನನ್ನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಆ ವೇದಗಳನ್ನ ಬಲ್ಲವನು ನಾನೇ ಅಂತಾನು ಹೇಳ್ತಾರೆ. ಅಂದ್ರೆ ಅಂತಹ ಒಂದು ವೇದಗಳನ್ನ ಬರೆದಿದ್ದಾರೆ, ಮಹಾಭಾರತವನ್ನ ಬರೆದಿದ್ದಾರೆ, ಅಂತಹ ಯಶಸ್ಸನ್ನ ಪಡೆದಿದ್ದಾರೆ. ಅವರು ಸತ್ಯನಿರತರು, ದೃಢವ್ರತರು ಅಲ್ವಾ. ಯಾರು ಭಕ್ತಿ ಸೇವೆಯಲ್ಲಿ ಇರ್ತಾರೋ ಅವ್ರಿಗೆ ಮಾತ್ರನೇ ಆ ಏನು ದೃಢತೆ ಅಂತ ಬರುತ್ತೆ. ನಾವು ಭಗವದ್ಗೀತೆಯಲ್ಲಿ ನಾವು ನೋಡಿದ್ವಿ ಅಲ್ವಾ. ಅರ್ಜುನ ಯಾವಾಗ ನನಗೆ ನಿರ್ಣಯವನ್ನ ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಕೃಷ್ಣ ಏನ್ ಹೇಳ್ತಾರೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹಿ ಅನಂತಶ್ಚ ಬುದ್ಧಯೋ ಅವ್ಯವಸಾಯಿನಾಮ್ ಅಂತ ಹೇಳ್ತಾರೆ ಅಲ್ವಾ. ಭಕ್ತಿ ಸೇವೆಯಲ್ಲಿ ಯಾರಿರ್ತಾರೋ ಅವ್ರಿಗೆ ಮಾತ್ರನೇ ದೃಢಚಿತ್ತತೆ ಇರುತ್ತೆ. ಅವರು ಏಕ ಮನಸ್ಸಲ್ಲಿ ಇರ್ತಾರೆ. ಅವ್ರಿಗೆ ಮಾತ್ರ ನಿರ್ಣಯವನ್ನ ತಗೊಳ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದೇ ತರನೇ ಇಲ್ಲಿ ವೇದವ್ಯಾಸರು ಭಕ್ತಿ ಸೇವೆಯಲ್ಲಿದ್ದಾರೆ. ಅದಕ್ಕೆ ಅವರು ದೃಢವ್ರತರು. ಅದಕ್ಕೋಸ್ಕರನೇ ಅವರು ಜನಸಾಮಾನ್ಯರಿಂದ ಎಲ್ಲ ಲೋಕ ಬಂಧನಗಳಿಂದ ಪಾರು ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗತ್ತೆ. ಅದಕ್ಕೋಸ್ಕರನೇ ಇಲ್ಲಿ ನಾರದರು ಅವ್ರಿಗೆ ಹೇಳ್ತಾ ಇದಾರೆ, ನೀವು ಧ್ಯಾನವನ್ನ ಮಾಡಿ ಆ ಭಗವಂತನ ಲೀಲೆಗಳನ್ನ ಕುರಿತು ನಿಮ್ಗೆ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದಾರೆ. ನಾವು 4ನೇ ಅಧ್ಯಾಯದಲ್ಲಿ ನೋಡಿದ್ವಿ ಅಲ್ವಾ. ಅವರು ಧ್ಯಾನಸ್ಥರಾದಾಗ ಅವ್ರಿಗೆ ಎಲ್ಲ ಕಲಿಯುಗದ ಆ ಚಿತ್ರಣ ಮುಂದೆ ಬರುತ್ತೆ. ಅದಕ್ಕೋಸ್ಕರನೇ ಅವರು ಕಲಿಯುಗದ ಜನಗಳಿಗೆ ಉದ್ಧಾರ ಮಾಡ್ಲಿಕ್ಕೆ ಅವರು ವೇದಗಳನ್ನ ಅವರು ಭಾಗ ಮಾಡ್ತಾರೆ. ಆಮೇಲೆ ಕೊನೆಗೆ ಪಂಚಮ ವೇದವನ್ನು ಅವರು ಬರೀತಾರೆ. ಅದಕ್ಕೆ ಇಲ್ಲಿ ಅವರ ಅಂತಹ ಒಂದು ಶಕ್ತಿಯನ್ನ ನಾರದ್ರು ಏನೇ ಹೇಳ್ತಾ ಇದ್ರೆ, ನೀವು ಆ ಶಕ್ತಿಯನ್ನ ನೀವು ಏನಕ್ಕೆ ಉಪಯೋಗಿಸಿ, ನೀವು ಭಗವಂತನ ಲೀಲೆಗಳನ್ನ ನೀವು ಧ್ಯಾನಿಸಿ ಅದನ್ನ ನೀವು ಬರವಣಿಗೆ ರೂಪದಲ್ಲಿ ನೀವು ಇಳಿಸಿ. ಅಂತಹ ಒಂದು ಸಾಹಿತ್ಯವನ್ನ ಜನಗಳು ಓದಿದ್ರೆ ಅವ್ರನ್ನ ನೀವು ಈ ಲೋಕ ಬಂಧನದಿಂದ ಪಾರು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಈಗ ನಾರದ್ರು ಇಲ್ಲಿ ವೇದವ್ಯಾಸರನ್ನ ಇಲ್ಲಿ ಹೊಗಳ್ತಾ ಇದ್ದಾರೆ. ಅವರು ಭಾವಾರ್ಥ ಶಿಲಪ್ರಭುಪಾದ ಅವರಿಂದ, ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಸಾಮಾನ್ಯ ಜನರಿಗೆ ಸಾಹಿತ್ಯದ ಬಗ್ಗೆ ಸಹಜವಾಗಿಯೇ ಆಸಕ್ತಿ ಇರುತ್ತದೆ ಅಲ್ವಾ. ನೋಡಿ ಪ್ರಭುಪಾದರು ಎಷ್ಟು ಸತಿ ಹೇಳ್ತಾ ಇದ್ದಾರೆ ಅಲ್ವಾ. ನಾವ್ ಇವಾಗ ಮನುಷ್ಯರು, ನಾವು ಪ್ರಾಣಿಗಳಿಗಿಂತ ನಾವು ಉನ್ನತ ಮಟ್ಟದಲ್ಲಿ ಇದೀವಿ. ನಮ್ಗೆ ಒಂದು ಸಾಹಿತ್ಯ ಏನನ್ನಾದ್ರೂ ಓದ್ಬೇಕು, ಒಳ್ಳೆ ಸಾಹಿತ್ಯವನ್ನ ಓದ್ಬೇಕು, ಕೇಳ್ಬೇಕು ಅನ್ನೋ ಒಂದು ಆಸಕ್ತಿ ಇದ್ದೇ ಇರುತ್ತೆ. ಸಮರ್ಥರಾದವರಿಂದ ತಮಗೆ ಗೊತ್ತಿಲ್ಲದನ್ನ ಕೇಳಲು ಮತ್ತು ಓದಲು ಅವರು ಬಯಸುತ್ತಾರೆ ಅಲ್ವಾ. ಬರೀ ತಿಂದು ಮಲ್ಕೊಳ್ಳೋದೇ ಅದೊಂದೇನೆ ಇಷ್ಟಪಡೋದಿಲ್ಲ. ಅದೆಲ್ಲ ಆದ್ಮೇಲೆ ಏನಾದ್ರೂ ಒಂದು ಮಾಡ್ಬೇಕಂತ ಅವ್ರಿಗೆ ತುಡಿತ ಇದ್ದೇ ಇರುತ್ತೆ. ಆದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ಸರಿಯಾದದ್ ಯಾವ್ದು ಅಂತ ತಿಳಿಸ್ಲಿಕ್ಕೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಯಾರು ಇರೋದಿಲ್ಲ.
ಆದರೆ ಇಂದ್ರಿಯ ಸಂತೃಪ್ತಿಗೆ ಬೇಕಾದ ವಿಷಯಗಳೇ ಇರುವ ಕಳಪೆ ಸಾಹಿತ್ಯವು ಜನರ ಅಭಿರುಚಿಯ ಸುಲಿಗೆ ನಡೆಸಿದೆ. ಅಂತಹ ಸಾಹಿತ್ಯವೆಲ್ಲ ಲೋಕ ವಿಷಯಕ್ಕೆ ಸಂಬಂಧಿಸಿದ್ದು, ಪದ್ಯಗಳಿಂದ ಮತ್ತು ತಾತ್ವಿಕ ಕಲ್ಪನಾತ್ಮಕ ಬರಹಗಳಿಂದ ಕೂಡಿವೆ. ಅವು ಮಾಯೆಯ ಪ್ರಭಾವಕ್ಕೆ ಒಳಗಾಗಿದ್ದು ಇಂದ್ರಿಯ ತೃಪ್ತಿ ನೀಡುವುದರಲ್ಲಿ ಕೊನೆಗೊಳ್ಳುತ್ತದೆ. ಈ ಸಾಹಿತ್ಯವು ವಾಸ್ತವವಾಗಿ ಅಪ್ರಯೋಜಕವಾದದ್ದು. ಆದರೂ ಮಂದಮತಿಗಳನ್ನ ಸೆಳೆಯುವ ಸಲುವಾಗಿ ಅವು ಬಣ್ಣ ಬಣ್ಣದ ಶೈಲಿಯಲ್ಲಿ ರಚಿತವಾಗಿರುತ್ತದೆ. ಇಂತಹ ಸಾಹಿತ್ಯದಿಂದ ಆಕರ್ಷಿತರಾಗುವ ಜೀವಿಗಳು ಇನ್ನಷ್ಟು ಭೌತಿಕ ಬಂಧನಕ್ಕೆ ಒಳಪಡುತ್ತವೆ ಅಲ್ವಾ. ಇಂತಹ ಸಾಹಿತ್ಯವನ್ನಾದ್ರೂ ಅವ್ರು ಯಾಕೆ ರಚನೆ ಮಾಡ್ತಾರೆ ಅಲ್ವಾ? ಅದು ಸಹ ಅವರ ಹೊಟ್ಟೆ ತುಂಬ್ಕೊಳ್ಲಿಕ್ಕೇನೆ, ಅದು ಒಂದು ವ್ಯಾಪಾರ ದೃಷ್ಟಿಯಿಂದ ಅವ್ರು ಮಾಡ್ತಾರೆ. ಆದ್ರೆ ಈ ಭಾಗವತಮನ್ನ ಇಲ್ಲಿ ವೇದವ್ಯಾಸರು ಬರ್ದಿರೋದೇ ಆಗ್ಲಿ, ಶುಕಮುನಿಗಳು ಅದನ್ನ ಪರೀಕ್ಷಿತ ಮಹಾರಾಜನಿಗೆ ತಿಳಿಸಿರೋದೇ ಆಗ್ಲಿ, ಇದ್ಯಾವುದೇ ಒಂದು ವ್ಯವಹಾರ ದೃಷ್ಟಿಯಿಂದ ಅವ್ರು ಮಾಡ್ತಾ ಇಲ್ಲ ಅಲ್ವಾ. ಆದ್ರೆ ಇವರೆಲ್ಲ ಈ ಕಳಪೆ ಸಾಹಿತ್ಯವನ್ನ ಯಾಕೆ ಅವರು ಜನಸಾಮಾನ್ಯರಿಗೆ ಮುಟ್ಟಿಸೋ ತರ ಮಾಡ್ತಾ ಇದಾರೆ ಅಂತಂದ್ರೆ ಅವರ ಹೊಟ್ಟೆಯನ್ನ ತುಂಬಿಸ್ಕೊಳ್ಲಿಕ್ಕೆ ಅವರು ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಾವು ನಮ್ಗೆ ಮಾನವ ಜನ್ಮವನ್ನ ಪಡ್ಕೊಂಡಾಗ ಈ ಇಹಬಂಧದಿಂದ ಮುಕ್ತಿ ಆಗ್ಲಿಕ್ಕೆ ಏನ್ ಬೇಕು ಆ ಮಾರ್ಗದರ್ಶನವನ್ನ ಇಂತಹ ಸಾಹಿತ್ಯ ಒದಗಿಸಿ ಕೊಡೋದಿಲ್ಲ. ಅದಕ್ಕೆ ಇವಾಗ ನಾರದ ಋಷಿಗಳು ಇವ್ರು ಏನ್ ಹೇಳ್ತಾ ಇದಾರೆ, ನಾರದ ಋಷಿಗಳು ವೈಷ್ಣವ ಶ್ರೇಷ್ಠರೆನಿಸಿದವರು. ವ್ಯರ್ಥ ಸಾಹಿತ್ಯಕ್ಕೆ ಬಲಿಯಾದ ನತದೃಷ್ಟ ಜೀವಿಗಳ ಬಗ್ಗೆ ಅವರಿಗೆ ತುಂಬಾ ಅನುಕಂಪವಿದೆ ಅಲ್ವಾ. ಎಷ್ಟು ಬೇಜಾರಾಗ್ತಿದೆ, ಅಯ್ಯೋ ಎಲ್ಲರಿಗೂ ಓದೋ ಮನ್ಸಿದೆ ಆದ್ರೆ ಅವ್ರಿಗೆ ಸರಿಯಾದ ಸಾಹಿತ್ಯ ಸಿಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಾರದರಿಗೆ ಈ ಎಲ್ಲ ಜನಗಳ ಬಗ್ಗೆ ತುಂಬಾ ಅನುಕಂಪ ಇದೆ. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಿದ್ದಾರೆ, ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡುವ ಅಲೌಕಿಕ ಆಕರ್ಷಕವಾದ ಸಾಹಿತ್ಯವನ್ನ ರಚಿಸುವಂತೆ ವೇದವ್ಯಾಸರಿಗೆ ಸಲಹೆ ನೀಡುತ್ತಾ ಇದ್ದಾರೆ. ವೇದವ್ಯಾಸರು ಅಥವಾ ಅವರ ಪ್ರತಿನಿಧಿಗಳು ಇದಕ್ಕೆ ಅರ್ಹರಾಗಿದ್ದಾರೆ. ಏಕೆಂದರೆ ಅವರು ವಸ್ತುಸ್ಥಿತಿಯನ್ನು ಕಾಣಲು ಬೇಕಾದ ಯೋಗ್ಯ ಶಿಕ್ಷಣ ಪಡೆದವರು, ತಮ್ಮ ಆಧ್ಯಾತ್ಮಿಕ ಜ್ಞಾನದಿಂದ ಶುದ್ಧ ಭಾವವುಳ್ಳವರು, ಭಕ್ತಿ ಸೇವೆಯ ಕಾರಣದಿಂದಾಗಿ ತಮ್ಮ ಸಂಕಲ್ಪದಲ್ಲಿ ದೃಢವಾಗಿರುವವರು, ಅವರು ಲೌಕಿಕ ಕಾರ್ಯಗಳಲ್ಲೇ ತೊಳಲುತ್ತಿರುವ ಪತಿತರನ್ನ ಉದ್ಧರಿಸುವ ದೃಢ ಸಂಕಲ್ಪ ಇರುವವರು. ಪತಿತಾತ್ಮರು ಪ್ರತಿದಿನ ಹೊಸ ಹೊಸ ವಿಷಯಗಳನ್ನ ಸ್ವೀಕರಿಸಲು ತುಂಬಾ ಕಾತರರಾಗಿರುತ್ತಾರೆ. ವೇದವ್ಯಾಸ ಇಲ್ಲವೇ ನಾರದರಂತಹ ಅಲೌಕಿಕರು ಹಾಗೆ ಕಾತರರಾದ ಜನಸಾಮಾನ್ಯರಿಗೆ ಆಧ್ಯಾತ್ಮಿಕ ಜಗತ್ತಿನ ಕಡೆಯಿಂದ ಅಪಾರ ಸಂಗತಿಗಳನ್ನ ನೀಡಬಲ್ಲರು. ಈ ಭೌತಿಕ ಲೋಕ ಸೃಷ್ಟಿಯ ಕೇವಲ ಒಂದು ಭಾಗವೆಂದು ಮತ್ತು ಈ ಭೂಮಿ ಭೌತಿಕ ಜಗತ್ತಿನ ಒಂದು ಸಣ್ಣ ತುಂಡು ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಅಲ್ವಾ. ನೋಡಿ ಇಲ್ಲಿ ನಾರದರಿಗೆ ಎಷ್ಟು ಅನುಕಂಪ ಇದೆ ನಮ್ಗೆ. ಅದಕ್ಕೋಸ್ಕರ ಇಲ್ಲಿ ವೇದವ್ಯಾಸರಿಗೆ ಮತ್ತೆ ವೇದವ್ಯಾಸರ ಪ್ರತಿನಿಧಿಗಳಿಗೆ ಅವರು ಹೇಳ್ತಿದ್ದಾರೆ, ನಿಮಗ್ ಮಾತ್ರನೇ ಸಾಧ್ಯ. ಯಾಕೆ ಅಂತಂದ್ರೆ ನೀವು ವಸ್ತುಸ್ಥಿತಿಯನ್ನ ಕಾಣ್ಲಿಕ್ಕೆ ಬೇಕಾಗಿರುವಂತಹ ಒಂದು ಯೋಗ್ಯ ಶಿಕ್ಷಣವನ್ನ ನೀವು ಪಡೆದಿದ್ದೀರಾ, ಆಧ್ಯಾತ್ಮಿಕ ಜ್ಞಾನವನ್ನ ಹೊಂದಿದ್ದೀರಾ. ಆಧ್ಯಾತ್ಮಿಕ ಜ್ಞಾನವನ್ನ ಹೊಂದಿದ್ರೆ ಅಷ್ಟೇನೆ ನಮ್ಮ ಮನಸ್ಸು ಶುದ್ಧ ಭಾವದಲ್ಲಿ ಇರುತ್ತೆ ಅಲ್ವಾ. ಅವಾಗಷ್ಟೇ ನಾವು ಈ ಲೋಕ ಕಲ್ಯಾಣ ಲೋಕಹಿತವನ್ನ ನಾವು ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವು ಯಾವಾಗ್ಲೂ ಸ್ವಾರ್ಥಪರರಾಗಿರ್ತೀವಿ. ನಾನು ಇವಾಗ ಏನೇ ಒಂದು ಸಾಹಿತ್ಯವನ್ನ ಬರ್ದಿರುವಂತಹ ಪುಸ್ತಕವನ್ನ ನಾನು ಮಾರಿ ಆ ಹಣವನ್ನ ಗಳಿಸಿ ಅದನ್ನ ನಾನು ಇಂದ್ರಿಯ ಭೋಗವನ್ನ ಪಡಿಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ ಸಾಮಾನ್ಯ ಜನಗಳು. ಅದಕ್ಕೋಸ್ಕರನೇ ಇಂತಹ ಒಂದು ಒಳ್ಳೆಯ ಜ್ಞಾನವನ್ನ ನೀವು ಕೊಡ್ಬೇಕು ಅಂತಂದ್ರೆ ನಿಮ್ಗೆ ಇಂತೆಲ್ಲಾ ಗುಣಗಳಿರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ನೀವು ನಿಮ್ಮ ಸಂಕಲ್ಪದಲ್ಲಿ ದೃಢವಾಗಿದ್ದೀರಾ, ನೀವು ನಿಮಗ್ ಮಾತ್ರನೇ ಈ ಲೌಕಿಕ ಬಂಧನದಲ್ಲಿ ಸಿಕ್ಕಾಕೊಂಡಿರುವಂತಹ ಪತಿತರನ್ನ ಉದ್ಧರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಅಷ್ಟು ವಿಷಯಗಳು ಕೊಡ್ಲಿಕ್ಕೆ ನಿಮಗ್ ಮಾತ್ರ ಸಾಧ್ಯ ಅಲ್ವಾ. ಯಾಕೆ ಅಂತಂದ್ರೆ ಈ ಭೌತಿಕ ಪ್ರಪಂಚ ನಾವು ನೋಡಿದೀವಿ, ಈ ಇಡೀ ಸೃಷ್ಟಿಯಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಇದು 1/4 ಅಷ್ಟೇ ಇದೆ ಅಲ್ವಾ. ಇನ್ನ 3/4 ಆ 3/4 ಎಲ್ಲಾನು ಸಹ ಆಧ್ಯಾತ್ಮಿಕ ಪ್ರಪಂಚನೇ ಇರೋದು. ಅದಕ್ಕೋಸ್ಕರ ನಾವು ಜ್ಞಾಪಿಸ್ಕೊಂಡ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಒಬ್ರು ಹೇಳ್ತಾರೆ, ಇದೇನಿದು ನೀವು ಈ ಪತ್ರಿಕೆನ ನೀವು ಪ್ರತಿದಿನ ಇದನ್ನ ದೈನಂದಿಕ ಪತ್ರಿಕೆಯಾಗಿ ನೀವು ಹೊರಡಿಸ್ತಾ ಇದ್ರಲ್ಲ, ನಿಮ್ಗೆ ವಿಷಯ ಎಲ್ಲಿ ಸಿಗುತ್ತೆ ನಿಮ್ಗೆ ಅಷ್ಟೊಂದು ಹೇಳಲಿಕ್ಕೆ ನಿಮ್ಗೆ ಅಂತ ಹೇಳಿದಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರು ಏನ್ ಹೇಳ್ತಾರೆ, ನಾನು ಪ್ರತಿ ಸೆಕೆಂಡ್ಗೆ ಒಂದೊಂದು ಪತ್ರಿಕೆನ ನಾನು ಹೊರಡಿಸ್ಲಿಕ್ಕೆ ನಾನ್ ತಯಾರಿದ್ದೀನಿ, ನನಗೆ ಅಷ್ಟು ವಿಷಯ ಸಿಗುತ್ತೆ. ಆದ್ರೆ ಓದ್ಲಿಕ್ಕೆ ಯಾರು ತಯಾರಿದ್ದಾರೆ, ಅಷ್ಟೊಂದು ಪುರುಸೊತ್ ಯಾರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಆಧ್ಯಾತ್ಮಿಕ ಪ್ರಪಂಚ ಇರೋದೇ ಹೆಚ್ಚು ಅಲ್ವಾ. ಅವ್ರಿಗೆ ಎಲ್ಲ ಅಲ್ಲಿ ನಡೀತಾ ಇರೋ ಎಲ್ಲಾ ಲೀಲೆಗಳು, ಭಗವಂತನ ಲೀಲೆಗಳು, ಅಲ್ಲಿ ನಡೀತಾ ಇರೋ ಬೇರೆ ಬೇರೆ ಲೋಕಗಳಲ್ಲಿ ನಡೀತಾ ಇರೋದೆಲ್ಲನೂ ಸಹ ಅವ್ರಿಗೆ ಗೊತ್ತಿದೆ. ಅದನ್ನೆಲ್ಲನೂ ಸಹ ಅವರು ಬರವಣಿಗೆಯ ರೂಪದಲ್ಲಿ ಇಳಿಸ್ಬೋದು. ಆದ್ರೆ ಅದನ್ನ ಓದೋರು ಯಾರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಜಗತ್ತು ಅಂದ್ರೆ ಈ ಭೂಮಿ ಎಷ್ಟಿದೆ, ಬರೇ ಒಂದು ಸಣ್ಣ ತುಂಡು ಅಷ್ಟೇನೆ ಈ ಇಡೀ ಸೃಷ್ಟಿಗೆ ನಾವು ಹೋಲಿಸ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಿಮಗ್ ಮಾತ್ರನೇ ಯಾರಿಗೆ ಆ ಭಗವಂತನ ಲೀಲೆಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅವ್ರಿಗೆ ಮಾತ್ರನೇ ಅಪಾರ ಸಂಗತಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಆಧ್ಯಾತ್ಮಿಕ ಜಗತ್ತಿನ ಕಡೆಯಿಂದ ಬಂದಿರುವಂತಹ ಸಂಗತಿಗಳನ್ನ ಅಂತ ಹೇಳ್ತಿದ್ದಾರೆ. ಮತ್ತೆ ಜನಸಾಮಾನ್ಯರು ಕಾತರರಾಗಿದ್ದಾರೆ, ಅಂತವ್ರಿಗೆ ನೀವು ಇಂತಹ ಒಳ್ಳೆಯ ಸಂಗತಿಗಳನ್ನ ನೀವು ಕೊಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಲೋಕದಲ್ಲಿ ಸಾವಿರಾರು ಜನ ಸಾಹಿತಿಗಳಿದ್ದಾರೆ, ಅವರು ಜನಸಾಮಾನ್ಯರಿಗಾಗಿ ಸಾವಿರಾರು ಕೃತಿಗಳನ್ನ ರಚಿಸಿದ್ದಾರೆ. ಅವುಗಳಲ್ಲಿ ಸಾವಿರಾರು ವರ್ಷ ಉಪಯೋಗಕ್ಕೆ ಬರಬಲ್ಲ ಮಾಹಿತಿಗಳಿವೆ. ದುರದೃಷ್ಟವೆಂದರೆ ಅವುಗಳಲ್ಲಿ ಯಾವುವು
ಲೋಕ ಶಾಂತಿಯನ್ನ ನೆಮ್ಮದಿಯನ್ನ ನೀಡಲಿಲ್ಲ. ಹೌದು, ಇಲ್ಲೂ ಸಹ ಎಷ್ಟೊಂದು ಜ್ಞಾನಿಗಳಿದ್ದಾರೆ, ಅವರು ಸಹ ಹಲವಾರು ಪುಸ್ತಕಗಳನ್ನ ಬರ್ದಿದ್ದಾರೆ. ಆದ್ರೆ ಅದ್ಯಾವುದನ್ನು ಸಹ ಈ ಲೋಕಕ್ಕೆ ಶಾಂತಿಯನ್ನ ಕೊಡುವಂತಹ ಪುಸ್ತಕಗಳು ಅಲ್ಲ ಅಲ್ವಾ. ನಾವು ಬರೀ ಅದು ಇಂದ್ರಿಯ ಸುಖ ಅಥವಾ ನಮ್ಗಲ್ಲಿ ಸಮಯ ವ್ಯರ್ಥ ಮಾಡ್ಲಿಕ್ಕೆ ನಾವು ಓದ್ಬೇಕಾಗತ್ತೆ ಅಷ್ಟೇನೆ. ಅವೆರಡೇ ನಮ್ಗೆ ಸಿಗೋದು. ಅದ್ ಬಿಟ್ರೆ ಶಾಂತಿ ನೆಮ್ಮದಿ ಸಿಗೋದಿಲ್ಲ. ಮತ್ತೆ ನಮ್ಮ ಮಾನವ ಜನ್ಮವನ್ನ ಉದ್ಧಾರ ಮಾಡ್ಕೊಳ್ಳುವಂತಹ ವಿಷಯನೂ ಸಹ ಅಲ್ಲಿ ಇರೋದಿಲ್ಲ. ಇದಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಆಧ್ಯಾತ್ಮಿಕ ಕೊರತೆ ಇದೆ ಈ ಸಾಹಿತ್ಯಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಆಧ್ಯಾತ್ಮಿಕ ಕೊರತೆ ಇದೆ ಅಂತ ಹೇಳ್ತಾರೆ. ಭೌತಿಕ ನಾಗರಿಕತೆಯ ಮಾನವ ಶಕ್ತಿಯ ಮುಖ್ಯ ಭಾಗವನ್ನ ತಿಂದು ಹಾಕುವಂತಹದ್ದು. ನರಳುತ್ತಿರುವ ಮಾನವ ಕುಲವನ್ನ ನಾಗರಿಕತೆಯ ನೋವಿನಿಂದ ಪಾರು ಮಾಡಲು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳಂತಹ ವೈದಿಕ ಕೃತಿಗಳ ನೆರವು ಪಡೆಯಲು ವಿಶೇಷವಾಗಿ ಸೂಚಿಸಲಾಗಿದೆ. ಅದಕ್ಕೋಸ್ಕರನೇ ಇದು ನಮ್ಗೆ ನಮ್ಮ ಶಕ್ತಿಯನ್ನ ತಿಂದು ಹಾಕ್ಬಿಡುತ್ತೆ. ಇಂತಹ ಸಾಹಿತ್ಯಗಳಲ್ಲಿ ನಾವೇನಾದ್ರೂ ನಮ್ಮ ಸಮಯವನ್ನ, ನಮ್ಮ ಶಕ್ತಿಯನ್ನ ನಾವೇನಾದ್ರೂ ಹೂಡಿದ್ರೆ ಅದು ನಮ್ಮ ಅಮೂಲ್ಯವಾದ ಶಕ್ತಿಯನ್ನ ತಿಂದು ಹಾಕುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವು ಎಂತಹ ಒಂದು ಕೃತಿಗಳ ನೆರವು ಪಡಿಬೇಕು ಅಂತಂದ್ರೆ ಭಗವದ್ಗೀತೆ ಮತ್ತೆ ಶ್ರೀಮದ್ ಭಾಗವತ ಅಂತಹ ಕೃತಿಗಳ ನೆರವನ್ನ ಪಡಿಬೇಕು. ಇಲ್ಲಿ ಹೇಳ್ತಾ ಇದ್ರೆ ಭಗವದ್ಗೀತೆ ಅಂದ್ರೆ ಏನು? ಸ್ವತಃ ಭಗವಂತನೇ ಅದನ್ನ ಹೇಳಿರುವಂತಹ ಸಂದೇಶ. ಭಗವದ್ಗೀತೆ ಅಂತಂದ್ರೆ ಸಾಮಾನ್ಯವಾದ ಮನುಷ್ಯ ಅಲ್ಲ, ಭಗವಂತ ಅಲ್ವಾ. ಅವರು 4 ನ್ಯೂನತೆಗಳು ನಮ್ಗೆ ಏನಿದೆ ಆ 4 ನ್ಯೂನತೆಗಳು ಅವರಲ್ಲಿ ಇಲ್ಲ. ಅವರು ಪರಿಪೂರ್ಣವಾದ ವ್ಯಕ್ತಿಯಿಂದ ಬಂದಿರುವಂತಹ ಸಂದೇಶ ಶ್ರೀಮದ್ ಭಗವದ್ಗೀತೆಯಲ್ಲಿದೆ. ಅದೇ ತರ ಇಲ್ಲಿ ಏನ್ ಹೇಳ್ತಾರೆ, ಶ್ರೀಮದ್ ಭಾಗವತ ಅಂತಂದ್ರೆ ಏನು? ಅದು ಶ್ರೀಕೃಷ್ಣನ ಲೀಲೆಗಳ ಅಲೌಕಿಕ ವರ್ಣನೆ ಆಗಿದೆ ಅಲ್ವಾ. ಅದು ವಾಸ್ತವವಾಗಿರೋದು. ಅದು ಯಾವುದೇ ಒಂದು ಕಲ್ಪನೆ ಮಾಡ್ಕೊಂಡು ಬರ್ದಿರುವಂತಹ ಲೀಲೆಗಳಲ್ಲ ಅದು. ಅವೆಲ್ಲನೂ ಸಹ ವಾಸ್ತವವಾಗಿದೆ. ಅದು ಅಲೌಕಿಕ ವರ್ಣನೆ ಆಗಿದೆ. ಅದು ಈ ಲೋಕದ್ದಲ್ಲ, ಅದು ಭಗವಂತನ ಲೋಕದಲ್ಲಿ ನಡೆದಿರುವಂತಹ ಆ ಲೀಲೆಗಳ ವರ್ಣನೆ ಆಗಿದೆ ಅಂತ ಹೇಳ್ತಿದ್ದಾರೆ. ದುಃಖಗಳಿಂದ ಬಿಡುಗಡೆ ಹೊಂದಿ ಶಾಶ್ವತ ಶಾಂತಿಯನ್ನ ಪಡೆಯಬೇಕೆಂಬ ಲೋಕ ಜೀವಿಗಳ ತೀವ್ರ ಅಪೇಕ್ಷೆಯನ್ನ ಅದು ಮಾತ್ರವೇ ತಣಿಸಬಲ್ಲದಾಗಿದೆ. ನೋಡಿ, ಎಲ್ಲರಿಗೂ ಸಹ ಶಾಶ್ವತ ಶಾಂತಿ ಬೇಕು ಅಂತ ಇದೆ. ಆದ್ರೆ ನಮ್ಗೆ ಇಲ್ಲಿ ಸಿಗ್ತಾ ಇರೋ ಒಂದು ಸಾಹಿತ್ಯದಿಂದ ಅದು ಸಾಧ್ಯ ಇಲ್ಲ. ಅದು ಸಾಧ್ಯ ಆಗಿದೆ ಅಂದ್ರೆ ಶಾಶ್ವತ ಶಾಂತಿ ನಮಗ್ ಬೇಕು ಅಂತಂದ್ರೆ ನಾವು ಈ ಕೃಷ್ಣನ ಅಲೌಕಿಕ ಲೀಲೆಗಳನ್ನ ನಾವು ಕೇಳ್ಬೇಕು. ಮತ್ತೆ ಭಗವಂತನಿಂದ ಸ್ವತಃ ಬಂದಿರುವಂತಹ ಸಂದೇಶವನ್ನ ನಾವು ಕೇಳ್ಬೇಕಾಗಿದೆ. ವಿಶ್ವದ ಎಲ್ಲ ಚೇತನಗಳನ್ನ ಎಲ್ಲ ಬಗೆಯ ಲೌಕಿಕ ಬಂಧನಗಳಿಂದ ಪೂರ್ಣವಾಗಿ ಮುಕ್ತರನ್ನಾಗಿ ಮಾಡುವುದೇ ಶ್ರೀಮದ್ ಭಾಗವತದ ಉದ್ದೇಶ. ನೋಡಿ, ಭಾಗವತದ ಉದ್ದೇಶ ಏನೋ ಟೈಮ್ ಪಾಸು, ಇದು ಅಂದ್ರೆ ಇದೇನು ಕಳಪೆ ಸಾಹಿತ್ಯ ಅಲ್ಲ, ಒಂದ್ ಸ್ವಲ್ಪ ಶ್ರೇಷ್ಠ ಮಟ್ಟದ ಸಾಹಿತ್ಯ. ಇದನ್ನ ಓದಿ ನೀವು ಆತರ ಕಳಪೆ ಸಾಹಿತ್ಯವನ್ನ ಓದಿ ನೀವು ಸಮಾಜದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡೋ ಬದಲು ಅಂತ ಅಲ್ಲ. ಇದು ನಮ್ಮನ್ನ ಏನ್ ಮಾಡುತ್ತೆ, ಇದು ಶ್ರೀಮದ್ ಭಾಗವತ ಅದು ನಮ್ಮನ್ನ ಈ ಎಲ್ಲ ಲೌಕಿಕ ಬಂಧಗಳಿಂದ ಪೂರ್ಣವಾಗಿ ಮುಕ್ತಿ ಮಾಡುತ್ತೆ. ನಮ್ಮನ್ನ ಆ ಪರಿಪೂರ್ಣ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಬರೀ ಆ ಬ್ರಹ್ಮನ್ ಹಂತ ಅಲ್ಲ, ನಮ್ಮನ್ನ ಆ ಭಗವಾನ್ ಹಂತ ಅಂತ ಏನಿದೆ ಅದು ಪರಿಪೂರ್ಣವಾದ ಹಂತ, ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಾಗವತದ ಉದ್ದೇಶ ಎಲ್ಲರನ್ನ ಮುಕ್ತರನ್ನಾಗಿ ಮಾಡೋದೇ. ಎಲ್ಲ ಚೇತನ ಅಂತ ಹೇಳ್ತಿದ್ದಾರೆ. ನೋಡಿ, ಬರೇ ಮನುಷ್ಯರನ್ನ ಅಂತ ಹೇಳ್ತಿಲ್ಲ, ವಿಶ್ವದ ಎಲ್ಲ ಚೇತನಗಳನ್ನ ಲೌಕಿಕ ಬಂಧನಗಳಿಂದ ಪೂರ್ಣರಾಗಿ ಮುಕ್ತಿಯರನ್ನಾಗಿ ಮಾಡುವುದೇ ಶ್ರೀಮದ್ ಭಾಗವತದ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ವೇದವ್ಯಾಸರು ಅಥವಾ ಅವರ ನಿಜ ಪ್ರತಿನಿಧಿಗಳು ಭಗವಂತನನ್ನು ಪ್ರೇಮಪೂರ್ವಕವಾಗಿ ಸೇವಿಸುವುದರಲ್ಲಿ ಮಗ್ನರಾದವರು. ಅಂತಹ ಮುಕ್ತಾತ್ಮರು ಮಾತ್ರವೇ ದೇವರ ಲೀಲೆಗಳ ಅಲೌಕಿಕ ವರ್ಣನೆಯನ್ನ ಮಾಡಬಲ್ಲರು. ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯ ಕಾರಣದಿಂದ ಅಂತಹ ಭಕ್ತರಿಗೆ ಭಗವಂತನ ಲೀಲೆಗಳು ಮತ್ತು ಅವುಗಳ ಅಲೌಕಿಕ ಸ್ವರೂಪ ತಾವಾಗಿಯೇ ವ್ಯಕ್ತವಾಗುತ್ತದೆ. ನೋಡಿ, ಅಂತಹ ಶುದ್ಧ ಭಕ್ತರಿಗೆ ಆ ಭಗವಂತನ ಲೀಲೆಗಳೆಲ್ಲನೂ ಸಹ ತಾನಾಗಿಯೇ ವ್ಯಕ್ತವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಮ್ಮ ಹೃದಯದಲ್ಲಿರುವ ಭಗವಂತ ಚೈತ್ಯ ಗುರು ಅಂತ ನಾವ್ ಏನ್ ಹೇಳ್ತೀವೋ ಅವರೇ ಆ ಭಕ್ತರಿಗೆ ಅವರು ತಿಳಿಸಿಕೊಡ್ತಾರೆ, ಅದು ವ್ಯಕ್ತಪಡಿಸ್ತಾರೆ, ಅವರು ವ್ಯಕ್ತ ಆಗೋ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಬೇರೆ ಯಾರೇ ಆಗಲಿ ಎಷ್ಟೇ ವರ್ಷಗಳ ಕಾಲ ಈ ವಿಷಯವನ್ನ ಕುರಿತು ಚಿಂತಿಸಿದರೂ ಅವರು ಭಗವಂತನ ಕಾರ್ಯಗಳನ್ನ ತಿಳಿಯಲಾರರು ಅಲ್ವಾ. ನಾವ್ ಎಷ್ಟೇ ಬುದ್ಧಿವಂತರಿದ್ರು ಸಹ ನಾವು ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಭಗವಂತ ಈ ತರ ಕಾರ್ಯಗಳನ್ನ ಮಾಡ್ಬೋದು, ಆ ತರ ಕಾರ್ಯಗಳನ್ನ ಮಾಡ್ಬೋದು ಅಂತ ಯಾರು ಅದನ್ನ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗ್ಲಿ 1 ದಿವಸ ಅಲ್ಲ, 2 ದಿವಸ ಅಲ್ಲ, ವರ್ಷಗಟ್ಲೆ ನೀವು ಕುತ್ಕೊಂಡು ಕಲ್ಪನೆ ಮಾಡಿ ಊಹೆ ಮಾಡಿದ್ರು ಸಹ ಭಗವಂತನ ಲೀಲೆಗಳನ್ನ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರೇನೆ ಆ ಭಕ್ತರಿಗೆ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾಗವತದ ನಿರೂಪಣೆಗಳು ಎಷ್ಟು ನಿಷ್ಕೃಷ್ಟವಾಗಿದೆ ಮತ್ತು ಖಚಿತವಾಗಿದೆ ಎಂದರೆ ಈ ಶ್ರೇಷ್ಠ ಕೃತಿಯಲ್ಲಿ 5,000 ವರ್ಷಗಳ ಹಿಂದೆ ಹೇಳಲ್ಪಟ್ಟ ಸಂಗತಿಗಳು ಈಗ ಅದೇ ರೀತಿಯಲ್ಲಿ ನಡೆಯುತ್ತಿವೆ ಅಲ್ವಾ. ಇವಾಗ ಬುದ್ಧಾವತಾರ ಇರ್ಲಿಲ್ಲ ಯಾವಾಗ ಈ ಭಾಗವತವನ್ನ ಬರ್ದಿದ್ದರೋ ಆಗ, ಆದ್ರೂ ಸಹ ಬುದ್ಧಾವತಾರದಲ್ಲಿ ಏನಾಗುತ್ತೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಬರ್ದಿದ್ದಾರೆ. ಅದೇ ತರನೇ ನಡೆಯುತ್ತೆ ಅಲ್ವಾ. ಬುದ್ಧಾವತಾರದಲ್ಲಿ ಅದೇ ತರ ಆಗುತ್ತೆ. ಮತ್ತೆ ಕಲಿಯುಗದ ಜನಗಳು ಯಾವ ತರ ಇರ್ತಾರೆ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ ಭಾಗವತಮಲ್ಲಿ, ಅದೇ ತರ ಈಗ ನಡೀತಾ ಇದೆ ಅಲ್ವಾ. ಈಗ್ಲೂ ಸಹ ಅದು ಪ್ರಸ್ತುತವಾಗಿದೆ. ಈಗ ಭಗವದ್ಗೀತೆ ಭಾಗವತದಲ್ಲಿ ಏನು ವಿಷಯ ಹೇಳಿದರೋ ಅದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ರಚಿಸಿದ ಕೃತಿಕಾರನ ದರ್ಶನವು ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳನ್ನ ಗ್ರಹಿಸಿದ್ದಾಗಿದೆ.
ವ್ಯಾಸದೇವರಂತಹ ಮುಕ್ತಾತ್ಮರು ದರ್ಶನ ಶಕ್ತಿಯಲ್ಲಿ ಮತ್ತು ಲೋಕ ವಿವೇಕಗಳಲ್ಲಿ ಪರಿಪೂರ್ಣರಾದವರು ಮಾತ್ರವಲ್ಲ, ಶ್ರವಣ, ಚಿಂತನ, ಭಾವನೆಗಳಲ್ಲಿಯೂ ಮತ್ತು ಇತರ ಇಂದ್ರಿಯ ಚಟುವಟಿಕೆಗಳ ಗ್ರಹಿಕೆಯಲ್ಲಿಯೂ ಪರಿಪೂರ್ಣರು. ಮುಕ್ತಾತ್ಮರು ಪರಿಪೂರ್ಣ ಇಂದ್ರಿಯಗಳನ್ನ ಹೊಂದಿರುತ್ತಾರೆ. ಪರಿಪೂರ್ಣ ಇಂದ್ರಿಯಗಳಿಂದ ಮಾತ್ರವೇ ಇಂದ್ರಿಯ ಸ್ವಾಮಿಯಾದ ಋಷಿಕೇಶನನ್ನು, ಎಂದರೆ ಪರಮ ಪುರುಷನಾದ ಶ್ರೀಕೃಷ್ಣನನ್ನ ಸೇವಿಸಲು ಸಾಧ್ಯ. ಶ್ರೀಮದ್ ಭಾಗವತು ಈ ಕಾರಣದಿಂದಾಗಿಯೇ ಪರಿಪೂರ್ಣನಾದ ಪರಮಪುರುಷನ ಸಮಗ್ರ ನಿರೂಪಣೆಯಾಗಿದೆ. ಅದನ್ನು ವೇದ ಸಂಗ್ರಾಹಕರು ಪರಿಪೂರ್ಣರು ಆದ ವೇದವ್ಯಾಸರು ರಚಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ 3 ವಿಷಯಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಸೊ ಶ್ರೀಮದ್ ಭಾಗವತ ಅಂತಂದ್ರೆ ಏನು? ಸೊ ಅದು ಪರಿಪೂರ್ಣವಾಗಿದೆ. ಮತ್ತೆ ಅಲ್ಲಿ ಯಾರ ಬಗ್ಗೆ ನಾವು ತಿಳ್ಕೊಂಡಿದೀವಿ? ಪರಿಪೂರ್ಣನಾದ ಪರಮ ಪುರುಷನ ಬಗ್ಗೆ ಅಲ್ಲಿ ವಿವರಣೆ ಇದೆ. ಅದನ್ನ ಯಾರು ಬರ್ದಿದ್ದಾರೆ? ಪರಿಪೂರ್ಣರಾದ ವೇದವ್ಯಾಸರು ಬರ್ದಿದ್ದಾರೆ. ನೋಡಿ, ಇಲ್ಲೆಲ್ಲವೂ ಸಹ ಪರಿಪೂರ್ಣವಾಗಿದೆ. ಅದನ್ನ ಬರ್ದಿರೋರು ಪರಿಪೂರ್ಣರಾಗಿದ್ದಾರೆ. ಆ ಬರ್ದಿರುವಂತಹ ಗ್ರಂಥನೂ ಸಹ ಪರಿಪೂರ್ಣವಾಗಿದೆ. ಅವ್ರು ಯಾರ ಕುರಿತಾಗಿ ಬರ್ದಿದ್ದಾರೆ? ದೇವೋತ್ತಮ ಪರಮ ಪುರುಷನ ಕುರಿತಾಗಿ ಬರ್ದಿದ್ದಾರೆ. ಅವರು ಸಹ ಪರಿಪೂರ್ಣರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ತಥೋ ಅನ್ಯತಾ ಕಿಂಚನ ಯದ್ವಿವಕ್ಷತಃ ಕೃತರೂಪ ನಾಮಭಿಃ ನಾಕರ್ಹಿ ಚಿತ್ವಾಪಿ ಚ ದುಸ್ಥಿತಾಮತಿರ್ ಲಭೇತ ವಾತಾಹತ ನೌರಿವಾಸ್ಪದಂ. ನೀವು ವರ್ಣಿಸ ಬಯಸುವ ಯಾವ ವಿಷಯವೇ ಆಗಲಿ ಅದು ಭಗವದ್ ದೃಷ್ಟಿಯಿಂದ ಭಿನ್ನವಾದದ್ದಾದರೆ ಗಾಳಿಯಿಂದ ಪೀಡಿತವಾದ ನೌಕೆಯು ನೆಲೆ ತಲುಪದೆ ಕ್ಷೋಭೆಗೊಳ್ಳುವಂತೆ ನಾನಾ ನಾಮರೂಪ ಪರಿಣಾಮಗಳಿಂದ ಪ್ರತಿಕ್ರಿಯೆಯನ್ನ ಉಂಟು ಮಾಡಿ ಮನಸ್ಸನ್ನ ಕ್ಷೋಭೆಗೆ ಗುರು ಮಾಡುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ತುಂಬಾ ಚೆನ್ನಾಗಿ ನಮ್ಗೆ ಇಲ್ಲಿ ಅರ್ಥ ಮಾಡಿಸಿದರೆ ಪ್ರಭುಪಾದರು. ಅದಕ್ಕೆ ಇಲ್ಲಿ ಒಂದು ಅನುವಾದದಲ್ಲಿ ನಾವು ಒಂದು ಸಾಮ್ಯತೆನ ನಾವು ನೋಡ್ತಾ ಇದೀವಿ. ಇವಾಗ ಒಂದು ನೌಕೆ ಏನಾದ್ರು ಸಮುದ್ರದಲ್ಲಿ ಅದು ಚಲಿಸ್ತಾ ಇದೆ ಅಂತಂದ್ರೆ, ಬಲವಾದ ಗಾಳಿ ಬಂದ್ರೆ ಏನಾಗುತ್ತೆ, ಆ ನೌಕೆ ಅದು ತನ್ನ ಗುರಿಯನ್ನ ಎಲ್ಲಿಗೆ ಹೋಗಿ ಮುಟ್ಬೇಕೋ ಆ ಗುರಿಯನ್ನ ಹೋಗಿ ಅದು ತಲುಪಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದು ಬಿರುಗಾಳಿಯ ಹೊಡೆತಕ್ಕೆ ಅದು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಅದೇ ತರನೇ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನೀವು ವರ್ಣಿಸ ಬಯಸುವ ಯಾವ ವಿಷಯವೇ ಆಗಲಿ ಅದು ಭಗವದ್ ದೃಷ್ಟಿಯಿಂದ ಭಿನ್ನವಾಗಿದ್ದಾರೆ. ಅಂದ್ರೆ ನಾವು ಯಾವ್ದಾದ್ರು ಒಂದು ವಿಷಯವನ್ನ ಹೇಳ್ಬೇಕಂದಾಗ ಅಲ್ಲಿ ಭಗವಂತ ಇಲ್ಲ ಅಂತಂದ್ರೆ ಅದರ ಪರಿಣಾಮ ಯಾವ ತರ ಇರುತ್ತೆ? ಅದರ ಪರಿಣಾಮ ಮನಸ್ಸಿಗೆ ಕ್ಷೋಭೆಯನ್ನ ತಂದುಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಲ್ವಾ? ಸೊ ಎಷ್ಟು ಸುಂದರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥದಲ್ಲೂ ಪ್ರಭುಪಾದರು ಇದನ್ನ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ವೇದವ್ಯಾಸರು ವೇದ ಸಾಹಿತ್ಯದ ಎಲ್ಲ ನಿರೂಪಣೆಗಳ ಸಂಪಾದಕರು. ಕಾಮ್ಯ ಕರ್ಮಗಳಿಂದ, ಕಲ್ಪನಾತ್ಮಕ ಜ್ಞಾನದಿಂದ, ಯೋಗ ಶಕ್ತಿಯಿಂದ ಮತ್ತು ಭಗವಂತನ ಭಕ್ತಿ ಸೇವೆಯಿಂದ ಸಿದ್ಧಿಸುವ ಅಲೌಕಿಕ ಸಾಕ್ಷಾತ್ಕಾರವನ್ನು ಅವರು ನಾನಾ ರೀತಿಯಲ್ಲಿ ನಿರೂಪಿಸಿದ್ದಾರೆ. ಇದಲ್ಲದೆ ಬೇರೆ ಬೇರೆ ಪುರಾಣಗಳಲ್ಲಿ ಅವರು ನಾನಾ ನಾಮರೂಪಗಳಿಂದ ಕೂಡಿದ ದೇವತೆಗಳ ಆರಾಧನೆಯನ್ನು ತಿಳಿ ಹೇಳಿದ್ದಾರೆ. ಅದರ ಪರಿಣಾಮವಾಗಿ ಪ್ರಭುವಿನ ಸೇವೆಯಲ್ಲಿ ಮನಸ್ಸನ್ನ ಹೇಗೆ ಸ್ಥಿತಗೊಳಿಸಬೇಕೆನ್ನುವ ಬಗ್ಗೆ ಜನರಿಗೆ ಗೊಂದಲ ಉಂಟಾಗಿದೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ, ವೇದವ್ಯಾಸರು ನೇರವಾಗಿ ಹೇಳಿಲ್ಲ ಭಗವಂತನ ಬಗ್ಗೆ ಅಲ್ವಾ? ಮತ್ತೆ ಅವರು ಎಷ್ಟೊಂದು ನಿರೂಪಣೆಯನ್ನ ಮಾಡಿದ್ದಾರೆ. ಅದರಲ್ಲಿ ಕಾಮ್ಯ ಕರ್ಮಗಳ ಬಗ್ಗೆ ಹೇಳಿದ್ದಾರೆ, ಮತ್ತೆ ಕಲ್ಪನಾತ್ಮಕ ಜ್ಞಾನದ ಬಗ್ಗೆ ಹೇಳಿದ್ದಾರೆ, ಯೋಗ ಶಕ್ತಿಯನ್ನ ಹೇಳಿದ್ದಾರೆ, ಮತ್ತೆ ಭಗವಂತನ ಭಕ್ತಿ ಸೇವೆ ಬಗ್ಗೆನೂ ಅವರು ಹೇಳಿದ್ದಾರೆ. ಇದನ್ನ ನಾನಾ ರೂಪದಲ್ಲಿ ಅವರು ವಿವರಿಸಿದ್ದಾರೆ, ನೇರವಾಗಿ ಹೇಳಿಲ್ಲ. ಅದನ್ನೇ ನಮ್ಗೆ ಇಲ್ಲಿ ಭಾವಾರ್ಥದಲ್ಲಿ ನಾವು ತಿಳ್ಕೊಂಡಿದ್ವು ಅಲ್ವಾ? ಸೊ ನಾವು ಅದ್ ಏನನ್ನ ನಿರೂಪಣೆ ಮಾಡ್ಬೇಕು ಅಂತ ಇದೆಯೋ ಅದನ್ನ ನಾವು ಆ ಭಗವಂತನ ವಿಷಯವನ್ನ ನಾವು ನೇರವಾಗಿ ನಾವು ತಿಳಿಸ್ಬೇಕು. ಇಲ್ಲ ಅಂತಂದ್ರೆ ಏನಾಗತ್ತೆ, ಅದರ ಗುರಿ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅದು ಮನಸ್ಸಿಗೆ ಕ್ಷೋಭೆನೆ ತಂದ್ಕೊಡುತ್ತೆ. ಹೇಗೆ ಆ ಬಿರುಗಾಳಿ ಹೊಡೆತಕ್ಕೆ ಸಿಕ್ಕಿರುವಂತಹ ನೌಕೆ ಅದರ ಗುರಿಯನ್ನ ತಲುಪೋದಿಲ್ವೋ ಅದೇ ತರನೇ ಆ ಸಾಹಿತ್ಯವು, ಅದರ ವಿಷಯವು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ವೇದವ್ಯಾಸರು ಮಾಡಿರೋದೇ ಅದನ್ನ. ಅವರು ಮತ್ತೆ ಎಷ್ಟೊಂದು ದೇವತೆಗಳ ವರ್ಣನೆಯನ್ನ ಕೊಟ್ಟಿದ್ದಾರೆ ಅಲ್ವಾ? ಅದಕ್ಕೆ ಇಲ್ಲಿ ಪ್ರಭುಪಾದರು ಮತ್ತೆ ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಇಲ್ಲಿ ಸಾಮ್ಯತೆಯನ್ನ ಕೊಡ್ತಾ ಇದ್ದಾರೆ. 2 ಸಾಮ್ಯತೆಯನ್ನ ಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ, ನಾವು ಭಗವದ್ಗೀತೆಯನ್ನು ತಿಳ್ಕೊಂಡಿದೀವಿ ಅಲ್ವಾ? ನಾವು ಭಗವಂತ ನಾವು ಕೃಷ್ಣನನ್ನ ಪೂಜೆ ಮಾಡಿದ್ರೆ ಅದು ಸಕಲ ಅಂದ್ರೆ 300 ಅದೆಷ್ಟು ಮುಕ್ಕೋಟಿ ದೇವತೆಗಳೇನಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಅದು ತಲುಪುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಅದನ್ನ ಹೇಗೆ ಅವರು ಹೋಲಿಸ್ತಾರೆ, ನಾವು ಗಿಡದ ಬೇರಿಗೆ ನಾವು ನೀರ್ ಹಾಕಿದ್ರೆ ಅದು ಗಿಡದ ಎಲ್ಲಾ ಭಾಗಗಳಿಗೆ ಹೇಗೆ ಆ ನೀರು ಮುಟ್ಟುತ್ತೋ ಅದೇ ತರನೇ ನಾವು ಭಗವಂತನಿಗೆ ಸೇವೆಯನ್ನ ಮಾಡಿದ್ರೆ ಅದು ಪ್ರತಿಯೊಬ್ಬರಿಗೂ ತಲುಪುತ್ತೆ. ಆದ್ರೆ ಇಲ್ಲಿ ವೇದವ್ಯಾಸರು ಏನ್ ಮಾಡಿದ್ದಾರೆ, ವೇದಗಳಲ್ಲಿ ಅವರು ದೇವತಾ ಆರಾಧನೆಗಳ ಬಗ್ಗೆ ಅವರು ಕೊಟ್ಟಿದ್ದಾರೆ ಅಲ್ವಾ? ಇವಾಗ ದೇವತಾ ಆರಾಧನೆಗಳನ್ನ ಮಾಡಿದಾಗ ಎಲ್ಲರೂ ಗೊಂದಲಕ್ಕೆ ಸಿಕ್ಕಾಕೋತಾರೆ. ಅಯ್ಯೋ, ಯಾವ ದೇವತೆಗಳ ಆರಾಧನೆಯನ್ನ ಮಾಡ್ಬೇಕು? ಈ ದೇವರನ್ನ ಪೂಜೆ ಮಾಡಿದ್ರೆ ಆ ದೇವರಿಗೆ ಬೇಜಾರಾಗುತ್ತೆ, ಆ ದೇವರು ಕೋಪ ಮಾಡ್ಕೋತಾರೆ, ಶಾಪ ಕೊಡ್ತಾರೆ. ನಾವ್ ಯಾವ ದೇವರಿಗೆ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗೊಂದಲಕ್ಕೆ ಒಳಗಾಗ್ತಾರೆ ಅಲ್ವಾ? ಅಂದ್ರೆ ಇವಾಗ ಅವ್ರ ಮನಸ್ಥಿತಿ ಯಾವ ತರ ಇದೆ, ಆ ಗಾಳಿಗೆ ಸಿಕ್ಕಾಕೊಂಡ್ರು, ಆ ಬಿರುಗಾಳಿಗೆ ಸಿಕ್ಕಿರುವಂತಹ ನೌಕೆ ತರ ಇದೆ, ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರ ನೋಡಿ, ಇವರೆಲ್ಲರೂ ಸಹ ಪಾಪ ದೇವತೆಗಳ ಆರಾಧನೆಯನ್ನ ಮಾಡ್ತಿದ್ದಾರೆ, ಅವ್ರಿಗೆ ಪೂಜೆಯನ್ನ ಮಾಡ್ತಿದ್ದಾರೆ, ಆದ್ರೆ ಅಲ್ಲಿ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದನ್ನೇ ಇಲ್ಲಿ ಹೇಳ್ತಾರೆ. ಮತ್ತೆ ನಮ್ಗೆ ಇನ್ನ ಒಂದು ಎಕ್ಸಾಂಪಲ್ ಏನ್ ಕೊಡ್ತಾರೆ,
ಸೊ ಇವಾಗ ನಾವು ಹೊಟ್ಟೆಗೆ ನಾವು ಆಹಾರವನ್ನ ಕಳಿಸಿದಾಗ ಏನಾಗುತ್ತೆ, ಸೊ ಅಲ್ಲಿ ಜೀರ್ಣಶಕ್ತಿಯಾಗಿ ಆ ಆಹಾರದ ಅಂಶ ಇಡೀ ದೇಹಕ್ಕೆ ಅದು ಸೇರಿ ಏನು ಇಡೀ ದೇಹಕ್ಕೆ ಶಕ್ತಿ ಬರುತ್ತೆ ಅಲ್ವಾ. ಅಂದ್ರೆ ಅದು ಆಹಾರ ಹೊಟ್ಟೆಗೆ ಹೋಗ್ಬೇಕಾಗತ್ತೆ. ಈ ತರ ಈ 2 ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಮತ್ತೆ ಕೊನೆಯಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ, ಭಾಗವತದಿಂದ ಸ್ವಲ್ಪ ಭಿನ್ನವಾದರೂ ಅದು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅನಾಹುತಕಾರಿಯಾಗಬಹುದು. ಅಲ್ಪ ಭಿನ್ನತೆಗಳೇ ಹಾಗೆ ಅನಾಹುತಕಾರಿಯಾಗಿರುವಾಗ ಪರಿಪೂರ್ಣ ಸತ್ಯನಾದ ಪರಮ ಪುರುಷನಿಂದ ಪ್ರತ್ಯೇಕವೆನಿಸುವ ವಿಚಾರಗಳನ್ನ ಉದ್ದೇಶ ಪೂರ್ವಕವಾಗಿ ವಿಸ್ತರಿಸುವುದರ ಬಗ್ಗೆ ಹೇಳುವುದೇನಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ನೋಡಿದ್ವಿ ಅಲ್ವಾ, ಇವಾಗ ಏನಂದ್ರೆ ಅಲ್ಲಿ ನಾವ್ ಏನನ್ನ ಹೇಳ್ಬೇಕು ಅದನ್ನ ಸರಿಯಾಗಿ ಹೇಳ್ತಿಲ್ಲ ಅಂತಂದ್ರೆ, ಇವಾಗ ಪರಮ ಪುರುಷನ ಬಗ್ಗೆ ನಾವು ಹೇಳ್ತಿಲ್ಲ ಅಂತಂದ್ರೆ ಅದನ್ನ ಪ್ರತ್ಯೇಕಿಸುವ ವಿಚಾರಗಳನ್ನ ಹೇಳಿದ್ರೆ, ಅದು ಉದ್ದೇಶ ಪೂರ್ವಕವಾಗಿ ವಿಸ್ತರಿಸಿದ್ರೆ ಅದರಿಂದ ಏನು ಪ್ರಯೋಜನ ಇದೆ? ಯಾಕಂದ್ರೆ ವೇದವ್ಯಾಸರಿಗೆ ಗೊತ್ತಿದೆ ಪರಮ ಪುರುಷನ ಬಗ್ಗೆ, ಆದ್ರೆ ಅವ್ರು ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ, ಇವಾಗ ನಮ್ಗೆ ಭಗವಂತನ ಬಗ್ಗೆ ನಾವು ಡೈರೆಕ್ಟ್ ಆಗಿ ಹೇಳಿದ್ರೆ ನಾವು ಅದನ್ನ ಸ್ವೀಕಾರ ಮಾಡೋದಿಲ್ಲ. ಅದಕ್ಕೋಸ್ಕರ ಅವರು ಅದನ್ನ ಇಂಡೈರೆಕ್ಟ್ ಆಗಿ ಹೇಳಲಿಕ್ಕೆ ಹೊರಟಿದ್ದಾರೆ. ಇದರಿಂದನಾದ್ರೂ ಅವರೆಲ್ಲರನ್ನೂ ಸಹ ಆ ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ನೀತಿ ನಿಯಮಗಳನ್ನ ಹೇಳಿದ್ದಾರೆ. ಸರಿ, ನೀವು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕಾ, ಹಾಗಾದ್ರೆ ನೀವು ಮದುವೆ ಮಾಡ್ಕೊಳ್ಳಿ, ಆದ್ರೆ ಅದು ಶಾಸ್ತ್ರಬದ್ಧವಾಗಿ ಇರ್ಬೇಕು, ಅವಾಗ ಪತ್ನಿ ವ್ರತಸ್ಥರಾಗ್ತಾರೆ. ಅದೇ ತರನೇ ನೀವು ಹಣವನ್ನ ಗಳಿಸ್ಬೇಕಾ, ಹಣವನ್ನ ಗಳಿಸಿ, ಆದ್ರೆ ನಾವು ಅವಾಗ ಹೆಚ್ಚು ಹೆಚ್ಚು ಹಣವನ್ನ ಸಂಗ್ರಹಿಸ್ಕೊಂಡು ನಾವು ಮತ್ತೆ ಇಂದ್ರಿಯ ಏನು ಬಂಧನಕ್ಕೆ ಸಿಕ್ಕಾಕೋತೀವಿ. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾರೆ, ದಾನ ಧರ್ಮಗಳನ್ನ ನೀವು ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲದಕ್ಕೂ ಸಹ ಅವರು ಒಂದು ಅಡ್ಡಿಯನ್ನ ಇಡ್ತಾ ಇದ್ದಾರೆ. ಅದನ್ನ ಅವರು ಒಂದು ಏನ್ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಹೇಳ್ಬೋದು, ಅದನ್ನ ರೆಗ್ಯುಲೇಟೆಡ್ ಸೆನ್ಸ್ ಗ್ರಾಟಿಫಿಕೇಶನ್ ಅಂತ ಹೇಳ್ತಾರೆ. ಅದನ್ನ ನಾವು ನಿಯಮಬದ್ಧವಾಗಿ ನಾವು ನಮ್ಮ ಇಂದ್ರಿಯ ಸುಖವನ್ನ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಅವರು ವೇದಗಳಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಪರಮ ಪುರುಷನಿಂದ ಪ್ರತ್ಯೇಕವೆನಿಸುವ ವಿಚಾರಗಳನ್ನ ಉದ್ದೇಶ ಪೂರ್ವಕವಾಗಿ ವಿಸ್ತರಿಸುವುದರ ಬಗ್ಗೆ ಹೇಳುವುದೇನಿದೆ. ಸೊ ಅಲ್ಲಿ ಅದು ಅನಾಹುತಕಾರಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹಲವು ದೇವತೆಗಳ ಪೂಜೆಯಿಂದ ಉಂಟಾಗುವ ದೊಡ್ಡ ದೋಷವೆಂದರೆ ಅದು ಸರ್ವ ದೇವತಾರಾಧನೆಯ ಖಚಿತ ಕಲ್ಪನೆಗೆ ದಾರಿ ಮಾಡುತ್ತದೆ. ಹಲವು ಮತ ಪ್ರಭೇದಗಳನ್ನ ಸೃಷ್ಟಿಸುವ ಅಪಾಯಕ್ಕೆ ಕಾರಣವಾಗುತ್ತದೆ. ಅಲೌಕಿಕ ಪ್ರೇಮಯುತವಾದ ಭಕ್ತಿ ಸೇವೆಯ ಮೂಲಕ ಭಗವಂತನ ಸಂಬಂಧದಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆಯುವಂತೆ ಮಾಡಲು ಭಾಗವತ ಮಾತ್ರವೇ ಸುಸ್ಪಷ್ಟವಾದ ನಿರ್ದೇಶನ ನೀಡಬಲ್ಲದು ಅಲ್ವಾ. ನಾವಿವಾಗ ಭಗವದ್ಗೀತೆನ ಓದಿದ್ಮೇಲೆ ನಾವು ಗೀತಾ ಮಹಾತ್ಮೆನ ನಾವು ತಿಳ್ಕೊತೀವಿ ಅಲ್ವಾ. ಅಲ್ಲಿ ಶಂಕರಾಚಾರ್ಯರೇ ಹೇಳಿದ್ದಾರೆ ಅಲ್ವಾ. ಸೊ ನಮ್ಗೆ ಯಾವಾಗ್ಲೂ ಸಹ ಒಬ್ಬರೇ ದೇವ್ರಿರ್ಲಿ ಅಂತ ನಾವು ಯೋಚನೆ ಮಾಡ್ತೀವಿ. ಸೊ ಆ ಒಬ್ಬರೇ ದೇವ್ರು ಯಾರು? ಅದು ಶ್ರೀಕೃಷ್ಣ ಪರಮಾತ್ಮ ಇರ್ಲಿ, ಮತ್ತೆ ಒಂದೇ ಒಂದು ಪುರಾಣ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ. ಅದು ಶ್ರೀಮದ್ ಭಗವದ್ಗೀತಾ ಇರ್ಲಿ, ಮತ್ತೆ ಒಂದೇ ಒಂದು ಮಂತ್ರ ಇರ್ಲಿ ಅಂತ ನಾವು ಯೋಚನೆ ಮಾಡ್ತೀವಿ. ಅದು ಹರೇ ಕೃಷ್ಣ ಮಹಾಮಂತ್ರ ಇರ್ಲಿ, ಮತ್ತೆ ಒಂದೇ ಒಂದು ಸೇವೆ ಇರ್ಲಿ ಅಂತ ನಾವು ಯೋಚನೆ ಮಾಡ್ತೀವಿ. ಅದು ಶ್ರೀಕೃಷ್ಣನಿಗೆ ಮಾಡುವಂತಹ ಸೇವೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಯಾಕಂದ್ರೆ ಅವಾಗ ನಾವು ಮಾಡೋದೆಲ್ಲನೂ ಸಹ ಒಂದೇ ಕಡೆಗೆ ಹೋಗಿರುತ್ತೆ, ನಮ್ಮ ಶಕ್ತಿ ಎಲ್ಲ ಒಂದೇ ಕಡೆಗೆ ಹರಿಯುತ್ತೆ, ಅಲ್ಲಿ ನಮ್ಗೆ ಒಂದು ಫಲ ಸಿಗುತ್ತೆ ಅಲ್ವಾ. ನಾವು ಅದನ್ನ ಹೇಗೆ ಅರ್ಥ ಮಾಡ್ಕೋದು, ಇವಾಗ ನಾವೇನಾದ್ರೂ ಬಾವಿಯನ್ನ ತೋಡ್ಬೇಕು ಅಂತಂದ್ರೆ ನಾವು ಎಷ್ಟೊಂದು ಗುಳಿಗಳನ್ನ ಮಾಡ್ಕೊಂಡು ಹೋದ್ರೆ ಅಲ್ಲಿ ನಮ್ಗೆ ನೀರಂತೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅಲ್ಲಿ ಬರೇ ಎಷ್ಟೊಂದು ಗುಳಿಗಳು ನಿರ್ಮಾಣ ಆಗತ್ತೆ. ಅದೇ ನಮ್ಮ ಶಕ್ತಿನೆಲ್ಲ ಒಂದೇ ಕಡೆ ನಾವು ಹಾಕಿ ಅಲ್ಲಿ ಅಗದ್ರೆ ಏನಾಗತ್ತೆ, ಅಲ್ಲಿ ನಾವು ಆಳಕ್ಕೆ ಹೋದಂಗೆಲ್ಲ ನಮ್ಗೆ ಅಲ್ಲಿ ನೀರ್ ಸಿಗತ್ತೆ ಅಲ್ವಾ. ಅದೇ ತರನೇ ನಾವು ಇವಾಗ ಏನು ಆ ಬಹು ದೇವತಾ ಆರಾಧನೆ ಅಥವಾ ಸರ್ವ ದೇವತಾ ಆರಾಧನೆ ಬಗ್ಗೆ ಅಲ್ಲಿ ವೇದವ್ಯಾಸರು ಹೇಳಿದರೋ ಅದರಿಂದ ಯಾವುದೇ ಒಂದು ಉಪಯೋಗ ಇಲ್ಲ, ಅದು ಅಪಾಯಕಾರಿಯಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಪ್ರಭುಪಾದರು. ಅಲೌಕಿಕ ಪ್ರೇಮಯುತವಾದ ಭಕ್ತಿ ಸೇವೆಯ ಮೂಲಕ ಭಗವಂತನ ಸಂಬಂಧದಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆಯುವಂತೆ ಮಾಡಲು ಭಾಗವತ ಮಾತ್ರವೇ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಬರೀ ನಮ್ಗೆ ಇಲ್ಲಿ ಬೇರೆ ಏನು ಇಲ್ಲ, ನಾವು ತಿಳ್ಕೊಂಡ್ವಿ ಅಲ್ವಾ. ಭಾಗವತಮಲ್ಲಿ ಇರೋದೇನೆ, ಅದು ಶುರುವಾಗಿದ್ದೇನೆ ಓಂ ನಮೋ ಭಗವತೆ ವಾಸುದೇವಾಯ ಅಲ್ವಾ. ಅಲ್ಲಿ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಭಗವಂತ ವಾಸುದೇವ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ಆ ನಿರ್ದೇಶನಕ್ಕೆ ಇದು ಕುಟಾರಪ್ರಾಯವಾಗಿ ಪರಿಣಮಿಸುತ್ತದೆ. ಬಿರುಗಾಳಿಗೆ ಸಿಕ್ಕಿದ ನೌಕೆಯ ನಿದರ್ಶನವು ಈ ವಿಷಯದಲ್ಲಿ ಅತ್ಯಂತ ಸಮರ್ಪಕವಾಗಿದೆ. ಬಹು ದೇವತಾವಾದಿಯ ಮನಸ್ಸು ವಿಚಲಿತವಾಗಬಲ್ಲದು. ತಾನು ಆಯ್ಕೆ ಮಾಡಿಕೊಳ್ಳಬೇಕಾದ ವಸ್ತುವಿನ ಬಗ್ಗೆ ಅದು ಗೊಂದಲಕ್ಕೆ ಗುರಿಯಾಗುವಂತಹದ್ದು. ಆದ್ದರಿಂದ ಅದು ಎಂದಿಗೂ ಪರಿಪೂರ್ಣವಾದ ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯಲಾರದು ಅಂತ ಹೇಳಿದಾರಲ್ವಾ. ಇವಾಗ ನಾವೇ ನೋಡಿದೀವಿ, ನಾವು ಚಿಕ್ಕವರಿದ್ದಾಗ ನಮ್ಗೆ ನಮ್ಮ ಇಷ್ಟ ದೇವತೆ ಯಾರೋ ಇದ್ರು, ಅದಾದ್ಮೇಲೆ ನಾವು ಇನ್ಯಾರನ್ನೋ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಇನ್ಯಾರೋ ಹೇಳ್ತಾರೆ, ಇಲ್ಲ ಇವ್ರನ್ನ ಪೂಜೆ ಮಾಡಿದಾಗ ನನಗೆ ನನ್ನ ಆಸೆ ಎಲ್ಲ ನೆರವೇರಿತು, ನೀನು ಈ ದೇವತೆಯನ್ನ ಪೂಜೆ ಮಾಡಿ ಅಂದಾಗ ಸರಿ ನಾವು ಆಯ್ತು, ಯಾಕೆ ಟ್ರೈ ಮಾಡ್ಬಾರ್ದು, ಅದರಿಂದ ಏನು ನಮಗ್ ತೊಂದರೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಆ ದೇವತಾ ಆರಾಧನೆ ನಾವು ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಲ್ವಾ. ಸೊ ಈ ತರ ನಾವು ಗೊಂದಲಕ್ಕೆ ಒಳಗಾಗ್ತೀವಿ, ಆಗ ನಾವು ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಆ ಬಿರುಗಾಳಿಗೆ ಸಿಕ್ಕ ನೌಕೆಯ ತರ ನಮ್ಮ ಜೀವನವೂ ಆಗತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಸೊ ಇನ್ನೊಂದು 5 ನಿಮಿಷ ನಾನು ಇನ್ನೊಂದೆರಡು ಶ್ಲೋಕಗಳನ್ನ ಹೇಳಿಕ್ಕೆ ಟ್ರೈ ಮಾಡ್ತೀನಿ. ಸಾರಿ, 6:30 ಆಗಿದೆ. ಸೊ ಜುಗುಪ್ಸಿತಂ, ಸೊ ಈ ಪದ ತುಂಬಾ ಮುಖ್ಯ. ಅದಕ್ಕೆ ನೋಡಿ ಅವರು ನಾರದರು ಎಂತಹ ಪದವನ್ನ ಉಪಯೋಗಿಸ್ತಾ ಇದ್ದಾರೆ. ಬಹಳ ನಿಂದ್ಯವಾದದ್ದು. ನೀವ್ ಏನ್ ಮಾಡಿದೀರಾ, ನಿಮ್ಗೆ ಎಷ್ಟು ಶಕ್ತಿ ಇದೆ, ನೀವು ಭಗವಂತನನ್ನ ನೀವು ಅವರ ಲೀಲೆಗಳನ್ನ, ಎಲ್ಲ ಲೋಕಗಳಲ್ಲಿ ನಡೆಯುವಂತಹ ಲೀಲೆಗಳನ್ನ ನೀವು ನೋಡುವಂತಹ ದಾರ್ಶನಿಕರು ನೀವು. ಆದ್ರೆ ನೀವ್ ಏನ್ ಮಾಡಿದೀರಾ, ನೀವು ವೇದಗಳಲ್ಲಿ ಏನನ್ನ ಹೇಳಿದೀರಾ, ಇದು ನಿಂದಾರ್ಯವಾದದ್ದು, ಬಹಳ ನಿಂದ್ಯವಾದದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಜುಗುಪ್ಸಿತಂ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೀವು ಮಾಡಿರೋ ಕೆಲ್ಸ ಜುಗುಪ್ಸಿತಂ ಅಂತ. ಜುಗುಪ್ಸಿತಂ ಧರ್ಮ ಕೃತೆ ಅನುಶಾಸತಃ ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮಃ ಯದ್ವಾಕ್ಯತೋ ಧರ್ಮ ಇತಿ ತರಸ್ಥಿತೋ ನಾಮನ್ಯತೆ ತಸ್ಯ ನಿವಾರಣಂ ಜನಃ. ಜನರು ಸಾಮಾನ್ಯವಾಗಿ ಭೋಗದ ಕಡೆಗೆ ಪ್ರವೃತ್ತಿಯುಳ್ಳವರು. ನೀವು ಧರ್ಮದ ಹೆಸರಿನಲ್ಲಿ ಜನರನ್ನ ಆ ದಿಕ್ಕಿನಲ್ಲಿ ಸಾಗಲು ಪ್ರೋತ್ಸಾಹಿಸಿದ್ದೀರಿ. ಇದು ನಿಂದಾರ್ಹವಾದದ್ದು ಮಾತ್ರವಲ್ಲ, ವಿವೇಚನೆಗೆ ಹೊರತಾದದ್ದು. ನೀವು ಅವರಿಗೆ ಹಾಗೆ ಮಾರ್ಗದರ್ಶನ ಮಾಡಿರುವುದರಿಂದ ಅವರು ಧರ್ಮದ ಹೆಸರಿನಲ್ಲಿಯೇ ಅಂತಹ ಚಟುವಟಿಕೆಗಳನ್ನ ನಡೆಸುತ್ತಾರೆ, ಅದರ ನಿಷೇಧಕ್ಕೆ ಗಮನ ಕೊಡುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ಅದಕ್ಕೆ ಎಕ್ಸಾಂಪಲ್ ನಾವೇನ್ ಅರ್ಥ ಮಾಡ್ಕೋದು, ಈಗ ಪ್ರಾಣಿ ಬಲಿಯನ್ನ ಇಲ್ಲಿ ವೇದಗಳಲ್ಲಿ ಹೇಳಿದ್ದಾರೆ ಅಲ್ವಾ. ವೇದವ್ಯಾಸರ ಮನಸ್ಥಿತಿ ಯಾವ ತರ ಇದೆ, ಇವಾಗ ಪ್ರಾಣಿ ಬಲಿಯನ್ನ ಮಾಡ್ಬೇಕಂತಂದ್ರೆ ಎಷ್ಟೊಂದು ನೀತಿ ನಿಯಮಗಳನ್ನ ಹೇಳಿದ್ದಾರೆ. ಆ ನೀತಿ ನಿಯಮಗಳನ್ನ ಅನುಸರಿಸಿ ಅವರು ಆ ಪ್ರಾಣಿ ಬಲಿಯನ್ನ ಮಾಡ್ಬೇಕು ಅಂತ. ಆದ್ರೆ ಈ ಜನಗಳೇನ್ ಮಾಡ್ತಾರೆ, ಆ ನೀತಿ ನಿಯಮಗಳನ್ನ ಅವ್ರು ಬಿಟ್ಬಿಡ್ತಾರೆ. ಅವರು ಅದಕ್ಕೆ ಗಮನನೇ ಕೊಡೋದಿಲ್ಲ. ಅವ್ರೇನು ವೇದಗಳಲ್ಲಿ ವೇದವ್ಯಾಸರನ್ನೇ ಹೇಳಿದ್ದಾರೆ ನಾವು ಪ್ರಾಣಿ ಬಲಿಯನ್ನ ಮಾಡ್ಬೋದು ಅಂತ. ನಾವ್ ಅದನ್ನ ಫಾಲೋ ಮಾಡ್ತಾ ಇದೀವಿ, ನಾವ್ ಅದನ್ನೇ ಅನುಸರಿಸ್ತಾ ಇರೋದು, ವೇದಗಳಲ್ಲಿ ಹೇಳಿರೋದನ್ನೇ ನಾವ್ ಮಾಡ್ತಾ ಇದೀವಿ ಅಂತ. ಅದಕ್ಕಿನೇ ಇಲ್ಲಿ ನಾರದ್ರು ಹೇಳ್ತಾ ಇದಾರೆ, ನೀವ್ ಮಾಡಿರೋದು ನಿಂದಾರ್ಹವಾದದ್ದು. ಜನಗಳಿಗೆ ಮೊದ್ಲೇನೆ ಅವ್ರಿಗೆ ಇಂದ್ರಿಯ ಭೋಗ ಅಂತಂದ್ರೆ ತುಂಬಾ ಇಷ್ಟ, ಅದ್ರ ಕಡೆ ಆಸಕ್ತಿ ಇದೆ. ಅಂತವ್ರಿಗೆ ನೀವು ಧರ್ಮದ ಹೆಸರಲ್ಲಿ ನೀವು ಇಂದ್ರಿಯ ಭೋಗವನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ನೀವು ಪ್ರೋತ್ಸಾಹವನ್ನ ಮಾಡಿದೀರಾ ನೀವು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ರೆ. ನೀವು ಮಾಡಿರೋ ಕೆಲ್ಸ ನಿಂದಾರ್ಹವಾದದ್ದು, ಇದು ವಿವೇಚನೆಗೆ ಹೊರತಾದದ್ದು ಅಂತ ಹೇಳ್ತಿದ್ದಾರೆ. ಸೊ ಇದು ತುಂಬಾ ದೊಡ್ಡ ಭಾವಾರ್ಥ ಆಕ್ಚುಲಿ. ಇದನ್ನ ನಾಳೆನೆ ಹೇಳಿಕೆ ಸಾಧ್ಯ ಆಗತ್ತೆ. ಓಕೆ, ಸೊ ಇಲ್ಲ ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ವ್ಯಾಸರು ಕಾಮ್ಯ ಕರ್ಮಗಳ ನಿಯತ ಪಾಲನೆಯ ಆಧಾರ ಹಿಡಿದು ಬೇರೆ ಬೇರೆ ವೈದಿಕ ಸಾಹಿತ್ಯವನ್ನ ಸಂಪಾದಿಸಿದ್ದಾರೆ. ಮಹಾಭಾರತ ಮತ್ತು ಇತರ ವೈದಿಕ ಸಾಹಿತ್ಯಗಳಲ್ಲಿ ಇದು ಕಾಣುತ್ತದೆ. ವ್ಯಾಸರ ಈ ಕಾರ್ಯವನ್ನ ನಾರದರು ಇಲ್ಲಿ ಖಂಡಿಸುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ವೇದವ್ಯಾಸರು ಮಹಾಭಾರತದಲ್ಲಿ ಮತ್ತೆ ವೈದಿಕ ಸಾಹಿತ್ಯದಲ್ಲಿ ಅವರು ಕಾಮ್ಯ ಕರ್ಮಗಳ ಬಗ್ಗೆನೇ ಅವರು ಹೆಚ್ಚಾಗಿ ಅದನ್ನ ವರ್ಣಿಸಿದ್ದಾರೆ. ಮಾನವರು ಹಲವು ಜನ್ಮಗಳಲ್ಲಿ ಪಡೆದ ಲೋಕ ಸಂಪರ್ಕದಿಂದಾಗಿಯೂ ಮತ್ತು ತಮ್ಮ ಅಭ್ಯಾಸದಿಂದಾಗಿಯೂ ಜಗತ್ತಿಗೆ ಪ್ರಭುಗಳಾಗಲು ಸ್ವಾಭಾವಿಕವಾಗಿ ಯತ್ನಿಸುತ್ತಾರೆ ಅಲ್ವಾ. ನಾವಿವಾಗ ನಮ್ಮ ಮನಸ್ಥಿತಿ ಏನಿದೆ, ನಾನು ಒಡೆಯನಾಗ್ಬೇಕು, ಕೃಷ್ಣನ ತರನೇ ನಾನು ಆಗ್ಬೇಕು, ನಾನು ಅದೇ ತರನೇ ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕಂತಾನೆ ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದ್ವಿ ಅಲ್ವಾ. ನಮ್ಮ ಮನಸ್ಥಿತಿನೇ ಆ ತರ ಇದೆ, ಒಡೆಯರಾಗ್ಬೇಕು ಅನ್ನೋ ಒಂದು ಮನಸ್ಥಿತಿ. ಮಾನವ ಜನ್ಮ ಎಷ್ಟು ಜವಾಬ್ದಾರಿಯುತವಾದದ್ದು ಎಂಬ ತಿಳುವಳಿಕೆ ಅವರಿಗೆ ಇಲ್ಲ. ಮಾಯೆಯ ಹಿಡಿತದಿಂದ ಪಾರಾಗಲು ಈ ಜನ್ಮ ಒಂದು ಒಳ್ಳೆಯ ಅವಕಾಶ. ನಾವು ಈ 84 ಲಕ್ಷ ಜೀವರಾಶಿಗಳಿಂದ ನಾವು ಹೊರಗಡೆ ಬರ್ಬೇಕಂತಂದ್ರೆ ಮಾನವ ಜನ್ಮದಲ್ಲಿ ಮಾತ್ರನೇ ಸಾಧ್ಯ ಆಗತ್ತೆ. ಇದೇ ಒಂದು ಒಳ್ಳೆ ಅವಕಾಶ. ಆದ್ರೆ ಇದ್ರ ಬಗ್ಗೆ ತಿಳುವಳಿಕೆನೇ ಇಲ್ಲ. ಮತ್ತೆ ನಾವ್ ಇದರಿಂದ ಹೊರಗಡೆ ಬಂದ್ರೆ ನಮ್ಗೆ ಏನಾಗತ್ತೆ, ದೈವತ್ವಕ್ಕೆ ನಾವು ಹೋಗ್ತೀವಿ. ಅದರ ಬಗ್ಗೆ ಯಾರಿಗೂ ಏನು ತಿಳುವಳಿಕೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪುನಃ ದೈವತ್ವಕ್ಕೆ ಎಂದರೆ ನಮ್ಮ ನಿಜ ನೆಲೆಗೆ ಮರಳಬೇಕು ಎನ್ನುವುದೇ ವೇದಗಳ ಎಲ್ಲ ಮಾತಿನ ಸಾರ. ಪತಿತಾತ್ಮರು 84 ಲಕ್ಷ ಜೀವ ಯೋನಿಗಳ ಜನ್ಮ ಚಕ್ರದಲ್ಲಿ ಸುತ್ತುವುದು ಒಂದು ಕಾರಾಗೃಹ ವಾಸ. ಅಂತಹ ಕಾರಾಗೃಹ ವಾಸದಿಂದ ಪಾರಾಗಲು ಇರುವ ಒಂದು ಅವಕಾಶವೆಂದರೆ ಮಾನವ ಜನ್ಮ. ಆದ್ದರಿಂದ ಮಾನವ ಜೀವಿಯು ಮಾಡಬೇಕಾದ ಒಂದೇ ಒಂದು ಕಾರ್ಯವೆಂದರೆ ತಾನು ಕಳೆದುಕೊಂಡಿರುವ ಭಗವತ್ ಸಂಬಂಧವನ್ನ ಪುನಃ ಸ್ಥಾಪಿಸಿಕೊಳ್ಳುವುದು. ಹೀಗಿರುವಾಗ ಧರ್ಮ ಕಾರ್ಯದ ಹೆಸರಿನಲ್ಲಿ ಪುನಃ ಇಂದ್ರಿಯ ಭೋಗಕ್ಕೆ ಅವಕಾಶ ಕೊಳ್ಳಲು ಪ್ರೋತ್ಸಾಹ ಕೊಡುವುದು ಸರಿಯಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ವಾ. ಹೀಗೆ ನಮ್ಗೆ ಮಾನವ ಜನ್ಮ ಸಿಗೋದೇ ಅಪರೂಪ. ಮಾನವ ಜನ್ಮ ಸಿಕ್ಕಾಗ ನಾವು ಈ ಬಂಧನದಿಂದ ನಾವು ಹೇಗೆ ಪಾರಾಗಿ, ಇದೊಂದನ್ನ ಕಾರಾಗೃಹ ಅಂತ ಹೇಳ್ತಾರೆ ಅಲ್ವಾ. ಈ ಭೌತಿಕ ಪ್ರಪಂಚವನ್ನ ಕಾರಾಗೃಹ ಅಂತ ಹೇಳ್ತಾರೆ. ಈ ಬಂಧನದಿಂದ ನಾವು, ಈ ಜೈಲಿನಿಂದ ನಾವು ಹೇಗಪ್ಪ ಹೊರಗಡೆ ಹೋಗ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕೇ ಹೊರತು ನಾವು ಮತ್ತೆ ಇದ್ರಲ್ಲಿ ನಮ್ಮನ್ನ ನಾವು ಸಿಕ್ಕಾಕಿಸ್ಕೋಕೂಡ್ದು ಅಲ್ವಾ. ಆದ್ರೆ ಇಲ್ಲಿ ಇಲ್ಲಿ ವೇದವ್ಯಾಸರು ಏನ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಇನ್ನ ಅವರು ಧರ್ಮಯುತವಾಗಿ ನಾವು ಈ ಕಾಮ್ಯ ಕರ್ಮಗಳನ್ನ ಆಚರಣೆ ಮಾಡಿ ನಾವು ನಮ್ಮ ಇಂದ್ರಿಯ ಸುಖವನ್ನ ಪಡ್ಕೊಳ್ಳಿ ಅನ್ನೋದ್ರ ಬಗ್ಗೆ ಅಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಜನಗಳು ಅದರಿಂದ ಆಕರ್ಷಿತರಾಗಿ ಅದನ್ನೇ ಅವರು ಅನುಸರಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ತಪ್ಪು ದಾರಿಯಲ್ಲಿ ಹೋಗೋ ತರ ವೇದವ್ಯಾಸರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಮಾನವ ಶಕ್ತಿಯು ಹಾಗೆ ಸಲ್ಲದ ದಾರಿಗೆ ಹೊರಳಿದ ಪಕ್ಷಕ್ಕೆ ನಾಗರಿಕತೆಯನ್ನು ತಪ್ಪು ದಾರಿಯಲ್ಲಿ ನಡೆಸಿದಂತಾಗುತ್ತದೆ. ಮಹಾಭಾರತದಲ್ಲಿ ಬರುವ ವೈದಿಕ ಸಂಬಂಧವಾದ ವಿವರಣೆಗೆ ಅಧಿಕಾರಿಗಳು ವ್ಯಾಸರೇ. ಒಂದಿಲ್ಲೊಂದು ರೂಪದಲ್ಲಿ ಅವರು ಇಂದ್ರಿಯ ಭೋಗಕ್ಕೆ ನೀಡುವ ಅವಕಾಶವು ಆಧ್ಯಾತ್ಮಿಕ ಪ್ರಗತಿಗೆ ದೊಡ್ಡ ಅಡಚಣೆ ಅಲ್ವಾ. ನಾವ್ ಇವಾಗ ಎಷ್ಟೊಂದ್ಸತಿ ಇವಾಗ ಮಹಾಭಾರತ ಅದನ್ನೆಲ್ಲ ನಾವು ಕೇಳಿದೀವಿ. ಆದ್ರೂ ಸಹ ನಮ್ಗೆ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಬರ್ಬೇಕು ಅಂತ ನಮ್ಗೆ ಯಾವತ್ತೂ ಅನ್ಸ್ಲೇ ಇಲ್ಲ ಅಲ್ವಾ. ನಮ್ಗಲ್ಲಿ ಕೃಷ್ಣ ಹೇಳಿರೋ ಭಗವದ್ಗೀತೆನ ಹೆಚ್ಚಾಗಿ ನಾವು ಬೇರೆಯವರ ಬಗ್ಗೆ ನಾವು ಆಕರ್ಷಣೆಗೆ ಒಳಗಾದ್ವಿ. ನಾವು ಕರ್ಣನನ್ನ ನಾವು ವೈಭವ ಅವ್ರನ್ನ ನಾವು ಹೊಗಳಿದ್ವಿ ಅಲ್ವಾ. ದಾನಶೂರ ಕರ್ಣ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ನಮ್ಗೆ ಈಗ ಭಗವದ್ಗೀತೆಗೆ ಬಂದ್ಮೇಲೆ ನಮ್ಗೆ ಗೊತ್ತಾಯ್ತು ಆ ಕರ್ಣನ ಸ್ಥಾನ ಏನು, ಅವನು ರಾಕ್ಷಸನಾಗಿದ್ದ, ಅವನು ಹಿಂದಿನ ಜನ್ಮದಲ್ಲಿ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದ್ವಿ ಅಲ್ವಾ. ನೋಡಿ, ನಾವು ಅವ್ರನ್ನ ಮಾದರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ವಿ ನಮ್ಗೆ ಅಲ್ವಾ. ಕೃಷ್ಣನನ್ನ ನಾವು ಎಷ್ಟು ಕೆಳಮಟ್ಟದಲ್ಲಿ ನಾವು ಯೋಚನೆ ಮಾಡಿದ್ವಿ ಅಲ್ವಾ. ಅವ್ರನ್ನ ರಸಿಕ ಅಂತ ಅನ್ಕೊಂಡ್ವಿ ನಾವು. ಬೆಣ್ಣೆ ಕದ್ದಿರುವಂತಹ ಕಳ್ಳ ಮತ್ತೆ ಗೋಪಿಕಾ ಸ್ತ್ರೀಯರ ಬಟ್ಟೆಯನ್ನೇ ಅವರು ಅಪಹರಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅಂತಹ ಒಂದು ವಿಷಯಗಳ ಬಗ್ಗೆ ನಮ್ಗೆ ಹೆಚ್ಚು ಹೇಳಿದ್ರೆ ಹೊರತು ಅವರು ದೇವೋತ್ತಮ ಪರಮ ಪುರುಷ ಮತ್ತೆ ಸಕಲ ಕಾರಣಗಳಿಗೆ ಅವನು ಕಾರಣ, ಭಗವದ್ಗೀತೆಯಲ್ಲಿ ಅವರೇ ಹೇಳಿದರೆ ಅವರೇ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ನಮ್ಗೆ ಯಾರು ಅದನ್ನ ಒತ್ತಿ ಹೇಳಲೇ ಇಲ್ಲ, ಸಾರ್ಲೇ ಇಲ್ಲ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ. ಅದು ವೇದವ್ಯಾಸರು ಆತರ ಬರ್ದಿದ್ದಾರೆ. ಅವರು ಮಹಾಭಾರತದಲ್ಲಿ ಬರುವ ವೈದಿಕ ಸಂಬಂಧವಾದ ವಿವರಣೆಗೆ ಅಧಿಕಾರಿಗಳು ವ್ಯಾಸರೇ. ಒಂದಿಲ್ಲೊಂದು ರೂಪದಲ್ಲಿ ಅವರು ಇಂದ್ರಿಯ ಭೋಗಕ್ಕೆ ನೀಡುವ ಅವಕಾಶವು ಆಧ್ಯಾತ್ಮಿಕ ಪ್ರಗತಿಗೆ ದೊಡ್ಡ ಅಡಚಣೆ. ಏಕೆಂದರೆ ಜನರು ಸಾಮಾನ್ಯವಾಗಿ ಲೌಕಿಕ ಚಟುವಟಿಕೆಗಳನ್ನ ತ್ಯಜಿಸಲು ಒಪ್ಪುವುದಿಲ್ಲ. ನೋಡಿ, ಇವಾಗ ನಮ್ಗಿಲ್ಲಿ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆನೆ ಕಾಫಿ ಟೀ ಬಿಡಿ ಅಂದ್ರೆ ನಾವ್ ಎಷ್ಟು ಯೋಚನೆ ಮಾಡ್ತೀವಿ ಅಲ್ವಾ. ಬೇರೆ ಇದನ್ನ ಬಿಡೋದ್ ಬಿಟ್ಬಿಡಿ, ದಾನ ಧರ್ಮ ಮಾಡೋದು, ಹಣ ಕೊಡೋದು, 50% ಕೊಡೋದು ಅದೆಲ್ಲ ಬಿಟ್ಬಿಡಿ. ಕಾಫಿ ಟೀ ಬಿಡಿ ಅಂದ್ರೆ ನಾವು ಬಿಡಕ್ಕೆ ತಯಾರಿಲ್ಲ. ಲೌಕಿಕ ಚಟುವಟಿಕೆಗಳನ್ನ ತ್ಯಜಿಸಲು ಒಪ್ಪುವುದಿಲ್ಲ. ಇದು ಅವರನ್ನು ಲೌಕಿಕ ಬಂಧನದಲ್ಲಿ ಸಿಲುಕಿಸುತ್ತದೆ. ನಾಗರಿಕತೆಯ ಒಂದು ಹಂತದಲ್ಲಿ ಅಂತಹ ಲೌಕಿಕ ಚಟುವಟಿಕೆಗಳು ಧರ್ಮದ ಹೆಸರಿನಲ್ಲಿ, ಉದಾಹರಣೆಗೆ ಯಜ್ಞದ ಹೆಸರಿನಲ್ಲಿ ನಡೆಸಲಾಗುತ್ತಿದ್ದ ಪಶು ಬಲಿ ಮೊದಲಾದವು ತುಂಬಾ ಪ್ರಚಲಿತವಾಗಿದ್ದವು. ಆಗ ಭಗವಂತನು ಬುದ್ಧನಾಗಿ ಅವತರಿಸಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಪಶು ಬಲಿಯನ್ನ ನಿಲ್ಲಿಸುವುದಕ್ಕಾಗಿ ವೇದ ಪ್ರಾಮಾಣ್ಯವನ್ನೇ ತಿರಸ್ಕರಿಸಿದರು ಅಲ್ವಾ. ನಿಂದಿಸಿ ವೇದಗಳನ್ನೇ ನೀವು ತಿರಸ್ಕರಿಸಿ, ವೇದಗಳಲ್ಲೇ ಪಶು ಬಲಿಯನ್ನ ಹೇಳಿದರೆ ಅಂದ್ಮೇಲೆ ವೇದಗಳೇ ಬೇಡ, ವೇದಗಳನ್ನೇ ನೀವು ತಿರಸ್ಕರಿಸಿ ಅಂತ ಹೇಳ್ಬಿಟ್ಟು ಅವರು ಬುದ್ಧನಾಗಿ ಬಂದು ಹೇಳ್ತಾರೆ. ನಾರದರ ದೂರದೃಷ್ಟಿಗೆ ಇದು ಮೊದಲೇ ತಿಳಿದಿತ್ತು. ಆದ್ದರಿಂದಲೇ ಅವರು ವೇದದ ಅಂತಹ ಮಾತುಗಳನ್ನ ಖಂಡಿಸಿದರು. ಮಾಂಸಾಹಾರಿಗಳು ಈಗಲೂ ಯಾವುದಾದರೊಂದು ದೇವತೆಯ ಮುಂದೆ ಧರ್ಮದ ಹೆಸರಿನಲ್ಲಿ ಪಶು ಬಲಿಯನ್ನ ನಡೆಸುತ್ತಾರೆ ಅಲ್ವಾ. ಇವಾಗ ಅದಕ್ಕೆ ಹೇಳ್ತಾರೆ, ಅದು ಮಾಂಸದ ಅಂಗಡಿಯನ್ನ ಕಾಳಿಕಾ ದೇವಾಲಯ ಅಂತ ಹೇಳ್ಬಿಟ್ಟು ಹಾಕೊಂಡಿರ್ತಾರೆ ಹೆಸರು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ಬೇಕಾದ್ರೆ ಹೇಳ್ತಾರೆ. ಅದಕ್ಕೆ ಕಾರಣವೆಂದರೆ ವೇದ ಸಾಹಿತ್ಯದಲ್ಲಿ ಅಂತಹ ನಿಯಮಿತ ಆಚರಣೆಯನ್ನ ಸಂಬಂಧಿಸಿರುವುದು. ವೇದಗಳಲ್ಲೇ ಹೇಳಿದರೆ ಪಶು ಬಲಿಯನ್ನ ಮಾಡ್ಬೋದು ಅಂತ, ಇದು ಒಂದು ದೇವಸ್ಥಾನ ಅಂತ ಹೇಳ್ಬಿಟ್ಟು ಅವರು ಅಂತಹ ಒಂದು ಮನಸ್ಥಿತಿಯಲ್ಲಿ ಆ ಅಂಗಡಿಗೆ ಅಂತ ಹೆಸರನ್ನ ಕೊಟ್ಟಿರ್ತಾರೆ. ಅವುಗಳನ್ನು ಹಾಗೆ ಒಪ್ಪಿದುದು ಮಾಂಸಾಹಾರವನ್ನ ಕಡಿಮೆ ಮಾಡುವ ಸಲುವಾಗಿಯೇ. ಅವ್ರು ಯಾಕೆ ಇದನ್ನ ಹೇಳಿದ್ದಾರೆ ಅಂತಂದ್ರೆ, ಮಾಂಸಾಹಾರ ತಿನ್ಬೇಕಂದ್ರೆ ನೀವು ಇಷ್ಟೆಲ್ಲ ನೀತಿ ನಿಯಮಗಳನ್ನ ನೀವು ಪಾಲಿಸ್ಬೇಕು ಅಂದಾಗ, ಅಯ್ಯೋ ಸರಿ ಇಷ್ಟೊಂದು ನೀತಿ ನಿಯಮಗಳನ್ನ ಪಾಲಿಸ್ಬೇಕಾ, ಹಾಗಾದ್ರೆ ನಮ್ಗೆ ಮಾಂಸಾಹಾರವೇ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಕಡಿಮೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವೇದವ್ಯಾಸರ ಉದ್ದೇಶ ಆಗಿತ್ತು. ಆದ್ರೆ ಜನಸಾಮಾನ್ಯರು ಏನ್ ಮಾಡ್ತಾರೆ, ಅವರು ಆ ನೀತಿ ನಿಯಮಗಳನ್ನ ಬಿಟ್ಬಿಟ್ಟು ವೇದವ್ಯಾಸರು ನಾವು ಧರ್ಮಯುತವಾಗಿನೇ ನಾವು ಮಾಂಸನ ತಿನ್ಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಅಂತಹ ಒಂದು ಆಚರಣೆಯನ್ನ ಅವರು ಮಾಡ್ಕೊಂಡು ತಮ್ಮನ್ನ ತಾವು ಇಂದ್ರಿಯ ಬಂಧನದಲ್ಲಿ ಇನ್ನ ಹೆಚ್ಚು ಸಿಲ್ಕೋತರ ಅವರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವುಗಳನ್ನು ಹಾಗೆ ಒಪ್ಪಿದುದು ಮಾಂಸಾಹಾರವನ್ನ ಕಡಿಮೆ ಮಾಡುವ ಸಲುವಾಗಿಯೇ. ಆದರೆ ಕ್ರಮೇಣ ಅಂತಹ ಧಾರ್ಮಿಕ ಚಟುವಟಿಕೆಗಳ ಹಿಂದಿದ್ದ ಉದ್ದೇಶ ಮರೆತು ಹೋಗುತ್ತದೆ. ಪ್ರಾಣಿ ವಧಾಗಾರಗಳು ಹೆಚ್ಚುತ್ತಾ ಹೋಗುತ್ತವೆ. ಇದಕ್ಕೆ ಕಾರಣ ಇಷ್ಟೇ, ವೇದಗಳಲ್ಲಿರುವ ಕರ್ಮಗಳನ್ನ ಸರಿಯಾಗಿ ವಿವರಿಸಿ ಹೇಳುವ ಅಧಿಕಾರಿಗಳೇನೋ ಇರುತ್ತಾರೆ, ಆದರೆ ಮೂಢರಾದ ಪ್ರಾಪಂಚಿಕ ಜನರು ಅವರ ಮಾತಿಗೆ ಲಕ್ಷ್ಯ ಕೊಡಲು ಸಿದ್ಧರಿರುವುದಿಲ್ಲ. ನೋಡಿ, ಹೇಳಿಕೆ ಜನಗಳಿದ್ದಾರೆ, ಆದ್ರೆ ಕೇಳಿಸ್ಕೊಳ್ಲಿಕ್ಕೆ ಸಾಮಾನ್ಯ ಜನರು ಮೂಢರು ತಯಾರಿರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ದೊಡ್ಡ ಪ್ರಮಾಣದ ಕೆಲಸದಿಂದಾಗಲಿ, ಧನ ಸಂಚಯದಿಂದಾಗಲಿ ಅಥವಾ ಜನಸಂಖ್ಯೆ ಹೆಚ್ಚಳದಿಂದಾಗಲಿ ಎಂದಿಗೂ ಜೀವನ ಸಿದ್ಧಿಯನ್ನ ಪಡೆಯಲು ಸಾಧ್ಯವಿಲ್ಲ. ಇದನ್ನು ವೇದಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಸೊ ನಾವ್ ಇವಾಗ ಹೆಚ್ಚು ಹಣ ಸಂಪಾದನೆ ಮಾಡೋದು ಅಥವಾ ದೊಡ್ಡ ಹುದ್ದೆಯಲ್ಲಿದ್ರೆ ಅಥವಾ ಹೆಚ್ಚು ಜನಸಂಖ್ಯೆ ಜಾಸ್ತಿ ಆದಾಗ ಇಂಥದ್ರಿಂದ ನಾವು ಜೀವನದ ಗುರಿಯನ್ನ ನಾವು ಮುಟ್ತೀವಿ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಆದ್ರೆ ಅದರಿಂದ ನಾವು ಜೀವನದ ಸಿದ್ಧಿಯನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನ ವೇದಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ವೈರಾಗ್ಯದಿಂದ ಮಾತ್ರವೇ ಅದನ್ನ ಸಾಧಿಸಲು ಸಾಧ್ಯ. ಪ್ರಾಪಂಚಿಕರು ಅಂತಹ ಆದೇಶಗಳಿಗೆ ಕಿವಿಗೊಡುವುದಿಲ್ಲ. ನೋಡಿ, ಇದೆಲ್ಲ ಒಳ್ಳೆದೆಲ್ಲ ಕೊಟ್ಟಿದ್ದಾರೆ ವೇದಗಳಲ್ಲಿ, ಆದ್ರೆ ಪ್ರಾಪಂಚಿಕ ಮನಸ್ಥಿತಿ ಇರೋರು ಇದ್ರ ಬಗ್ಗೆ ಅವರು ಇಂತಹ ಆದೇಶಗಳಿಗೆ ಕಿವಿಗೊಡುವುದಿಲ್ಲ. ಅವರ ಪ್ರಕಾರ ಸನ್ಯಾಸಾಶ್ರಮ ಎನ್ನುವುದು ಯಾವುದೋ ದೈಹಿಕ ದೋಷದಿಂದಾಗಿ ಜೀವನ ನಿರ್ವಹಿಸಲು ಆಗದವರಿಗೆ ಅಥವಾ ಕುಟುಂಬದ ಜೀವನದಲ್ಲಿ ಯಶಸ್ಸು ಗಳಿಸಲಾಗದವರಿಗೆ ಮಾತ್ರ ಅಲ್ವಾ. ನಮ್ಗೆ 3ನೇ ಅಧ್ಯಾಯದಲ್ಲಿ ನಾವು ಅದನ್ನೇ ತಿಳ್ಕೊಂಡಿದ್ವಲ್ವಾ. ಭಕ್ತಿ ಮಾರ್ಗಕ್ಕೆ ಎಂತವ್ರು ಬರ್ತಾರೆ,
ಯಾರಿಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋರು ಮಾಡ್ತಾರೋ ಅಂತವ್ರಿಗೆ, ಅಥವಾ ಸೋಮಾರಿಗಳು, ಆ ಜಡತ್ವ, ಯಾರಿಗೆ ಜಡತ್ವ ಇರುತ್ತೋ ಅಂತವ್ರು ಈ ಭಕ್ತಿ ಮಾರ್ಗಕ್ಕೆ ಬಂದು ಅಲ್ಲಿ ಕುತ್ಕೊಂಡು ಭಜನೆ ಮಾಡ್ತಾರೆ. ಏನ್ ಕೆಲಸ ಇಲ್ವಾ, ಸರಿ ಹೋಗಿ ಕುತ್ಕೊಂಡು ಭಜನೆ ಮಾಡು ಅಂತ ನಮ್ಗೆ ಹೇಳ್ತಾರೆ ಅಲ್ವಾ. ಅಂದ್ರೆ ಅಂತವ್ರು ಭಕ್ತಿ ಮಾರ್ಗಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಈ ಜನಸಾಮಾನ್ಯರಲ್ಲಿ ಅದು ರೂಢಿ ಇದೆ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಸನ್ಯಾಸಿಗಳು ಯಾರಾಗ್ತಾರೆ? ಯಾರಿಗೆ ಏನೋ ಒಂದು ದೇಹದಲ್ಲಿ ದೋಷ ಇದ್ರೆ, ಅಥವಾ ಅವ್ರಿಗೆ ಈ ಸಂಸಾರವನ್ನ ಅವರು ನಡೆಸ್ಲಿಕ್ಕೆ ಅವ್ರಿಗೆ ತಾಕತ್ ಇಲ್ದಲೇ ಇದ್ರೆ ಅಂತವ್ರು ಸನ್ಯಾಸಿಗಳಾಗ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಮಹಾಭಾರತದಲ್ಲಿ ಲೌಕಿಕ ವಿಷಯಗಳ ಜೊತೆಗೆ ಪಾರಲೌಕಿಕ ಸಂಗತಿಗಳು ಇವೆ. ಭಗವದ್ಗೀತೆಯಂತಹ ಅಲೌಕಿಕ ಸಂದೇಶ ಇರುವುದು ಮಹಾಭಾರತದಲ್ಲಿಯೇ. ಮಹಾಭಾರತದ ಉದ್ದೇಶವು ಭಗವದ್ಗೀತೆಯಲ್ಲಿ ತುದಿ ಮುಟ್ಟಿದೆ. ಅದರ ಪ್ರಕಾರ ಯಾರೇ ಆಗಲಿ ಬೇರೆ ಎಲ್ಲ ಕರ್ಮಗಳನ್ನ ತ್ಯಜಿಸಿ ತನ್ನನ್ನು ಕೇವಲ ಭಗವಂತನ ಪಾದ ಕಮಲಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿಕೊಳ್ಳಬೇಕು. ಆದರೆ ಲೌಕಿಕ ಪ್ರವೃತ್ತಿಯ ಜನರು ಮಹಾಭಾರತದ ಮುಖ್ಯ ವಿಷಯವಾದ ಭಗವದ್ಗೀತೆಗಿಂತ ಅದರಲ್ಲಿ ಪ್ರಸ್ತಾವಿತವಾಗಿರುವ ರಾಜಕಾರಣ, ಅರ್ಥ ಪ್ರಗತಿ, ಜನಸೇವೆಗಳಿಂದ ಆಕರ್ಷಿತರಾಗುತ್ತಾರೆ ಅಲ್ವಾ. ಇವಾಗ ಭಗವದ್ಗೀತೆ ಎಲ್ಲಿದೆ? ಮಹಾಭಾರತದಲ್ಲೇ ಇದೆ. ಅದರಲ್ಲಿ ಅವರು ಕೃಷ್ಣ ಏನ್ ಹೇಳಿದ್ದಾರೆ? ನೀವು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ ಅಂತ ಹೇಳಿ ಅವರು ಆದೇಶವನ್ನ ಕೊಟ್ಟಿದ್ದಾರೆ. ಆದ್ರೆ ಅದ್ರ ಬಗ್ಗೆ ಯಾರಿಗೂ ಮನಸ್ಸು ಹೋಗೋದೇ ಇಲ್ಲ. ಅವ್ರಿಗೆ ಯಾವ್ದ್ರ ಬಗ್ಗೆ ಆಕರ್ಷಣೆ ಇದೆ? ಆ ಮಹಾಭಾರತದಲ್ಲಿ ಇರುವಂತಹ ರಾಜಕಾರಣ ಅಥವಾ ಅರ್ಥ ಪ್ರಗತಿ, ಜನಸೇವೆ, ಇಂಥ ವಿಷಯಗಳಿಂದ ಆಕರ್ಷಿತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ವೇದವ್ಯಾಸರಿಗೆ ಈ ಹೊಂದಾಣಿಕೆಯ ಮನೋಧರ್ಮವನ್ನ ನಾರದರು ನೇರವಾಗಿ ಖಂಡಿಸುತ್ತಾರೆ. ಮಾನವ ಜೀವನದ ಪರಮ ಅಗತ್ಯವೆಂದರೆ ವ್ಯಕ್ತಿಯು ಭಗವಂತನೊಂದಿಗೆ ತನ್ನ ಶಾಶ್ವತ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳುವುದು ಮತ್ತೆ ತಡ ಮಾಡದೆ ಅವನಿಗೆ ಸಂಪೂರ್ಣವಾಗಿ ಶರಣಾಗುವುದು. ಇದನ್ನ ನೇರವಾಗಿ ಸಾರುವಂತೆ ನಾರದರು ವ್ಯಾಸರಿಗೆ ಹೇಳ್ತಾರೆ. ಹೌದು, ನೀನ್ ಹೇಳಿದ್ಯಾ, ಭಗವದ್ಗೀತೆ ಹೇಳಿದ್ಯಾ ಮಹಾಭಾರತದಲ್ಲಿ, ಆದ್ರೆ ಜನಸಾಮಾನ್ಯರಿಗೆ ಅದನ್ನ ನೇರವಾಗಿ ಹೇಳಿಲ್ಲ ಅಂತಂದ್ರೆ ಅದು ಅವರ ಮನಸ್ಸಿಗೆ ಮುಟ್ಟೋದಿಲ್ಲ. ಅದಕ್ಕೋಸ್ಕರ ನೀನು ನೇರವಾಗಿ ಹೇಳು. ನೀನು ಭಾಗವತಮಲ್ಲಿ ನಮ್ ಮನುಷ್ಯ ಜನ್ಮದ ಉದ್ದೇಶ ಏನು, ಅವರು ಭಗವಂತನಿಗೂ ತಮಗೂ ಇರುವಂತಹ ಸಂಬಂಧ ಏನು ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ಮೇಲೆ ತಡ ಮಾಡದಲೆ ಅದನ್ನ ಪುನರ್ ಸ್ಥಾಪನೆ ಮಾಡ್ಕೊಳ್ಲಿಕ್ಕೆ ಅವ್ರು ಏನ್ ಮಾಡ್ಬೇಕು ಅನ್ನೋದನ್ನ ನೀನು ನೇರವಾಗಿ ಹೇಳು ಅಂತ ಹೇಳ್ಬಿಟ್ಟು ಅವರು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗ್ಬೇಕು ಅನ್ನೋದನ್ನ ನೀನು ನೇರವಾಗಿ ಹೇಳು ಅಂತ ಹೇಳಿ ವೇದವ್ಯಾಸರಿಗೆ ನಾರದರು ಹೇಳ್ತಾ ಇದ್ದಾರೆ. ರೋಗಿಯು ತನಗೆ ನಿಷಿದ್ಧವಾದ ಆಹಾರವನ್ನ ಸೇವಿಸಲು ಸದಾ ಕಾತರನಾಗಿರುತ್ತಾನೆ. ಆದರೆ ರೋಗಿಯು ತಿನ್ನಲೇಬಾರದ ಅಂತಹ ಆಹಾರವನ್ನು ಅವನಿಗೆ ಕೊಂಚ ಮಟ್ಟಿಗೆ ಕೊಡುವುದಕ್ಕೂ ತಜ್ಞನಾದ ವೈದ್ಯನು ಒಪ್ಪುವುದಿಲ್ಲ ಅಲ್ವಾ. ವೈದ್ಯನಿಗೆ ಆ ರೋಗಿಯ ಆ ರೋಗ ಗುಣ ಮಾಡ್ಬೇಕು ಅನ್ನೋದು ಉದ್ದೇಶ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಆ ರೋಗಿಗೆ ಅದನ್ನ ತಿನ್ಬೇಕು ಅಂತ ಆಸೆ ಇರುತ್ತೆ, ಯಾವುದೋ ಒಂದು ಆ ರೋಗ ಉಲ್ಬಣ ಆಗುವಂತಹ ಆಹಾರ. ಆದ್ರೆ ವೈದ್ಯ ಏನ್ ಮಾಡ್ತಾನೆ, ನೀನ್ ತಿನ್ಲೇ ಕೂಡ್ದು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಕಾಮ್ಯ ಕರ್ಮದಲ್ಲಿ ಆಸಕ್ತನಾದವನನ್ನ ಅವನ ಕೆಲಸದ ಸಂಬಂಧದಲ್ಲಿ ನಿರುತ್ಸಾಹಗೊಳಿಸಬಾರದೆಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಏಕೆಂದರೆ ಈ ಮೂಲಕ ಅವನನ್ನು ಕ್ರಮೇಣ ಆತ್ಮ ಸಾಕ್ಷಾತ್ಕಾರದ ನೆಲೆಗೆ ಏರಿಸುವುದು ಸಾಧ್ಯ. ಆತ್ಮ ಸಾಕ್ಷಾತ್ಕಾರವಾಗಿರದ ಶುಷ್ಕ ವೇದಾಂತಗಳಿಗೆ ಮಾತ್ರವೇ ಇದು ಕೆಲವು ಸಲ ಅನ್ವಯವಾಗುತ್ತದೆ. ಯಾರು ಭಕ್ತಿ ಸೇವೆಯ ಮಾರ್ಗದಲ್ಲಿ ಸಾಗಿದ್ದಾರೋ ಅಂತವರಿಗೆ ಈ ಸಲಹೆ ಕಡ್ಡಾಯವೇನೂ ಅಲ್ಲ. ಸರಿ, ನಮ್ಗೆ 3ನೇ ಅಧ್ಯಾಯದಲ್ಲಿ ಹೇಳ್ತಾರಲ್ವಾ, ಇವಾಗ ಅಕಸ್ಮಾತ್ ಏನಾದ್ರೂ ಯಾರಾದ್ರೂ ಭಕ್ತಿ ಮಾರ್ಗದಲ್ಲಿ ಇಲ್ಲ, ಅವರು ತಮ್ಮನ್ನ ತಾವು ಈ ಕಾಮ್ಯ ಕರ್ಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತಂದ್ರೆ ನೀವು ಅವ್ರಿಗೆ ಅಡ್ಡಿ ಉಂಟು ಮಾಡ್ಕೂಡ್ದು. ಅಯ್ಯೋ ನೀವ್ ಇದನ್ನ ಮಾಡ್ಬೇಡಿ, ನೀವು ಭಕ್ತಿ ಮಾರ್ಗಕ್ಕೆ ಬನ್ನಿ ಅಂತ ಹೇಳ್ಕೂಡ್ದು. ನೀವು ಅವ್ರನ್ನ ಅವ್ರು ಏನ್ ಮಾಡ್ತಿದಾರೋ ಅದನ್ನ ಮಾಡ್ಲಿಕ್ಕೆ ನೀವು ಬಿಡ್ಬೇಕಾಗತ್ತೆ. ಯಾಕಂದ್ರೆ ಅವ್ರು ಕ್ರಮೇಣವಾಗಿ ಅವರು ಆ ಧರ್ಮ ಅರ್ಥ ಕಾಮ ಮೋಕ್ಷ, ಆ ಮೋಕ್ಷದ ಹಂತಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಭಗವದ್ಗೀತೆಯಲ್ಲೂ ಸಹ ಹೇಳಿದ್ದಾರೆ. ಆದ್ರೆ ಇದು ಭಕ್ತರಿಗೆ ಅದು ಅನ್ವಯಿಸೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತಂ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನಡೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯದಲ್ಲಿ ನಾವು ತುಂಬಾ ಮುಖ್ಯವಾದ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿ ನಾರದರು ವೇದವ್ಯಾಸರಿಗೆ ನೇರವಾಗಿ ಅವ್ರು ಹೇಳ್ತಾ ಇದಾರೆ, ಅವ್ರನ್ನ ಖಂಡಿಸ್ತಾ ಇದಾರೆ ಅಲ್ವಾ. ಹೌದು, ನಿನಗೆ ಎಂತಹ ಗುಣಲಕ್ಷಣಗಳಿದೆ, ನೀನು ಭಗವಂತನ ಬಗ್ಗೆ ಜನಸಾಮಾನ್ಯರಿಗೆ ನೀನು ನೇರವಾಗಿ ತಿಳಿಸ್ಬೋದಾಗಿತ್ತು. ಆದ್ರೆ ವೇದಗಳಲ್ಲಿ ನೀನು ಆ ಕಾಮ್ಯ ಕರ್ಮಗಳ ಕುರಿತಾಗಿ ನೀನು ಹೆಚ್ಚಾಗಿ ನೀನು ಅವ್ರಿಗೆ ವಿವರಣೆಯನ್ನ ಕೊಟ್ಟಿದ್ಯಾ. ಅವ್ರಿಗೆ ಮೊದ್ಲೇನೆ ಇಂದ್ರಿಯ ಭೋಗಗಳ ಬಗ್ಗೆ ಹೆಚ್ಚು ಆಸಕ್ತಿ ಇದೆ. ಅವ್ರನ್ನ ಇನ್ನ ಹೆಚ್ಚು ಧರ್ಮಯುತವಾಗಿ ಇಂದ್ರಿಯ ಭೋಗವನ್ನ ಅನುಭವಿಸೋ ಅಂತಹ ವಿಷಯಗಳ ಕುರಿತಾಗಿ ನೀನು ಹೇಳಿದ್ಯಾ. ನೀನು ಅದ್ರ ಬದಲು ನೀನು ನೇರವಾಗಿ ಮನುಷ್ಯರಿಗೆ ಅಥವಾ ಜೀವಿಗಳಿಗೆ ಭಗವಂತನ ಜೊತೆ ಇರುವ ಸಂಬಂಧ ಏನು ಅನ್ನೋದನ್ನ ನೀನು ತಿಳಿಸಿಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಅವ್ರಿಗೆ ತಿಳ್ಕೊಂಡ್ಮೇಲೆ ತಡ ಮಾಡ್ದಲೆ ಶರಣಾಗ್ಲಿಕ್ಕೆ ಹೇಳು. ನೀನು ಆ ಸಾಹಿತ್ಯವನ್ನ ನೀನು ಜನಗಳಿಗೆ ಕೊಡು. ಎಲ್ಲರನ್ನ ನೀನು ಏನು ಈ ಭವಬಂಧನದಿಂದ ಪಾರ್ ಮಾಡ್ಲಿಕ್ಕೆ ಏನ್ ಬೇಕೋ ಅಂತಹ ಸಾಹಿತ್ಯವನ್ನ ನೀನು ಕೊಡು ಅಂತ ಹೇಳ್ಬಿಟ್ಟು ನಾರದರು ವೇದವ್ಯಾಸರಿಗೆ ಸಲಹೆಯನ್ನ ನೀಡ್ತಾ ಇದ್ದಾರೆ. ಸೊ ನಾವು ಮತ್ತೆ ಮುಂದಿನ
ನಾನು ನಾಳೆ ದಿನ ನಾವು ಇನ್ನ ಏನು ಸಲಹೆಯನ್ನ ಕೊಡ್ತಾ ಇದಾರೆ ನಾರದರು ಅಂತ ಹೇಳ್ಬಿಟ್ಟು ನೋಡೋಣಂತೆ. ಅದಾದ್ಮೇಲೆ ನಾರದರು ತಮ್ಮ ಪೂರ್ವ ಜನ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಭಕ್ತಿ ವಾತಾವರಣದಲ್ಲಿದ್ರೆ ಹೇಗೆ ಒಬ್ಬ ಸಾಮಾನ್ಯ ಮನುಷ್ಯನು ಸಹ ಆ ಭಕ್ತಿ ಮಾರ್ಗಕ್ಕೆ ಬರ್ತಾನೆ ಅನ್ನೋದಕ್ಕೆ ನನ್ನ ಜೀವನವೇ ಉದಾಹರಣೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾರದರು ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.